ಎಲ್ಲರ ಪ್ರೀತಿಯ ಶಿಶು ಸ್ನೇಹಿ ಶಾಲೆ, ಗುರು ಹಿರಿಯರಿಗೆ ನಮಿಸಿ ಮಿತ್ರ ವೃಂದದ ಜ್ಞಾನ ಭಂಡಾರವ ಗಳಿಸುವ, ಜೀವನ ಕಲೆಯನ್ನು ರೂಪಿಸುವ ನಮ್ಮ ಶಾಲೆ, ನಮ್ಮೂರ ಶಾಲೆ ಇಂದು ಪಾವೂರಿನ ಇತಿಹಾಸದ ಪುಟದಲ್ಲಿ ಅಕ್ಷರದಲ್ಲಿ ಬರೆದಿಡುವ ದಿನ. ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಲೀನಾ ಫೆರ್ನಾಂಡಿಸ್ ಇವರನ್ನು ಸನ್ಮಾನಿಸಿ ಗೌರವಿಸುವ ದಿನ. ಇಂದು ವಿದ್ಯೋದಯ ಶಾಲೆ ನವ ವಧುವಿನಂತೆ ಶೃಂಗರಿಸಿ ಶೋಭಿಸಿ ಸಜ್ಜಾಗಿದೆ. ಈ ಹಬ್ಬ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ. ಸಂತಸ ಸಡಗರದ ಈ ಸಮಾರಂಭಕ್ಕೆ ನೆರೆದಿರುವ ಎಲ್ಲ ಶಾಲಾಭಿಮಾನಿಗಳಿಗೂ ಶಾಲಾ ಪರವಾಗಿ ಶುಭ ನಮನಗಳು. ಈ ವಿಜೃಂಭಣೆಯ ಸಭಾಧ್ಯಕ್ಷರು, ಗೌರವಾನ್ವಿತ ಅತಿಥಿಗಳು ಹಾಗೂ ಪ್ರಮುಖ ಗಣ್ಯ ವ್ಯಕ್ತಿಗಳ ಆಗಮನವು ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರಗು ಶೋಭೆಯನ್ನು ತರುತ್ತಿದೆ. ನಾವೆಲ್ಲರೂ ಗೌರವಾದರಗಳಿಂದ ಎದ್ದು ನಿಂತು ಕರತಾಳದಿಂದ ಸ್ವಾಗತಿಸುವುದು. ಪುಟಾಣಿಗಳ ಪುಷ್ಪಸಿಂಚನ ವಾದ್ಯ ಮೇಳದೊಂದಿಗೆ ಭವ್ಯವಾದ ಸ್ವಾಗತ. ಕಾರ್ಯಕರ್ತರನ್ನು ಸ್ಮರಿಸುತ್ತಾ ನಮ್ಮ ಈ ವಿದ್ಯಾದೇಗುಲದ ಪತಾಕೆಯನ್ನು ಎಲ್ಲೆಡೆ ಪಸರಿಸಲು ಹಾಗೂ ವಿದ್ಯಾರ್ಥಿ ಜೀವನಕ್ಕೆ ಮೊದಲ ಹೆಜ್ಜೆ ಇಡಲು ಕಲಿಸಿ ಇಂದು ನಮ್ಮ ಸಮಾಜಕ್ಕೆ ಭವ್ಯ ಭವಿಷ್ಯ ರೂಪಿಸಲು ಮಹತ್ತರ ಸೇವೆಗೈದ ಅಧ್ಯಾಪಕ ವೃಂದಕ್ಕೆ ನಮನ ಸಲ್ಲಿಸುವ ಉತ್ಸವ. ಯಾವ ಮನುಷ್ಯ ಒಂದು ಸಂಪೂರ್ಣ ಸಭೆ ಪ್ರಾರ್ಥಿಸುವ ಹಾಗೆ ಮಾಡುತ್ತಾನೋ ಅವನು ಜಗತ್ತಿಗೆ ಐತಿಹಾಸಿಕ ಕೊಡುಗೆ ನೀಡಿರುತ್ತಾನೆ. ಇಂದಿನ ಈ ಶುಭ ಗಳಿಗೆಯಲ್ಲಿ ಪ್ರಾರ್ಥನೆಯೊಂದಿಗೆ ಈ ಅದ್ಭುತ ಸಂಭ್ರಮವನ್ನು ಆರಂಭಿಸೋಣ. ಭಕ್ತಿ, ಶ್ರದ್ಧೆ ಮತ್ತು ಸಮರ್ಪಣೆಯ ಭಾವವನ್ನು ಒಳಗೊಂಡ ಪ್ರಾರ್ಥನಾ ನೃತ್ಯವನ್ನು ನಮ್ಮ ಪುಟಾಣಿಗಳು ನಿಮ್ಮ ಮುಂದಿಡಲಿದ್ದಾರೆ. ನೀನೇ ದೇವಾ ಬೆಳಕು, ನೀನೇ ದೇವಾ ಬೆಳಕು. ಸಜ್ಜನರನ್ನು ದುರ್ಜನರನ್ನು ತಪ್ಪುವ ಬೆಳಕು, ಹಬ್ಬಿ ತಬ್ಬಿ ನಾಳೆಗಳನ್ನು ಬೆಳಗುವ ಬೆಳಕು, ನೀನೇ ದೇವ ಬೆಳಕು.
ಶಾಂತಿಯು ಸಂಭ್ರಮ ಸಂತಸವು ರಕ್ಷಕ ನೀನು ಜೊತೆ ಜೊತೆ ಇರಲು ನಿರ್ಮಲ ನೀನು ಎಲ್ಲೆಲ್ಲೂ ಹರಡಲು ನಮ್ಮಲ್ಲಿರುವುದು ಅಭಯದ ನೆರಳು ನೀನೇ ದೇವಾ ಬೆಳಕು ಬೆಳಕು ಇರುವ ಮನಸ್ಸು ಹಗುರ ಮೋಸ ಕುಹಕ ದೂರ ಧರ್ಮ ನೀತಿ ಹತ್ತಿರ ಬೆಳಕು ಇರುವ ಹೃದಯ ಸುಂದರ ಬೆಳಕು ಇರುವ ಮನಸ್ಸು ಹಗುರ ಮೋಸ ಕುಹಕ ದೂರ ಧರ್ಮ ನೀತಿ ಹತ್ತಿರ ರೋಷ ದ್ವೇಷ ಮಾಡು ನಿನಾಶ ಬೇಡ ದೋಷ ಹಾಕು ನೀ ಅಂಕುಶ ಬಾಡಲಿ ನಾಡಲಿ ತುಂಬಲಿ ಹರುಷ ನೀನೇ ದೇವ ಬೆಳಕು ಬದುಕಿಗೆ ದೇವನಿ ಬೇಕು ನಮ್ಮಲ್ಲಿ ನೀ ಇರಲು ದೂರ ದೂರ ಇರುಳು ದಿಕ್ಕು ದಿಕ್ಕಿಗೂ ಮೂಲೆ ಮೂಲೆಗೂ ಹರಡುವ ಬೆಳಕು ಸಜ್ಜನರನ್ನು ದುರ್ಜನರನ್ನು ತಬ್ಬುವ ಬೆಳಕು ಹಬ್ಬಿ ತಬ್ಬಿ ನಾಳೆಗಳನ್ನು ಬೆಳಗುವ ಬೆಳಕು ನೀನೇ ದೇವ ಬೆಳಕು ಮಕ್ಕಳು ದಯವಿಟ್ಟು ಅಲ್ಲೇ ಗ್ರೂಪ್ ಫೋಟೋಕ್ಕೆ ನಿಂತುಕೊಳ್ಳಿ. ಸಕಾರಾತ್ಮಕ ಚಿಂತನೆಗಳನ್ನು ಮೂಡಿಸಲಿ ಎಂಬುದು ನಮ್ಮ ಆಶಯ. ಪುಟಾಣಿಗಳಿಗೆ ಅಭಿನಂದನೆಗಳು. ಕೆಂಬಣ್ಣದ ಸೂರ್ಯನು ಅಸ್ತಮಿಸುವಾಗ ರಂಗೇರಿದ ಆವರಣದಲ್ಲಿ ಕಣ್ಣಿಗೆ ತಂಪು, ಹೃದಯಕ್ಕೆ ಕಂಪು ನೀಡುವ ಪುಟಾಣಿಗಳ ಮುಗುಳ್ನಗೆಗೆ ಸ್ಫೂರ್ತಿ ನೀಡಲು ಬಂದಿರುವ ತಮಗೆಲ್ಲರಿಗೂ ಸ್ವಾಗತ ಕೋರುವ ಉತ್ಸವ. ನಗುಮುಖದಿಂದ ನೃತ್ಯಗೈದು ಎಲ್ಲರ ಮನಸ್ಸನ್ನು ಸೂರೆಗೊಂಡು ಆತ್ಮೀಯವಾಗಿ ನಮ್ಮೆಲ್ಲರನ್ನು ಸ್ವಾಗತಿಸಿದ ಚಿಣ್ಣರೆ
ನಗುಮುಖದಿಂದ ನೃತ್ಯಗೈದು ಎಲ್ಲರ ಮನಸ್ಸನ್ನು ಸೂರೆಗೊಂಡು ಆತ್ಮೀಯವಾಗಿ ನಮ್ಮೆಲ್ಲರನ್ನು ಸ್ವಾಗತಿಸಿದ ಚಿಣ್ಣರೆ, ನಿಮಗೆ ನಮ್ಮ ಧನ್ಯವಾದಗಳು. ಕೋಗಿಲೆಯ ಕಂಠ ಚಂದ, ನವಿಲಿನ ನೃತ್ಯ ಚಂದ, ಇಲ್ಲಿ ಅತಿಥಿಗಳಿಂದ ತುಂಬಿದ ವೇದಿಕೆ ಚಂದ. ಈಗ ಮುಖ್ಯೋಪಾಧ್ಯಾಯನಿಯವರು ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಿಗದವರನ್ನು ಹುಡುಕಬೇಡಿ, ಸಿಕ್ಕವರನ್ನು ಬಿಡಬೇಡಿ, ಬರದವರಿಗೆ ಕಾಯಬೇಡಿ, ಬಂದವರನ್ನು ಕಳಿಸಬೇಡಿ, ಕೊಡದವರಲ್ಲಿ ಕೇಳಬೇಡಿ, ಕೊಟ್ಟವರನ್ನು ಮರೆಯಬೇಡಿ ಎಂಬಂತೆ ಹಿಂದೆ ಮಗೆ ಶಾಲಾ ಉತ್ಸವ ಮೂಡಿಸಿದೆ ಮನೆಗಳಲ್ಲಿ ಹರ್ಷೋತ್ಸವ. ಸರ್ವರನ್ನು ಸ್ವಾಗತಿಸಿದ ಈ ಸಂಸ್ಥೆಯ ಸರ್ವತೋಮುಖ ಏಳಿಗೆಗಾಗಿ ಶ್ರಮಿಸಿದ ನಮ್ಮ ಶಾಲಾ ಸಂಚಾಲಕರು ಈಗ ಸರ್ವರನ್ನು ಸ್ವಾಗತಿಸಲು ಮುಂದೆ ಬರುತ್ತಾರೆ. ಇಲ್ಲಿ ನಿಮ್ಮ ಮುಂದೆ ವಂದನೀಯ ಫಾದರ್ ಡೊಮಿನಿಕ್ ಸಿಕ್ವೇರ. ನಿಮ್ಮೆಲ್ಲರಿಗೂ ಶುಭ ಸಂಜೆ, ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿಲ್ಲಿ ಕಾಯ್ತಾ ಇರೋದು ಯಾವಾಗ ಈ ಸ್ಟೇಜ್ ಪ್ರೋಗ್ರಾಮ್ ಮುಗಿಯುತ್ತೆ ಅಂತ. ಬೇಗ, ಆದ್ದರಿಂದ ನಾನು ಬೇಗ ಇದನ್ನು ನಾವು ಬಂದಿರೋದಿಲ್ಲಿ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೋಸ್ಕರ. ಅದೇ ಸಮಯದಲ್ಲಿ ಸಿಸ್ಟರ್ ಲೀನಾವ್ಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ ನಾವು ಬಂದಿದ್ದೇವೆ. ಪ್ರಪ್ರಥಮವಾಗಿ ಅಧ್ಯಕ್ಷರು, ಇವತ್ತಿನ ಸಮಾರಂಭದ ಅಧ್ಯಕ್ಷರು ವಂದನೆಯ ಸ್ವಾಮಿ ಪ್ರವೀಣ್ ಲಿಯೋ ಲಜ್ರಾದೋ, ಕಾರ್ಯದರ್ಶಿ ಕಥೋಲಿಕ್ ಶಿಕ್ಷಣ ಮಂಡಳಿ ಮಂಗಳೂರು CBIನ ಅಧ್ಯಕ್ಷರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವನ್ನು ನಮ್ಮ ಶಾಲಾ ಸಂಚಾಲಕರು ಅಧ್ಯಕ್ಷರಿಗೆ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಮತ್ತೆ ನಮ್ಮ ಮುಖ್ಯ ಅತಿಥಿ ಶ್ರೀ ಅಬ್ದುಲ್ ರಹಿಮಾನ್ ಬಾಷೀರ್ ಕನಿಲ್, ಅಧ್ಯಕ್ಷರು ಮಂಜೇಶ್ವರ್ ಗ್ರಾಮ ಪಂಚಾಯತ್. ಅವ್ರು ಸ್ವಲ್ಪ ತಡವಾಗಿ ಬರ್ಬೋದು, ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ಗೌರವಾನ್ವಿತ ಅತಿಥಿಗಳು ಶ್ರೀ ಅಬ್ದುಲ್ ರಹಿಮಾನ್ KMK, ಅಧ್ಯಕ್ಷರು ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿಯ ಮಂಜೇಶ್ವರ್ ಗ್ರಾಮ ಪಂಚಾಯತ್. ಸರ್, ನಿಮಗೂ ಸ್ವಾಗತ ಎಲ್ಲರ ಪರವಾಗಿ. ನೆಕ್ಸ್ಟ್ ಶ್ರೀಮತಿ ಬಿಪಾತು SA, ಸದಸ್ಯೆ ಮಂಜೇಶ್ವರ್ ಬ್ಲಾಕ್ ಪಂಚಾಯತ್. ನಿಮಗೆ ಸ್ವಾಗತವನ್ನು ನಾವು ಕೋರುತ್ತೇವೆ. ಇವರಿಗೆ MPTA ಸದಸ್ಯೆ ಶ್ರೀಮತಿ ಸೆಫಿಯಾ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದೆ ಶ್ರೀ ಮೂಸಾ, ಅವರು ಸ್ವಲ್ಪ ತಡವಾಗಿ ಬರ್ಬೋದು ಅನ್ಸುತ್ತೆ, ಸದಸ್ಯರು ಮಂಜೇಶ್ವರ್ ಗ್ರಾಮ ಪಂಚಾಯತ್. ಮುಂದಿನ ಶ್ರೀ ಅಬೂಬಕ್ಕರ್ ಸಿದ್ದೀಕ್,
ಸದಸ್ಯರು ವರ್ಕಾಡಿ ಗ್ರಾಮ ಪಂಚಾಯತ್ ಅವರು ಸ್ವಲ್ಪ ತಡವಾಗಿ ಬಂದಿದ್ದಾರೆ. ನನಗೆ ಪರಿಚಯ ಇಲ್ಲದಿರೋದ್ರಿಂದ ಕಾರಣ ನನಗೆ ಯಾರಂತ ಗೊತ್ತಾಗ್ತದೆ. ಸ್ವಾಗತ ನಿಮಗೂ. ಮತ್ತು ಶ್ರೀ ಜಾರ್ಜ್ ಕ್ರಾಸ್ತಾ ಉಪಜಿಲ್ಲಾ ವಿದ್ಯಾಧಿಕಾರಿಗಳು ಮಂಜೇಶ್ವರ್ ಸ್ವಲ್ಪ ತಡವಾಗಿ ಬರುವ ನಿರೀಕ್ಷೆ ಇದೆ. ಬಂದಿದ್ದಾರೆ ನೋಡಿ, ಪರಿಚಯ ಇದ್ದವರು ಸ್ವಾಗತ ಮಾಡಬೇಕು. ನಿಮಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಶ್ರೀಮಾನ್ ಅಬುಬಕರ್ ಸಿದ್ದಿಕ್ ಇವರಿಗೆ ವಿನ್ಸೆಂಟ್ ಸುವಾರಿಸ್ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ನಂತರ ಶ್ರೀ ಜಾರ್ಜ್ ಕ್ರಾಸ್ತಾ ಇವರಿಗೆ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಲೀನಾ ಫೆರ್ನಾಂಡಿಸ್ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ಕ್ರಮ ಶ್ರೀ ರಾಜಗೋಪಾಲನ್ ಪಿ, ಬ್ಲಾಕ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ BRS ಮಂಜೇಶ್ವರ್. ಅವರಿವತ್ತು ಬರಲ್ಲ, ಆದರೆ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಇನ್ನು ಮುಂದೆ ನನಗೆ ಒಳ್ಳೆ ಪರಿಚಯ ಇದ್ದವರು ಬರ್ತಾ ಇದ್ದಾರೆ. ಸಿಸ್ಟರ್ ಮರಿಯಾ ಲಿಯೋನೆಲ್ಲ, ನಮ್ಮ ಸೇವಾ ಆಶ್ರಮ್ ಕಾನ್ವೆಂಟಿನ ಸುಪೀರಿಯರ್ ಆಗಿರುವ ಪಾವೂರ್ ಕಾನ್ವೆಂಟಿನ ಸುಪೀರಿಯರ್. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಸಿಸ್ಟರ್ ಫ್ಲೇವಿ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಿಸ್ಟರಿನ ಪರಿಚಯ ಚೆನ್ನಾಗಿದೆ ನನಗೆ. ಊಟ ಕೊಡೋರು ಅವರೇ ನನಗೆ. ಮುಂದೆ ಮತ್ತೆ ನಮ್ಮ ಉಪಾಧ್ಯಕ್ಷರು ಚರ್ಚ್ ಪಾಲನಾ ಸಮಿತಿಯ ಪಾವೂರ್ ಚರ್ಚಿನ ಶ್ರೀ ವಿನ್ಸೆಂಟ್ ಸುವಾರಿಸ್, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶ್ರೀಮಾನ್ ಶಿವರಾಜ್ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೋಡಿ, ಅವರಿಗೆ ಸ್ವಾಗತ ಮಾಡೋಕ್ಕೆ ಇಲ್ಲಿ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಮತ್ತೆ ನಮ್ಮ ಚರ್ಚಿನ ಲೀಜನ್ ಆಫ್ ಮೇರಿನ ಅಧ್ಯಕ್ಷೆ ಶ್ರೀಮತಿ ಕ್ರಿಸ್ತೀನ್ ಕೊನೇರೋ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರನ್ನು ಸ್ವಾಗತಿಸಲು ಮುಂದೆ ಬರುತ್ತಾರೆ ಶ್ರೀಮತಿ ಪ್ರಮೀಳಾ. ಬನ್ನಿ, ಚಪ್ಪಾಳೆ ಹಾಕಿ. ಮುಂದೆ ನಾವು ಸ್ವಾಗತಿಸುವುದು ಇವತ್ತಿನ ಕೇಂದ್ರ ಬಿಂದುವಾಗಿರುವ ನಮ್ಮ ಸಿಸ್ಟರ್ ಲೀನಾ ಫೆರ್ನಾಂಡಿಸ್. ಬನ್ನಿ, ಅವರಿಗೆ ಸ್ವಾಗತ. ಜೋರಾಗಿ ಚಪ್ಪಾಳೆ ಹಾಕಿ ಅವರಿಗೆ ಬೀಳ್ಕೊಡುವ ಇವರನ್ನು ಸಮಾರಂಭ. ಸ್ವಾಗತಿಸಲು ಮುಂದೆ ಬರುತ್ತಾರೆ ಶ್ರೀಮತಿ ಪ್ರೆಸಿಲ್ಲಾ. ನೋಡಿ, ನಗ್ತಾ ನಗ್ತಾ ಬರ್ತಾ ಇದ್ದಾರೆ. ಮುಂದೆ ಶ್ರೀ ಬಶೀರ್, ಅಧ್ಯಕ್ಷರು ರಕ್ಷಾ ಶಿಕ್ಷಕ ಸಂಘ ಮತ್ತು ಸದಸ್ಯರು. ಶ್ರೀಮಾನ್ ಬಶೀರ್ಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಇವರನ್ನು ಸ್ವಾಗತಿಸಲು ಮುಂದೆ ಬರುವವರು ಶ್ರೀಮಾನ್ ಹರೀಶ. ಹರೀಶ ಬೆಳಿಗ್ಗೆಯಿಂದ ಕಾಯ್ತಾ ಇದೆ ಇಲ್ಲೇ ಬಶೀರನ್ನು ಸ್ವಾಗತಿಸು. ಮುಂದುವರಿಸುತ್ತಾ ಶ್ರೀಮತಿ ಸಫಿಯಾ, ಅಧ್ಯಕ್ಷೆ ಮಾತೆಯರ ಸಂಘ ಮತ್ತು ಸದಸ್ಯರು. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಸಫಿಯಾ. ಇವರನ್ನು ಸ್ವಾಗತಿಸಲು ಮುಂದೆ ಬರುತ್ತಾರೆ ಶ್ರೀಮತಿ ಗಿರಿಜಾ. ಮುಂದೆ ಒಂದು ತುಂಬ ಮುಖ್ಯವಾದ ವ್ಯಕ್ತಿ ಇದ್ದಾರೆ. ತಾಲಪಾಡಿಯ ಬಿಷಪ್ ಅಂತಾನೆ ಹೇಳ್ಬೋದು. ಒಂದನೆಯ ಸ್ವಾಮಿ ಗ್ರೆಗರಿ ಪೆರೇರಾ ಅವರು ಅಲ್ಲಿ ತಾಲಪಾಡಿ ಚರ್ಚಿನ ಗುರುವಾಗಿದ್ದಾರೆ, ಅಲ್ಲಿ ವಿಚಾರಣೆ ಗುರುವಾಗಿದ್ದಾರೆ. ನನಗೆ ಅವರು ಬಿಷಪ್ ತರ ಕಾಣ್ತಾರೆ. ಆದ್ದರಿಂದ ನಿಮ್ಮೆಲ್ಲರ ಪರವಾಗಿ ಫಾದರ್ ಗ್ರೆಗರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇವರನ್ನು ಸ್ವಾಗತಿಸಲು ಮುಂದೆ ಬರುತ್ತಾರೆ ಶ್ರೀಮಾನ್ ಸಿರಾಜುದ್ದೀನ್ ಸರ್. ಮುಂದುವರಿಸುತ್ತಾ ಸ್ವಾಗತವನ್ನು ಕೋರುವುದು ಶ್ರೀ ಇಬ್ರಾಹಿಂ ಅಹಮದ್ ಕೊಂಬಂಕುದಿ, ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಮತ್ತು ಸದಸ್ಯರು. ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇಬ್ರಾಹಿಂ ಅಹಮದ್. ಇವರನ್ನು ಸ್ವಾಗತಿಸುತ್ತಾರೆ ಶ್ರೀಮತಿ ನಿಲಿಮಾ.
ಇನ್ನು ಇಬ್ಬರಿಗೂ ಸ್ವಾಗತ ಇದೆ, ನನ್ನನ್ನು ಬಿಟ್ಬಿಡಿ. ಮುಂದೆ ಶ್ರೀಮತಿ ಆಗ್ನೆಸ್ ಡಿಸೋಜಾ, ಕನ್ವೀನರ್ SSG. ಅವರು ಯಾವಾಗಲೂ ಇಲ್ಲೇ ಇದ್ದಾರೆ, ಯಾವುದೇ ಕಾರ್ಯಕ್ರಮ ಇರುವಾಗ ನನಗೆ ಮುಂಚೆ ಬರೋರು ಶ್ರೀಮತಿ ಆಗ್ನೆಸ್ ಡಿಸೋಜಾ. ಅದರಿಂದ ನಿಮ್ಮೆಲ್ಲರ ಪರವಾಗಿ ತುಂಬಾ ಸಹಾಯ ಮಾಡ್ತಾರೆ ಈ ನಮ್ಮ ಶಾಲೆಗೆ, ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇವರನ್ನು ಸ್ವಾಗತಿಸಲು ಮುಂದೆ ಬರುತ್ತಾರೆ ಶ್ರೀಮತಿ ಸಫಿಯಾ. ಮತ್ತೆ ಜೋರಾಗಿ ಚಪ್ಪಾಳೆ ಹಾಕಿ ಯಾರಿಗಂತ ಹೇಳಿದ್ರೆ ಆಮೀನ್ ಹುದಾ, ಶಾಲಾ ನಾಯಕಿ ಮತ್ತು ವಿದ್ಯಾರ್ಥಿ ವೃಂದ. ಅಮೀನ್, ಸ್ವಾಗತ, ವೆಲ್ಕಮ್. ಇವರನ್ನು ಸ್ವಾಗತಿಸಲು ಮುಂದೆ ಬರುತ್ತಾರೆ ನಮ್ಮ ಶಾಲಾ ಶಿಕ್ಷಕಿ. ಬನ್ನಿ, ಜೋರಾಗಿ ಚಪ್ಪಾಳೆ ಹಾಕಿ ಪ್ರಜಿತಾ. ಅಮೀನಿಗೆ. ನಾಲ್ಕನೇ ತರಗತಿಲಿರುವಾಗ ನಾನು ಸ್ಟೇಜಲ್ಲೇ ನಿಂತ್ಕೊಂಡಿದ್ದಿಲ್ಲ. ಬನ್ನಿ, ನಿಮ್ಮೆಲ್ಲರಿಗೂ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸಣ್ಣ ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸುಂದರ ಹೃದಯ, ಸುಮಧುರ ಮಾತುಗಳಿಂದ ಎಲ್ಲರನ್ನೂ ಆದರದಿಂದ ಸ್ವಾಗತಿಸಿದ ತಮಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇವರನ್ನು ಸ್ವಾಗತಿಸಲು ಮುಂದೆ ಬರುತ್ತಾರೆ ನಮ್ಮ ಶಾಲಾ ಶಿಕ್ಷಕಿ ಶೋಭಾ ಟೀಚರ್. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಅಂಧಕಾರವ ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಜ್ಞಾನದ ಬೆಳಕನ್ನು ನೀಡಲಿ ಎಂದು ದೀಪ ಬೆಳಗಿಸುವುದರ ಮೂಲಕ ಪ್ರಾರ್ಥಿಸಿ ಹಾರೈಸೋಣ. ಸಮಾಜ ಸೇವೆ ಬೆನ್ನೆಲುಬಾಗಿ ತೆಗೆದುಕೊಂಡು ಎಲ್ಲರಲ್ಲಿ ಬೆರೆತು ಜನರ ಕಷ್ಟಗಳಿಗೆ ಸ್ಪಂದಿಸಿ ಸಮಸ್ಯೆಗಳನ್ನು ಪರಿಹರಿಸಿ ಕಾರ್ಯತತ್ಪರಾಗಿರುವವರು ನಮ್ಮ ಬ್ಲಾಕ್ ಪಂಚಾಯತ್ ಸದಸ್ಯೆ ಶ್ರೀಮತಿ ಬೀಪಾತು. ಇವರು ದೀಪಗೆ ಬೆಳಗಿಸಿ ಉದ್ಘಾಟಿಸಬೇಕಾಗಿ ನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ. ದೀಪ ಬೆಳಗಿಸಿ ಮೌನವಾಗಿ ಶುಭ ಹಾರೈಸಿದ ಬೀಪಾತು, ನಿಮಗೆ ಧನ್ಯವಾದಗಳು. ಕನಸುಗಳಿಗೆ ಚಾಲನೆ ಕೊಟ್ಟು ಕಳೆದು ಹೋದ ದಿನಗಳ ಪರಿವೇ ಅರಿಯದೆ ಹೋದವು. ಕನಸುಗಳು ಮಾತ್ರ ಮುಗಿಯದೆ ಹೊರಟವು. ನೆನಪುಗಳು ಮಾತ್ರ ಮನದ ಪುಟದಲ್ಲಿ ವರದಿಯಾಗಿ ಹೊರಟವು. ಗತ ವರ್ಷದ ವರದಿಯನ್ನು ತಮ್ಮ ಮುಂದಿಡುತ್ತಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಲೀನಾ ಫೆರ್ನಾಂಡಿಸ್. ಪೂಜ್ಯನೀಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ಪ್ರೀತಿಯ ಪೋಷಕರೇ, ವಿದ್ಯಾಭಿಮಾನಿಗಳೇ, ಹಿತಚಿಂತಕರೇ ಹಾಗೂ ಮಕ್ಕಳೇ, ಶಿಕ್ಷಣ ಕ್ಷೇತ್ರದಲ್ಲಿ 71 ವರ್ಷಗಳ ಸಾರ್ಥಕ ಸೇವೆಯನ್ನು ಸಲ್ಲಿಸಿ 72ನೇ ವರ್ಷದ ಪಾದಾರ್ಪಣೆಯ ಹೊಸ್ತಿಲಲ್ಲಿರುವ ಈ ವಿದ್ಯೋದಯ ALP ಶಾಲೆಯ ವಾರ್ಷಿಕೋತ್ಸವದ ಈ ಶುಭ ದಿನದಂದು ಉಲ್ಲಾಸಭರಿತ ಚಿತ್ತದಿಂದ ನಮ್ಮ ಶಾಲೆಯ ಸ್ಥಿತಿಗತಿ ಹಾಗೂ ಮಾಡಿದ ಸಾಧನೆಗಳ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ.
ವರ್ಕಾಡಿ ಕೋಡಿ ಎಂಬಲ್ಲಿರುವ ಶ್ರೀ ಕೆ ನಾರಾಯಣ ಹೊಳ್ಳ ಇವರು ಈ ಪಾವೂರು ಗ್ರಾಮದಲ್ಲಿ ಒಂದು ಶಾಲೆಯನ್ನು ತೆರೆಯಲು ಮುತುವರ್ಜಿ ವಹಿಸಿದರು. ಅಂತೆಯೇ 21/1954ರಿಂದ ಈ ಶಾಲೆಯನ್ನು ತೆರೆಯಲು ಕೇರಳ ಸರಕಾರದಿಂದ ಅನುಮತಿ ದೊರಕಿತು. ಶ್ರೀ ಎಂ ರುಕ್ಮಿಣಿಬಾಯಿ ಅಧ್ಯಾಪಿಕೆ ಹಾಗೂ 29 ಮಂದಿ ಮಕ್ಕಳಿಂದ ಈ ಶಾಲೆಯು ಕಾರ್ಯಾರಂಭಿಸಿತು. ಬಳಿಕ ಶ್ರೀ ರಾಮಹೊಳ್ಳ ಮುಖ್ಯೋಪಾಧ್ಯಾಯರಾಗಿ 1/6/1954ರಿಂದ ಕಾರ್ಯಕ್ಕೆ ತೊಡಗಿದರು. 21/8/1962ರಂದು ಮಂಗಳೂರು ಧರ್ಮ ಪ್ರಾಂತ್ಯ ನಡೆಸುತ್ತಿರುವ ಕಥೋಲಿಕ್ ಶಿಕ್ಷಣ ಮಂಡಳಿ ಇವರು ಆಡಳಿತವನ್ನು ವಹಿಸಿಕೊಂಡರು. ಅವರದೇ ಮೇಲ್ವಿಚಾರಣೆಯಲ್ಲಿ ಈ ಶಾಲೆಯು ಕಾರ್ಯವೆಸಗುತ್ತಿದೆ. ಪ್ರಸ್ತುತ ಈ ಶಾಲೆಯಲ್ಲಿ 6 ಮಂದಿ ಶಿಕ್ಷಕರು, ಒಬ್ಬರು ಅಡುಗೆಯವರು ಕಾರ್ಯನಿರ್ವಹಿಸುತ್ತಿರುವರು. ಶಾಲಾ ಸಂಚಾಲಕರಾದ ವಂದನೀಯ ಮರಿಯಾ ಜೂಲಿಯನ್ ಇವರು 1 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬೆಂಗಳೂರಿಗೆ ವರ್ಗಾವಣೆಗೊಂಡರು. ಅವರ ತೆರವಾದ ಸ್ಥಾನಕ್ಕೆ ವಂದನೀಯ ಸ್ವಾಮಿ ಡೊಮಿನಿಕ್ ಸಿಕ್ವೇರಾ ಇವರು ಶಾಲಾ ಸಂಚಾಲಕರಾಗಿ ನೇಮಕಗೊಂಡರು. ಶಾಲೆಯ ಪ್ರತಿಯೊಂದು ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸೂಕ್ತ ಮಾರ್ಗದರ್ಶನ ನೀಡಿ ವಿದ್ಯಾರ್ಥಿಗಳಲ್ಲಿ, ಶಿಕ್ಷಕರಲ್ಲಿ ಹಾಗೂ ರಕ್ಷಕರಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಾ ಸಂಸ್ಥೆಯ ಸರ್ವಾಂಗೀಣ ಶ್ರೇಯಸ್ಸಿಗಾಗಿ ಶ್ರಮಿಸುತ್ತಿರುವರು. 11 ವರ್ಷಗಳ ತಮ್ಮ ಅಮೂಲ್ಯ ಸೇವೆ ಸಲ್ಲಿಸಿ ಕಳೆದ ಮಾರ್ಚ್ 31ರಂದು ಶ್ರೀಮತಿ ಫ್ಲೋರಾ ರೊಡ್ರಿಗಸ್ ರವರು ವಯೋನಿವೃತ್ತಿ ಹೊಂದಿದರು. ಅವರ ತೆರವಾದ ಸ್ಥಾನಕ್ಕೆ ಶ್ರೀಮತಿ ಶೋಭಾ ಡಿಸೋಜರವರು ವರ್ಕಾಡಿ ಕಾಪಿರಿ ALP ಶಾಲೆಯಿಂದ ವರ್ಗಾವಣೆಗೊಂಡರು. ಸತತ 4 ವರ್ಷಗಳಿಂದ DD ಅವರ ಆದೇಶದ ಪ್ರಕಾರ ದಿನವೇತನ ಆಧಾರದಲ್ಲಿ ವಾರದಲ್ಲಿ 2 ದಿನ ಮಲಯಾಳ ಅಧ್ಯಾಪಕರನ್ನು ನೇಮಿಸಿರುತ್ತಾರೆ. ಈ ವಿದ್ಯಾ ದೇಗುಲದಲ್ಲಿ ಪ್ರೈಮರಿಯಿಂದ 4ನೇ ತರಗತಿಯವರೆಗೆ 84 ಮಂದಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಶಾಲಾ ಚಟುವಟಿಕೆಗಳು: ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಸನ್ಮಾನ್ಯ ಶಿಕ್ಷಕ ಸಚಿವರ ಮಾರ್ಗದರ್ಶನದಂತೆ ಶಿಕ್ಷಣವು ಜನಕೀಯವಾಗಿ ಆಧುನಿಕತೆ ಮತ್ತು ಮಾನವೀಯತೆಯಿಂದ ತುಂಬಿರಬೇಕು ಎಂಬುದನ್ನು ಪರಿಗಣಿಸಿ ಆಧುನಿಕ ಹಾಗೂ ವೈಜ್ಞಾನಿಕ ಪದ್ಧತಿಯ ಮೂಲಕ ಚಟುವಟಿಕಾಧಾರಿತ ಬೋಧನೆಯನ್ನು ನೀಡಲಾಗುತ್ತಿದೆ. ವಿವಿಧ ದಿನಾಚರಣೆಗಳನ್ನು ಹೆತ್ತವರ, ಊರವರ ಪ್ರೋತ್ಸಾಹದಿಂದ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಆಚರಿಸಿದ್ದೇವೆ. ಎಲ್ಲ ಧರ್ಮಗಳಿಗೂ ಸಂಬಂಧಿಸಿದ ಹಬ್ಬಗಳನ್ನು ಅರ್ಥಪೂರ್ಣವಾಗಿ ಆಚರಿಸಿ ಮಕ್ಕಳಲ್ಲಿ ಉತ್ತಮ ಸಂಸ್ಕೃತಿ ಸಾಮರಸ್ಯವನ್ನು ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದೇವೆ. ರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸುವುದರೊಂದಿಗೆ ಮಕ್ಕಳಲ್ಲಿ ದೇಶಪ್ರೇಮದ ಕಿಚ್ಚನ್ನು ಹೆಚ್ಚಿಸಿದ್ದೇವೆ. ಪರಿಸರ ದಿನಾಚರಣೆ, ಕಲಿಕೋತ್ಸವ ಇವೇ ಮೊದಲಾದ ಶಾಲಾ ಚಟುವಟಿಕೆಗಳನ್ನು ಸಮಾಜದೊಂದಿಗೆ ಹಂಚಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದೇವೆ. ವಿದ್ಯಾರ್ಥಿಗಳಿಗೆ ನಾಯಕತ್ವ ಗುಣವನ್ನು ಮೈಗೂಡಿಸಿಕೊಳ್ಳುವುದಕ್ಕಾಗಿ ಶಾಲಾ ಮಂತ್ರಿಮಂಡಳ ನೈತಿಕ ಮಟ್ಟವನ್ನು ಹೆಚ್ಚಿಸಲು ಮೌಲ್ಯ ಶಿಕ್ಷಣ, ಆರೋಗ್ಯ ಮತ್ತು ಶುಚಿತ್ವ ಸಂಘ, ವಿದ್ಯಾರಂಗ, ಕಲಾ ಸಾಹಿತ್ಯ ವೇದಿಕೆ ಎಂಬ ಘಟಕದ ಮೂಲಕ ಪ್ರತಿಭೆಗಳ ಆಯ್ಕೆ ಹಾಗೂ ಪ್ರೋತ್ಸಾಹ ನೀಡಲಾಗುತ್ತದೆ. ದೈಹಿಕ ಬೆಳವಣಿಗೆಗಾಗಿ ಕವಾಯತು ನಡೆಸಲಾಗುತ್ತದೆ. ಶಾಲಾ ಶಿಸ್ತು ನಿಯಮಗಳಿಗೆ ಬದ್ಧರಾಗಲು ಮಕ್ಕಳನ್ನು ಸದಾ ಪ್ರೇರೇಪಿಸಲಾಗುತ್ತದೆ. ಆಟೋಟ ಸ್ಪರ್ಧೆ, ರಸಪ್ರಶ್ನೆ, ವಿವಿಧ ಸ್ಪರ್ಧೆಗಳು, ಶಾಸ್ತ್ರೋತ್ಸವ, ಕಲೋತ್ಸವಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನಗಳನ್ನಿತ್ತು ಪ್ರೋತ್ಸಾಹಿಸಲಾಗಿದೆ. LSS ಪರೀಕ್ಷೆಗೆ ತಯಾರಿಯಾಗಿ ಮಕ್ಕಳಿಗೆ ತರಬೇತಿ ನೀಡಲಾಗಿದೆ. ಗಳಿಸಿದ ಸಾಧನೆಗಳು: ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಶಾಲೆಯ ಕೀರ್ತಿಯು ಗಗನದತ್ತ ಸಾಗಿದೆ. ಉಪಜಿಲ್ಲಾ ಮಟ್ಟದಲ್ಲಿ ನಡೆದ ಮೇಳಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ A ಗ್ರೇಡನ್ನು ಪಡೆದಿದ್ದಾರೆ. ಈ ಶೈಕ್ಷಣಿಕ ವರ್ಷದಲ್ಲಿ ಉಪಜಿಲ್ಲಾ ಮಟ್ಟದ ಶಾಸ್ತ್ರೋತ್ಸವದಲ್ಲಿ ಬ್ಯಾಂಬೂ ಪ್ರಾಡಕ್ಟ್ಸ್ನಲ್ಲಿ ಪ್ರಥಮ ಸ್ಥಾನ, ಸಿಂಪಲ್ ಎಕ್ಸ್ಪೆರಿಮೆಂಟ್, ಸೈನ್ಸ್ ಸ್ಟಾರ್, ಸೋಷಿಯಲ್ ಆಲ್ಬಮ್ ಮೇಕಿಂಗ್, ಸೋಷಿಯಲ್ ಚಾರ್ಟ್, ಮ್ಯಾಥ್ ಸ್ಟಿಲ್ ಮಾಡೆಲ್, ಜಾಮೆಟ್ರಿಕಲ್ ಚಾರ್ಟ್, ಮಾಡೆಲಿಂಗ್ ವಿತ್ ಕ್ಲೇ, ಒರಿಗಾಮಿ, ಪೇಪರ್ ಕ್ರಾಫ್ಟ್, ಎಂಬ್ರಾಯ್ಡರಿ, ಕೋಕೋನಟ್ ಶೆಲ್ ಪ್ರಾಡಕ್ಟ್, ಪಪೆಟ್ ಮೇಕಿಂಗ್, ಪೋಟರಿ ಪೇಂಟಿಂಗ್, ಬೀಡ್ಸ್ ವರ್ಕ್ ಮುಂತಾದವುಗಳಲ್ಲಿ A ಗ್ರೇಡ್ ಪಡೆದಿದ್ದಾರೆ. ಉಪಜಿಲ್ಲಾ ಮಟ್ಟದ ಕಲೋತ್ಸವದಲ್ಲಿ ಇಂಗ್ಲಿಷ್ ಅಭಿನಯ ಗೀತೆ ಪ್ರಥಮ, ಸಮೂಹ ಗೀತೆ,
ದೇಶಭಕ್ತಿ ಗೀತೆ, ಕನ್ನಡ ಅಭಿನಯ ಗೀತೆ, ಕತೆ ಹೇಳುವುದು, ಪೆನ್ಸಿಲ್ ಡ್ರಾಯಿಂಗ್, ವಾಟರ್ ಕಲರ್, ಮೋನೋ ಆ್ಯಕ್ಟ್, ಕನ್ನಡ ಕಂಠಪಾಠ, ಕನ್ನಡ ಭಾಷಣ, ಕುರಾನ್ ಪಾರಾಯಣಂ, ಅರಬಿಕ್ ಅಭಿನಯ ಗೀತೆ ಎಂಬುವುಗಳಲ್ಲಿ ಎ ಗ್ರೇಡ್ ಪಡೆದು ನಮ್ಮ ಶಾಲಾ ಕೀರ್ತಿ ಪತಾಕೆಯನ್ನು ಉತ್ತುಂಗಗೇರಿಸಿದ್ದಾರೆ. ನಮ್ಮ ಪುಟಾಣಿ ಮಕ್ಕಳ ಹೆಗ್ಗಳಿಕೆಗೆ ಪಾತ್ರವಾದ ಈ ಸಾಧನೆಯನ್ನು ನಿಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. ರಕ್ಷಕರ ಮತ್ತು ಶಿಕ್ಷಕರ ಹೆಚ್ಚಿನ ಶ್ರಮ ಮಾತ್ರವಲ್ಲ, ಮಕ್ಕಳ ಸಾಧನೆ ಅಭಿನಂದನೀಯ. ನಮ್ಮ ಶಾಲೆಯ PTA ಸದಸ್ಯರ ಬೆಂಬಲ ಮೆಚ್ಚತಕ್ಕದ್ದು. ಪ್ರತಿಯೊಂದು ಸಭೆಗೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಾಲೆಯ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿ ಉತ್ತಮ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದಾರೆ. ಶಾಲೆಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರ ಸಂಪೂರ್ಣ ಸಹಕಾರವಿದೆ. ಅಭಿವೃದ್ಧಿ ಕಾರ್ಯಗಳು. ಪಂಚಾಯತ್ ವತಿಯಿಂದ ಅಡುಗೆಗೆ ಸಂಬಂಧಿಸಿದ ಅಡುಗೆ ಪಾತ್ರೆಗಳು, 25 ಸ್ಟೀಲ್ ಗ್ಲಾಸ್, ಜೈವಿಕ ಮತ್ತು ಅಜೈವಿಕ ವಸ್ತುಗಳನ್ನು ಹಾಕಲು ಬಿನ್ಗಳನ್ನು ನೀಡಲಾಗಿದೆ. ಹಳೆ ವಿದ್ಯಾರ್ಥಿನಿ ಡಾಕ್ಟರ್ ನಬೀಸಾ PK ಇವರು ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಉತ್ತಮ ವಾಟರ್ ಕೂಲರ್ ಮತ್ತು ಪ್ಯೂರಿಫೈಯನ್ನು ನೀಡಿದ್ದಾರೆ. ರಿಟೈರ್ಡ್ ಟೀಚರ್ ಶ್ರೀಮತಿ ಫ್ಲೋರಾ ರೊಡ್ರಿಗಸ್ ರವರು 2 ಕಾರ್ಡ್ಲೆಸ್ ಮೈಕ್ ಮತ್ತು 3 ಗಾಡ್ರೇಜ್ಗಳನ್ನು ಶಾಲೆಗೆ ಉದಾರ ಮನಸ್ಸಿನಿಂದ ನೀಡಿದ್ದಾರೆ. ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ವಾಮಂಜೂರು ಈ ವಿದ್ಯಾಸಂಸ್ಥೆಯಿಂದ 8 ಕಂಪ್ಯೂಟರ್ಗಳನ್ನು ಆ ವಿದ್ಯಾಸಂಸ್ಥೆಯ ಡೈರೆಕ್ಟರ್ ವಂದನೀಯ ಸ್ವಾಮಿ ವಿಲ್ಫ್ರೆಡ್ ಪ್ರಕಾಶ್ ರವರು ನಮ್ಮ ಶಾಲೆಗೆ ಉದಾರ ಮನಸ್ಸಿನಿಂದ ನೀಡಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಸದಾ ಉತ್ತಮ ಸಲಹೆ ಸೂಚನೆ ಮಾರ್ಗದರ್ಶನವಿತ್ತು ಪ್ರೋತ್ಸಾಹಿಸುತ್ತಿರುವ ಕಥೋಲಿಕ್ ಶಿಕ್ಷಣ ಮಂಡಳಿ ಮಂಗಳೂರು ಇದರ ಕಾರ್ಯದರ್ಶಿಗಳಾದ ವಂದನೀಯ ಫಾದರ್ ಪ್ರವೀಣ್ ಲಿಯೋ ಲಸ್ರಾದೋ, ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ರಹಿಮಾನ್ ಬಶೀರ್ ಕಣಿಲ, ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ರಹಿಮಾನ್ KMK, ನಮ್ಮಿ ವಾರ್ಡಿನ ಸದಸ್ಯರಾದ ಶ್ರೀ ಮೂಸಾ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯೆ ಶ್ರೀಮತಿ ಬಿಪಾತು SA, ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಗಳಾದ ಗೌರವಾನ್ವಿತ ಶ್ರೀ ಜಾರ್ಜ್ ಕ್ರಾಸ್ತಾ ಹಾಗೂ ಕಚೇರಿ ಸಿಬ್ಬಂದಿಗಳು, BRC ಮಂಜೇಶ್ವರದ ಬ್ಲಾಕ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಶ್ರೀ ರಾಜಗೋಪಾಲನ್ P ಹಾಗೂ ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ ಕೋಆರ್ಡಿನೇಟರ್, ಎಲ್ಲ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ಸದಸ್ಯರಿಗೂ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸದಸ್ಯರಿಗೂ, ಶ್ರೇವಾಶ್ರಮ ಕಾನ್ವೆಂಟಿನ ಎಲ್ಲ ಧರ್ಮ ಭಗಿನಿಯರಿಗೂ ನಾವು ಚಿರಋಣಿಗಳು. ಈ ವಿದ್ಯಾಮಂದಿರದ ಬಗ್ಗೆ ವಾತ್ಸಲ್ಯ ತೋರಿಸಿ ಅದರ ಯಶಸ್ವಿಗಾಗಿ ಅವಿರತ ಶ್ರಮಿಸುತ್ತಿರುವ ಶಾಲಾ ಸಂಚಾಲಕರಾದ ವಂದನೀಯ ಸ್ವಾಮಿ ಡೊಮಿನಿಕ್ ಸಿಕ್ಪೇರಾ, PTA ಅಧ್ಯಕ್ಷರಾದ ಶ್ರೀ ಬಶೀರ್, MPTA ಅಧ್ಯಕ್ಷೆ ಶ್ರೀಮತಿ ಸಫಿಯಾ, SSG ಕನ್ವೀನರ್ ಶ್ರೀಮತಿ ಆಗ್ನೆಸ್ ಡಿಸೋಜಾ, ಇಗರ್ಜಿಯ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ವಿನ್ಸೆಂಟ್ ಸ್ವಾರಿಸ್, ಅಧ್ಯಾಪಕ ವೃಂದದವರಿಗೂ, ಹೆತ್ತವರಿಗೂ, ವಿದ್ಯಾಭಿಮಾನಿಗಳಿಗೂ, ಹಳೆ ವಿದ್ಯಾರ್ಥಿಗಳಿಗೂ, ಹಿರಿಯ ಕಿರಿಯ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ತಮಗೆಲ್ಲರಿಗೂ ಕೃಪಾಭರಿತರಾದ ಸರ್ವಶಕ್ತ ದೇವರು ಸಕಲ ವಿಧದ ಸುಖ ಶಾಂತಿ ಸೌಭಾಗ್ಯವನ್ನು ಕರುಣಿಸಲಿ, ನಿಮ್ಮೆಲ್ಲರ ಜೀವನವು ಹರ್ಷದಾಯಕವಾಗಲಿ ಎಂದು ಹಾರೈಸುತ್ತಾ ಈ ವರದಿಯನ್ನು ಸಭೆಗೆ ಸಮರ್ಪಿಸುತ್ತೇನೆ. ಧನ್ಯವಾದಗಳು. ಗತ ವರ್ಷದ ಚಟುವಟಿಕೆಗಳನ್ನು ಚೊಕ್ಕದಾಗಿ ನಮ್ಮ ಮುಂದಿಟ್ಟ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಲೀನಾ ಫೆರ್ನಾಂಡಿಸ್, ನಿಮಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಈಗಾಗಲೇ ಬಂದಿರುವ ಇನ್ನೋರ್ವ ಅತಿಥಿ ಶ್ರೀಮಾನ್ ಮೂಸಾ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಯಶಸ್ಸು ಅಚಾನಕವಾಗಿ ಬರುವುದಿಲ್ಲ. ಪ್ರತಿದಿನದ ಪರಿಶ್ರಮ ಅದರ ಬೀಜ. ಇಂದು ಮಾಡಿದ ಶ್ರಮ ನಾಳೆ ಬೇರೂರುತ್ತದೆ. ನಂಬಿಕೆ ಕಳೆದುಕೊಳ್ಳಬೇಡ. ಸಾಧನೆ ಮಾಡಿ ಯಶಸ್ಸು ಗಳಿಸಿದ ಮಕ್ಕಳಿಗೆ ಅಭಿನಂದಿಸುವುದು ಶ್ಲಾಘನೀಯ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಸಹ ಶಿಕ್ಷಕರಾದ ಸಿಸ್ಟರ್ ಫ್ಲೇವಿ ಮತ್ತು ಸಿರಾಜುದ್ದೀನ್ ಸರ್. ಶ್ರೀಮಾನ್ ಮೂಸಾರ್ ಅವರನ್ನು ಸ್ವಾಗತಿಸಲು ಮುಂದೆ ಬರುತ್ತಾರೆ ಶ್ರೀಮಾನ್ ಸಿರಾಜುದ್ದೀನ್ ಸರ್. ಎರಡು 2025
2026ನೇ ಶೈಕ್ಷಣಿಕ ವರ್ಷದಲ್ಲಿ ಸಬ್ ಜಿಲ್ಲಾ ಶಾಲಾ ಕಲೋತ್ಸವದಲ್ಲಿ ಎ ಗ್ರೇಡ್ ಮತ್ತು ಅದೇ ರೀತಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಮಕ್ಕಳ ಹೆಸರುಗಳನ್ನು ಮಕ್ಕಳಿಗೆ ಈ ಬಹುಮಾನ ನೀಡಿ ಪ್ರೋತ್ಸಾಹಿಸುವ ಒಂದು ಕಾರ್ಯಕ್ರಮವಾಗಿದೆ ಇಲ್ಲಿ ನಡೆಯುತ್ತಿರುವುದು. ಈ ಬಹುಮಾನಗಳನ್ನು ವಂದನೀಯ ಸ್ವಾಮಿ ಪ್ರವೀಣ್ ಲಿಯೋ ಲಸ್ರಾದೋ, ಕಾರ್ಯದರ್ಶಿ ಕಥೋಲಿಕ್ ಶಿಕ್ಷಣ ಮಂಡಳಿ ಮಂಗಳೂರು, ಇವರನ್ನು ನೀಡಿ ಮಕ್ಕಳನ್ನು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಶ್ರೇಯಸ್ ಆಕ್ಷನ್ ಸಾಂಗ್ ಫಸ್ಟ್ ಪ್ಲೇಸ್ ವಿತ್ ಎ ಗ್ರೇಡ್ ಹಾಗೂ ಕನ್ನಡ ಆಕ್ಷನ್ ಸಾಂಗ್ ಎ ಗ್ರೇಡ್. ನೂರುಲ್ ಅಬ್ಸಾರ್ ಕನ್ನಡ ಸ್ಟೋರಿ ಟೆಲ್ಲಿಂಗ್ ಎ ಗ್ರೇಡ್. SV ಶೆಟ್ಟಿ ಕನ್ನಡ ಪದ್ಯಂ ಚೊಲ್ಲಲ್ ಎ ಗ್ರೇಡ್. SV ಶೆಟ್ಟಿ ಕನ್ನಡ ಪದ್ಯಂ ಚೊಲ್ಲಲ್ ಎ ಗ್ರೇಡ್. ಫಾತಿಮಾ ಸಿ ಅರಬಿಕ್ ಅಭಿನಯ ಗಾನಂ ಎ ಗ್ರೇಡ್. ಧ್ಯಾನ್ ವಿ ಸಂಘಗಾನಂ ದೇಶಭಕ್ತಿ ಗಾನಂ ಎ ಗ್ರೇಡ್. ನಿಯಾನ್ ಅಮಿತ್ ಪೆನ್ಸಿಲ್ ಡ್ರಾಯಿಂಗ್ ವಾಟರ್ ಕಲರಿಂಗ್ ಮೋನೋ ಆಕ್ಟ್ ಎ ಗ್ರೇಡ್. ಅಹಮದ್ ಮುರ್ತಾಲಾಕ್ಕೆ ಅರಬಿಕ್ ಕುರ್ಆನ್ ಪಾರಾಯಣಂ ಎ ಗ್ರೇಡ್. ಆಮಿನಾ ಹುದಾ ಅರಬಿಕ್ ಪದ್ಯಂ ಚೊಲ್ಲಲ್ ಅರಬಿಕ್ ಹ್ಯಾಂಡ್ ರೈಟಿಂಗ್ ಸಂಘಗಾನಂ ಎ ಗ್ರೇಡ್. ಶರ್ಲಿನ್ ತಾನ್ವಿ ಸುವೇರಿಯಸ್ ಸಂಘಗಾನಂ ದೇಶಭಕ್ತಿ ಗಾನಂ ಎ ಗ್ರೇಡ್. ಶರಲ್ ಡಿಸೋಜಾ ಪ್ರಸಂಗಂ ಕನ್ನಡ ಸಂಘಗಾನಂ ದೇಶಭಕ್ತಿ ಗಾನಂ ಎ ಗ್ರೇಡ್. ನಫೀಸತ್ ಶೈಮಾ ಸಂಘಗಾನಂ ದೇಶಭಕ್ತಿ ಗಾನಂ ಎ ಗ್ರೇಡ್. ಅಲಿಮತ್ ಇಬಾ ಸಂಘಗಾನಂ ದೇಶಭಕ್ತಿ ಗಾನಂ ಎ ಗ್ರೇಡ್. ಫಾತಿಮಾ ಮುರ್ಷಿದಾ ಅರಬಿಕ್ ಗಾನಂ ಎ ಗ್ರೇಡ್. ನಫೀಸತ್ ಕನೀಜಾ ಸಂಘಗಾನಂ ದೇಶಭಕ್ತಿ ಗಾನಂ ಎ ಗ್ರೇಡ್. ಧನ್ಯವಾದಗಳು ಸರ್. ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಶಾಸ್ತ್ರೋತ್ಸವದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸ್ಮರಣಿಕೆ ನೀಡಲು ಕಾರ್ಯಕ್ರಮದ ಅಧ್ಯಕ್ಷರಾದ ವಂದನೀಯ ಸ್ವಾಮಿ ಪ್ರವೀಣ್ ಲಿಯೋ ಲಸ್ರಾದೋ ಇವರಲ್ಲಿ ವಿನಂತಿಸುತ್ತೇನೆ. ಹುಸೇನ್ ಶಾನ್ 4th ಸ್ಟ್ಯಾಂಡರ್ಡ್ ಪ್ಲಸ್ ಫಸ್ಟ್ ಪ್ಲೇಸ್ ವಿತ್ ಎ ಗ್ರೇಡ್ ಬ್ಯಾಂಬೂ ಪ್ರಾಡಕ್ಟ್ಸ್. ಇಬ್ರಾಹಿಂ ಬಾತೀಶ್ 4th ಸ್ಟ್ಯಾಂಡರ್ಡ್ 3rd ಪ್ಲೇಸ್ ವಿತ್ ಎ ಗ್ರೇಡ್ coconut shell products. ಆಯಿಷತ್ ಫಲಾಲಾ
3rd standard, science chart A grade. Ahmad Murtala, 4th standard, social science charts A grade. Nefisat Shaima, 4th standard, A grade, geometrical chart. Abdul Aziz, 3rd standard, A grade, maths still model. Dhyan V, 4th standard, A grade, modeling with clay. Monish, 4th standard, A grade, origami. Alimat Hiba, 4th standard, A grade, paper craft. Fatima Murshida, 4th standard, A grade, embroidery. ಮುಂದಿನ ಬಹುಮಾನಗಳನ್ನು ಸ್ಮರಣಿಕೆಗಳನ್ನು ಶ್ರೀ ಅಬ್ದುಲ್ ರಹಮಾನ್ KMK ಇವರು ವಿತರಿಸಬೇಕಾಗಿ ವಿನಂತಿ. ಮುಂದಿನ ಬಹುಮಾನಗಳನ್ನು ಶ್ರೀಮಾನ್ ಮೂಸಾ ಇವರು ವಿತರಿಸಬೇಕಾಗಿ ವಿನಂತಿ. ನಿಹಾನ್ ಅಮಿತ್, A grade, 4th standard, science charts. Sherlin Tanvi Swaris, 3rd standard, A grade, science charts. Yashvi Shetty, 3rd standard, A grade, simple experiment. Cheryl D'Souza, 4th standard, A grade, simple experiment. Stephen Vareda, 4th standard, A grade, social science album making. Noorul Afsar, 3rd standard, A grade, science album making. Rishma Salma, 4th standard, A grade, puppet making. Anishka Conero, 4th standard, A grade, beads work. Halimat Sabika, 4th standard, A grade, puppetry making. ಅದೇ ರೀತಿ ಕಲಿಕೆಯಲ್ಲಿಯೂ ಬಹಳ ಉತ್ತಮವಾಗಿ ಮಾರ್ಕನ್ನು ಪಡೆದು ನಮ್ಮ ಮುಂದೆ ಈ ಶಾಲೆಯಲ್ಲಿ ಕನ್ನಡ, ಇಂಗ್ಲೀಷ್, ಅದೇ ರೀತಿ ಅರಬಿಕ್ ಭಾಷೆಗಳನ್ನು ಕಲಿತಿರುವ ಮಕ್ಕಳಲ್ಲಿ ಉತ್ತಮ ಶ್ರೇಣಿಯನ್ನು ಪಡೆದಂತಹ ಅರಬಿಕ್ ಭಾಗದಲ್ಲಿ ಪಡೆದ ಮಕ್ಕಳನ್ನು ಬ್ಲಾಕ್ ಪಂಚಾಯತ್ ಸದಸ್ಯರಾದ ಬಿಪಾತು SA ಅವರನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. 1ನೇ ತರಗತಿ ಆಯಿಷಾ ಸಾಜಿಲಾ, ಫಸ್ಟ್. ಫಾತಿಮಾ ಮುರ್ಷಿನಾ, ಸೆಕೆಂಡ್. ಆಯಿಷಾ ಸಾಜಿಲಾ ಫಸ್ಟ್, ಸೆಕೆಂಡ್ ಫಾತಿಮತ್ ಮುರ್ಷಿನಾ, ಥರ್ಡ್ ಇಶಾ ಫಾತಿಮಾ. Second standard, Muhammad Amis, first. Third, Isha Fatima, first standard. Second standard, Muhammad Amis, first. Second, Nurul Absar. Third, Alimat Ifra. First, Muhammad Amis. Second, Nurul Absar.
ಥರ್ಡ್ ಅಲಿ ಮತ್ತು ಇಫ್ರಾ. ಥರ್ಡ್ ಸ್ಟ್ಯಾಂಡರ್ಡ್ ಆಯಿಷತ್ ಫಲಲ ಫಸ್ಟ್. ಸೆಕೆಂಡ್ ಸಹಮಾ ಫಾತಿಮಾ. ಥರ್ಡ್ ನಫೀಸತ್ ಸನಾ. ಫೋರ್ತ್ ಸ್ಟ್ಯಾಂಡರ್ಡ್ ಅಹಮದ್ ಮುರ್ತಲಾ ಕೆ, ಅಮೀನಾ ಹುದಾ. ಥರ್ಡ್ ಅಲಿ ಮತ್ತು ಇಬಾ. ಧನ್ಯವಾದಗಳು ಬಿಪಾತ್ SA ಇವರಿಗೆ. ಕಲಿಕೆಯಲ್ಲಿ ಮುಂದೆ ಇರುವ ವಿದ್ಯಾರ್ಥಿಗಳಿಗೆ ಮಂಜೇಶ್ವರ ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಶ್ರೀಮಾನ್ ಜಾರ್ಜ್ ಕ್ರಾಸ್ತ ಸರ್ ಇವರು ಅಭಿನಂದಿಸಬೇಕಾಗಿ ವಿನಂತಿ. ಫಸ್ಟ್ ಸ್ಟ್ಯಾಂಡರ್ಡ್ ಮೈಮುನಾ ಅಸ್ಮಾ, ಪ್ರೀ ಪ್ರೈಮರಿ ಮೈಮುನಾ ಅಸ್ಮಾ ಫಸ್ಟ್ ಪ್ಲೇಸ್. ಆಯಿಷತ್ ಅಸ್ನಾ, ಪ್ರೀ ಪ್ರೈಮರಿ ಸೆಕೆಂಡ್ ಪ್ಲೇಸ್. ಶ್ರಾವಣಿ ಡಿ, ಪ್ರೀ ಪ್ರೈಮರಿ ಥರ್ಡ್ ಪ್ಲೇಸ್. ಅಬ್ದುಲ್ ಆಸಿಫ್ ರೆಹಮಾನ್, ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಪ್ಲೇಸ್. ತನ್ವಿಕಾ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಪ್ಲೇಸ್. ಮೊಹಮ್ಮದ್ ಅಲಿಫ್, ಫಸ್ಟ್ ಸ್ಟ್ಯಾಂಡರ್ಡ್ ಥರ್ಡ್ ಪ್ಲೇಸ್. ಯಶ್ವಿ ಶೆಟ್ಟಿ, ಥರ್ಡ್ ಸ್ಟ್ಯಾಂಡರ್ಡ್ ಫಸ್ಟ್ ಪ್ಲೇಸ್. ಯಶ್ವಿ ಶೆಟ್ಟಿ, ಥರ್ಡ್ ಸ್ಟ್ಯಾಂಡರ್ಡ್ ಫಸ್ಟ್ ಪ್ಲೇಸ್. ಶರ್ಲಿನ್ ತನ್ವಿ ಸ್ವಾರಿಸ್, ಥರ್ಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಪ್ಲೇಸ್. ಫಾತಿಮಾ ನೈಮಾ, ಥರ್ಡ್ ಸ್ಟ್ಯಾಂಡರ್ಡ್ ಥರ್ಡ್ ಪ್ಲೇಸ್. ನಿಹಾನ್ ಅಮಿತ್, ಫೋರ್ತ್ ಸ್ಟ್ಯಾಂಡರ್ಡ್ ಫಸ್ಟ್ ಪ್ಲೇಸ್. ನಿಹಾನ್ ಅಮಿತ್, ಫೋರ್ತ್ ಸ್ಟ್ಯಾಂಡರ್ಡ್ ಫಸ್ಟ್ ಪ್ಲೇಸ್. ಶರಲ್ ಡಿಸೋಜಾ, ಫೋರ್ತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಪ್ಲೇಸ್. ಸ್ಟೀವನ್ ವರೆದಾ, ಫೋರ್ತ್ ಸ್ಟ್ಯಾಂಡರ್ಡ್ ಥರ್ಡ್ ಪ್ಲೇಸ್. ಬಹುಮಾನಗಳನ್ನು ವಿತರಿಸಿದ ನಮ್ಮ ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಶ್ರೀಮಾನ್ ಜಾರ್ಜ್ ಕ್ರಾಸ್ತ ಸರ್ ನಿಮಗೆ ಧನ್ಯವಾದಗಳು. ಕನಸು ಕಂಡರೆ ಸಾಕಾಗುವುದಿಲ್ಲ, ಅದನ್ನು ಸಾಧಿಸಲು ಹೋರಾಡಬೇಕು. ಪ್ರಯತ್ನವಿಲ್ಲದ ಕನಸು ಗಾಳಿಯಲ್ಲಿನ ಗೂಡು ಇದ್ದಂತೆ. ಬಹುಮಾನಗಳನ್ನು ಸ್ವೀಕರಿಸಿದ ಪುಟಾಣಿಗಳಿಗೂ ಅಭಿನಂದನೆಗಳು. ಪುಟಾಣಿಗಳಿಗೆ ಬಹುಮಾನ ಸಿಕ್ಕಿ ಸಂತೋಷ ಪಡೋ ಸಂದರ್ಭದಲ್ಲಿ
ಪೇರೆಂಟ್ಸ್ಗಳಿಗೂ ಆಟೋಟ ಸ್ಪರ್ಧೆ ಇತ್ತು. ಅದರ ಬಹುಮಾನವನ್ನು ವರ್ಕಾಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಬುಬಕರ್ ಸಿದ್ದಿಕ್ ಇವರು ನೀಡಬೇಕಾಗಿ ವಿನಂತಿ. ಬಿಸ್ಕೆಟ್ ತಿನ್ನುವ ಸ್ಪರ್ಧೆ ಇತ್ತು. ಪ್ರಥಮ ಬಹುಮಾನ ಮೌಸೀನಾ ಬಂದು ಅತಿಥಿಗಳಿಂದ ಸ್ಮರಣಿಕೆ ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸೆಕೆಂಡ್ ಸುಮಲತಾ. ಪ್ರಥಮ ಬಹುಮಾನ ಮೌಸೀನಾ. ಸೆಕೆಂಡ್ ಪ್ರೈಸ್ ಸುಮಲತಾ. ಒಂದು ಚಪ್ಪಾಳೆ ತಟ್ಟಿ ಎಲ್ಲರೂ. ತೃತೀಯ ಬಹುಮಾನ ಮಾಲಾಶ್ರೀ. ಅಬುಬಕರ್ ಅವರಿಗೆ ಧನ್ಯವಾದಗಳು. ಬಾಲ ತುಂಡು ಮಾಡುವ ಸ್ಪರ್ಧೆ, ಇದನ್ನು ಇಬ್ರಾಹಿಂ ಅಹಮದ್ ಕೊಂಬಕುದಿ ಅಧ್ಯಕ್ಷರು ಅಲೆ ವಿದ್ಯಾರ್ಥಿ ಸಂಘ ಇವರು ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಬಾಲ ತುಂಡು ಮಾಡುವ ಸ್ಪರ್ಧೆ ಮೊದಲ ಬಹುಮಾನ ಜಾಬೀರ್. ಮೊದಲ ಬಹುಮಾನ ಜಾಬೀರ್ ಬರ ಇದ್ದರೆ ಅವರ ಮನೆಯವರಿದ್ದರೆ ತೆಗೆದುಕೊಳ್ಬಹುದು. ಬರ್ತಿದ್ದಾರೆ ಮನೆಯವರು. ದ್ವಿತೀಯ ಬಹುಮಾನ ಎರಾನ್ ಹೊರೇದ. ಮನೆಯವರು ಬಂದಿದ್ದಾರೆ ಜಾಬೀರ್ನವ್ರದ್ದು. ಜಾಬೀರ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಂಗಳೂರಿಗೆ ಹೋದ ಕಾರಣ ತನ್ನ ತಮ್ಮ ಬಂದಿರುತ್ತಾರೆ. ದ್ವಿತೀಯ ಬಹುಮಾನ ಎರಾನ್ ವರೇದ ಬರ್ತಿದ್ದಾರೆ. ತೃತೀಯ ಬಹುಮಾನ ಅಜಯ್. ದ್ವಿತೀಯ ಬಹುಮಾನ ಎರಾನ್ ವರೇದ. ತೃತೀಯ ಬಹುಮಾನ ಅಜಯ್. ಅವರ ಮನೆಯವರು ಬಂದು ಬಹುಮಾನ ಸ್ವೀಕರಿಸಲಿದ್ದಾರೆ. ಧನ್ಯವಾದಗಳು ಇಬ್ರಾಹಿಂ ಅಹಮದ್ ಅವರಿಗೆ. ರಿಂಗ್ ಪಾಸ್ ಮಾಡುವ ಸ್ಪರ್ಧೆ, ಇದನ್ನು ನಮ್ಮ ಪಿಟಿ ಅಧ್ಯಕ್ಷರಾದ ಬಶೀರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪ್ರಥಮ ಬಹುಮಾನ ನಬೀಸಾ. ಒಂದು ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಎಲ್ಲರಲ್ಲಿ ವಿನಯಪೂರ್ವಕ ಕೇಳಿಕೊಳ್ತಿದ್ದೇನೆ. ಎರಡು ಕೈಯನ್ನು ಬಲವಾಗಿ ಬಡಿದಾಗ ಶಬ್ದ ಕೇಳುತ್ತದೆ. ದ್ವಿತೀಯ ಬಹುಮಾನ ಮಾಲಾಶ್ರೀ. ಬಶೀರ್ ಅವರೇ ಮಾಲಾಶ್ರೀ ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ತೃತೀಯ ಬಹುಮಾನ ಸಹಾನ. ಮುಂದಿನಿಂದ ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಚಪ್ಪಾಳೆ ತಟ್ಟುವ ಮೂಲಕ ಗೌರವಿಸಬೇಕೆಂದು ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು ಬಶೀರ್ ಅವರೇ. ಮ್ಯೂಸಿಕಲ್ ಚೇರ್ ಸಂಗೀತ ಕುರ್ಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಿಜಯಶಾಲಿಯಾದವರಿಗೆ ಬಹುಮಾನ ವಿತರಿಸಲು ನಮ್ಮ ಸೇವಾಶ್ರಮ ಕಾನ್ವೆಂಟ್ ಪಾವರ್ ಸುಪೀರಿಯರ್ ಆಗಿರುವಂತಹ ಸಿಸ್ಟರ್ ಮರಿಯಾ ಲಿಯೋನಿಲ್ಲ ಅವರಲ್ಲಿ ಕೇಳಿಕೊಳ್ತಿದ್ದೇನೆ. ಪ್ರಥಮ ಬಹುಮಾನ ಉಮರುಲ್ ಫಾರೂಕ್ ಅವರ ಮನೆಯವರು ಬರ್ತಿದ್ದಾರೆ. ದ್ವಿತೀಯ ಬಹುಮಾನ ಜೀವನ್ ಅಲ್ವಾರಿಸ್. ತೃತೀಯ ಬಹುಮಾನ ಅಬ್ದುಲ್ ರಹಮಾನ್. ಒಮ್ಮೆ ಚಪ್ಪಾಳೆಯನ್ನು ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟುವ ಮೂಲಕ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು ಸಿಸ್ಟರ್ ನಿಮಗೂ. ಬಹುಮಾನಗಳನ್ನು ಸ್ವೀಕರಿಸಿದ ಹೆತ್ತವರಿಗೂ
ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಹ ಶಿಕ್ಷಕರಿಗೂ ಹಾಗೂ ಬಹುಮಾನಗಳನ್ನು ವಿತರಿಸಿದ ಗಣ್ಯರಿಗೂ ಮನದಾಳದ ಅಭಿನಂದನೆಗಳು. ಆರಕ್ಷಕರಿಲ್ಲದೆ ರಕ್ಷಣೆ ಇಲ್ಲ, ವಕೀಲರಿಲ್ಲದೆ ನ್ಯಾಯವಿಲ್ಲ, ವೈದ್ಯರಿಲ್ಲದೆ ಆರೋಗ್ಯವಿಲ್ಲ, ಅಭ್ಯಂತರವಿಲ್ಲದೆ ಅಭಿವೃದ್ಧಿ ಇಲ್ಲ, ತಂತ್ರಜ್ಞರಿಲ್ಲದೆ ತಂತ್ರಜ್ಞಾನವಿಲ್ಲ, ಗುರುಗಳಿಲ್ಲದೆ ಮೇಲಿನವರಾರೂ ಇಲ್ಲ. ಗುರು ಎಂದರೆ ಅದ್ಭುತ ಶಕ್ತಿ, ಗುರು ಎಂದರೆ ಜ್ಞಾನದ ಬೆಳಕು. ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಗೈದು ಉಪಜಿಲ್ಲಾ ವಿದ್ಯಾಧಿಕಾರಿಗಳಾಗಿ ತಮ್ಮನ್ನೇ ತಾವು ತನ್ನ ಸಂಪೂರ್ಣ ಜವಾಬ್ದಾರಿಯಲ್ಲಿ ಪಳಗಿಸಿ ಕಾರ್ಯವೆಸಗುತ್ತಿರುವವರು ಶ್ರೀಮಾನ್ ಜಾರ್ಜ್ ಕ್ರಾಸ್ತಾ ಸರ್. ತಾವು ಈ ಕಾರ್ಯಕ್ರಮಕ್ಕೆ ಬಂದು ಬಹುಮಾನಗಳನ್ನು ವಿತರಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಿ. ತಾವು ನೀಡುವ ಅಮೂಲ್ಯ ಸೇವೆಗೆ ನಾವು ಚಿರಋಣಿಗಳಾಗಿದ್ದೇವೆ. ಈ ಸಂದರ್ಭದಲ್ಲಿ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಸಂಸ್ಥೆಯ ಪರವಾಗಿ ಕೇಳಿಕೊಳ್ಳುತ್ತೇನೆ. ಅಡಚಣೆ ಅದಕ್ಕೆ ಕ್ಷಮೆ ಕೇಳುತ್ತಾ, ಉತ್ತಮ ಕಲಿಕೆಯಲ್ಲಿ 2ನೇ ತರಗತಿಯಿಂದ ಉಜ್ಜಲ್ ಡಿಸೋಜ ಫಸ್ಟ್ ಪ್ಲೇಸ್, ಇವರಿಗೆ ನಮ್ಮ ಎಇಒ ಜಾರ್ಜ್ ಅವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಉಜ್ಜಲ್ ಕ್ರಾಸ್ತಾ ಫಸ್ಟ್ ಪ್ಲೇಸ್, ಹಸನ್ ತಾಜಿಲ್ ಸೆಕೆಂಡ್ ಪ್ಲೇಸ್, ಮೊಹಮ್ಮದ್ ಅನಸ್ ಥರ್ಡ್ ಪ್ಲೇಸ್. ಧನ್ಯವಾದಗಳು ಸರ್. ಕಾರ್ಯಕ್ರಮ ಮುಂದುವರಿಯುತ್ತದೆ. ಈಗ ಸನ್ಮಾನ ಪತ್ರವನ್ನು ಓದಲು ಮುಂದೆ ಬರುತ್ತಾರೆ ಸಹ ಶಿಕ್ಷಕಿಯಾದ ಸಿಸ್ಟರ್ ಫ್ಲೇವಿ ಡಿಸೋಜಾ. ಸನ್ಮಾನಿತರು ವೇದಿಕೆಯ ಮುಂದಿನ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿ. ಮಂಜೇಶ್ವರ ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಶ್ರೀಮಾನ್ ಜಾರ್ಜ್ ಕ್ರಾಸ್ತಾ ಸರ್ ವೇದಿಕೆಯಲ್ಲಿ ಸಜ್ಜುಗೊಳಿಸಿದ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಭಾಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ಗುರುವರಿಯರೇ, ಪೋಷಕರೇ, ಹಳೆಯ ವಿದ್ಯಾರ್ಥಿಗಳೇ ಮತ್ತು ನನ್ನ ಪ್ರೀತಿಯ ಮಕ್ಕಳೇ, ಇಂದು ಪಾವೂರು LP ಶಾಲೆಯ ವಾರ್ಷಿಕೋತ್ಸವದ ಈ ಸಂದರ್ಭದ ಜೊತೆಗೆ ನಮ್ಮ ಹೃದಯಕ್ಕೆ ಭಾವನಾತ್ಮಕ ಸ್ಪರ್ಶ ನೀಡುವ ವಿದಾಯ ಸಮಾರಂಭದ ಈ ಮಹತ್ವದ ಕ್ಷಣದಲ್ಲಿ ನಮ್ಮ ನಡುವೆ ಉಪಸ್ಥಿತರಿರುವ ಮಂಜೇಶ್ವರ ಶಿಕ್ಷಣಾಧಿಕಾರಿಗಳನ್ನು ಸನ್ಮಾನಿಸುವುದು ನಮಗೆ ಅಪಾರ ಹೆಮ್ಮೆಯ ವಿಷಯವಾಗಿದೆ. ಮಾನ್ಯ ಅಧಿಕಾರಿಗಳ ಜೀವನ ಪಯಣವೇ ಶಿಕ್ಷಣದ ಶಿಸ್ತು, ಸೇವೆ ಮತ್ತು ಸಾಧನೆಯ ಒಂದು ಜೀವಂತ ಪ್ರೇರಣಾದಾಯಕ ಅಧ್ಯಾಯವಾಗಿದೆ. ತಾವು ಕೇವಲ ಹುದ್ದೆಯಲ್ಲಿರುವ ಅಧಿಕಾರಿ ಮಾತ್ರವಲ್ಲ, ಶಿಕ್ಷಣವನ್ನು ಹೃದಯದಿಂದ ಬದುಕಿದ ಒಬ್ಬ ಸಾಮಾನ್ಯ ನಿಜವಾದ ಶಿಕ್ಷಕ ಮತ್ತು ಮಾರ್ಗದರ್ಶಕರಾಗಿದ್ದೀರಿ. ತಮ್ಮ ಜನ್ಮಭೂಮಿ ಕಯ್ಯಾರ್, ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಎಂದೇ ಗುರುತಿಸಲ್ಪಟ್ಟ ಕಯ್ಯಾರ್ ಕಿಞ್ಞಣ್ಣರೈ ಅವರ ಪುಣ್ಯಭೂಮಿ. ಇಂತಹ ಸಾಹಿತ್ಯ ಸಂಸ್ಕೃತಿ ಮತ್ತು ಚಿಂತನೆಯ ಮಹತ್ವಪೂರ್ಣ ನೆಲದಲ್ಲಿ ಹುಟ್ಟಿದ್ದೀರಿ. ಅದೇ ಮೌಲ್ಯಗಳನ್ನು ತಮ್ಮ ವ್ಯಕ್ತಿತ್ವದಲ್ಲೂ ಸೇವೆಯಲ್ಲೂ ಅಳವಡಿಸಿಕೊಂಡಿರುವುದು ನಿಜಕ್ಕೂ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ತಾವು ತಮ್ಮ ಪ್ರೌಢ ಶಿಕ್ಷಣವನ್ನು ಕ್ರೀಡಾಪದವಿ ಶಾಲೆಯಲ್ಲಿ ಪೂರ್ಣಗೊಳಿಸಿ ಪದವಿ ಶಿಕ್ಷಣವನ್ನು ಸರ್ಕಾರಿ ಕಾಲೇಜ್ ಕಾಸರಗೋಡಿನಲ್ಲಿ ಯಶಸ್ವಿಯಾಗಿ ಮುಗಿಸಿದ್ದೀರಿ. ನಂತರ ತಮ್ಮ ಶಿಕ್ಷಕ ವೃತ್ತಿಗೆ ದೃಢವಾದ ಅಡಿಪಾಯವಾಗುವಂತೆ ತಲಶೇರಿ ಕಾಲೇಜಿನಲ್ಲಿ B.Ed ಶಿಕ್ಷಣವನ್ನು ಪಡೆದು ಶಿಕ್ಷಣ ಸೇವೆಗೆ ಸಂಪೂರ್ಣವಾಗಿ ತಮ್ಮನ್ನು ಅರ್ಪಿಸಿಕೊಂಡಿರುವಿರಿ. ತಮ್ಮ ಶಿಕ್ಷಕ ಜೀವನದ ಆರಂಭ ಬಳ್ಳೂರು ಶಾಲೆಯಿಂದ ಆರಂಭವಾಗಿ ನಂತರ ನಮ್ಮ ಜಿಲ್ಲೆಯ ಅನೇಕ ಶಾಲೆಗಳಲ್ಲಿ ಅತ್ಯಂತ ಶ್ರದ್ಧೆ, ನಿಷ್ಠೆ ಮತ್ತು ಸೇವಾಭಾವದಿಂದ ಅಪಾರ ಕೊಡುಗೆಗಳನ್ನು ನೀಡಿದ್ದೀರಿ. ಚಂದ್ರಗಿರಿ ಹೈಸ್ಕೂಲ್, ಮಂಗಲ್ಪಾಡಿ ಶಾಲೆ ಹೀಗೆ ವಿವಿಧ ವಿದ್ಯಾಲಯಗಳಲ್ಲಿ
ಶಿಸ್ತುಬದ್ಧ ಆಡಳಿತ, ವಿದ್ಯಾರ್ಥಿ ಸ್ನೇಹಿ ನಿಲುವು ಮತ್ತು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುವ ನಾಯಕತ್ವದ ಮೂಲಕ ವಿಶಿಷ್ಟ ಗುರುತನ್ನು ಪಡೆದಿದ್ದೀರಿ. ಮುಖ್ಯ ಶಿಕ್ಷಕರಾಗಿ ಸೇವಾ ಪಯಣದ ಅಂತಿಮ ಅಧ್ಯಾಯ ಮುಡಂಬೈಲ್ ಶಾಲೆಯಲ್ಲಿ ಕೊನೆಗೊಂಡರೂ ಮಂಜೇಶ್ವರ ಉಪಜಿಲ್ಲೆಯ ವಿದ್ಯಾಧಿಕಾರಿಯಾಗಿ ಆಯ್ಕೆಯಾದುದು ಹೆಮ್ಮೆಯ ವಿಷಯ. ವಿಶೇಷವಾಗಿ ಹೇಳಬೇಕಾದುದು ಎಂದರೆ ತಾವು ಕಾಸರಗೋಡು ಜಿಲ್ಲೆಯ ಶ್ರೇಷ್ಠ IT ಪರಿಗಣಿತರಲ್ಲಿ ಒಬ್ಬರು. ತಂತ್ರಜ್ಞಾನವನ್ನು ಶಿಕ್ಷಣದ ಜೊತೆ ಸಮರ್ಥವಾಗಿ ಬೆಸೆಯುವಲ್ಲಿ ಮುಂಚೂಣಿಯಲ್ಲಿದ್ದೀರಿ. ಡಿಜಿಟಲ್ ಶಿಕ್ಷಣ, IT ಆಧಾರಿತ ಅಧ್ಯಯನ ಮತ್ತು ಹೊಸ ತಂತ್ರಜ್ಞಾನಗಳ ಪರಿಚಯದಲ್ಲಿ ತಾವು ವಹಿಸಿದ ಪಾತ್ರ ಅನೇಕ ಶಾಲೆಗಳ ಅಭಿವೃದ್ಧಿಗೆ ದಿಕ್ಕು ತೋರಿಸಿದೆ. ತಾವು ಕೇವಲ ಮಂಜೇಶ್ವರ ಉಪಜಿಲ್ಲೆಗೆ ಮಾತ್ರವಲ್ಲ, ಸಂಪೂರ್ಣ ಕಾಸರಗೋಡು ಜಿಲ್ಲೆಗೆ ಹೆಮ್ಮೆಯ ವ್ಯಕ್ತಿತ್ವ. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಸೇವೆ, ಸಾಧನೆ, ಪ್ರಾಮಾಣಿಕತೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದ ಬಗ್ಗೆ ಇರುವ ಕಾಳಜಿ ನಮ್ಮೆಲ್ಲರಿಗೂ ದೀಪದಂತೆ ದಾರಿ ತೋರಿಸುತ್ತದೆ. ಇಂತಹ ಬಹುಮುಖಿ ವ್ಯಕ್ತಿತ್ವವುಳ್ಳ ಹೊಂದಿರುವ ತಾವು ನಮ್ಮ ಪಾವೂರ್ LP ಶಾಲೆಯ ವಾರ್ಷಿಕೋತ್ಸವ ಹಾಗೂ ನಮ್ಮ ಪ್ರೀತಿಯ ಮುಖ್ಯ ಶಿಕ್ಷಕಿ ಭಗಿನಿ ಲೀನಾ ಫರ್ನಾಂಡಿಸ್ ಅವರ ವಿದಾಯ ಸಮಾರಂಭಕ್ಕೆ ಆತಿಥ್ಯ ನೀಡುತ್ತಿರುವುದು ನಮಗೆ ಸಂತೋಷ ಹಾಗೂ ಹೆಮ್ಮೆಯ ಕ್ಷಣ. ಮಾನ್ಯರೇ, ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮ ನಡುವೆ ಹಂಚಿಕೊಂಡು ಈ ಸಮಾರಂಭವನ್ನು ಇನ್ನಷ್ಟು ಅರ್ಥಪೂರ್ಣ, ಸ್ಮರಣೀಯ ಮತ್ತು ಗೌರವಯುತವಾಗಿಸಿದ್ದಕ್ಕಾಗಿ ಪಾವೂರ್ LPಯ ಶಾಲೆಯ ಪರವಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಉಪಸ್ಥಿತಿ ಈ ವೇದಿಕೆಗೆ ಗೌರವ, ನಿಮ್ಮ ಮಾತುಗಳು ನಮಗೆ ಮಾರ್ಗದರ್ಶನ, ನಿಮ್ಮ ಜೀವನ ನಮಗೆಲ್ಲರಿಗೂ ಪ್ರೇರಣೆ. ನಿಮ್ಮ ಮಹತ್ತರ ಜವಾಬ್ದಾರಿಯಲ್ಲಿ ಮುನ್ನಡೆಯಲು ನಿಮಗೆ ಭಗವಂತನು ಬೇಕಾದ ಆಯುರಾರೋಗ್ಯ, ಸಂತೋಷ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಮಗದೊಮ್ಮೆ ಶುಭ ಹಾರೈಸಿ ನಾವು ನೀಡುವ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಮ್ರತೆಯಿಂದ ಬೇಡಿಕೊಳ್ಳುತ್ತೇವೆ. ಎಲ್ಲರೂ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು. ವಿದ್ಯೋದಯ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆ ಪಾವೂರು ತನ್ನ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸ್ತಿರುವಂಥ ಈ ಸಂದರ್ಭದಲ್ಲಿ ತುಂಬ ವಿಷಯಗಳನ್ನು ಮಾತನಾಡಬೇಕು ಅಂತ ಇದ್ದೇನೆ. ಆದರೆ ಖಂಡಿತವಾಗಿಯೂ ಅದರ ಸಂದರ್ಭ ಇದು ಅಲ್ಲ ಅಂತ ನಾನು ಎಣಿಸಿಕೊಂಡಿದ್ದೇನೆ.
ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಕಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಯಾದಂಥ ವಂದನೀಯ ಪ್ರವೀಣ್ ಲಿಯೋ ಲಸ್ರಾದ ಸ್ವಾಮಿಯವರೇ, ಗೌರವಾತಿಥಿಗಳಾಗಿರತಂಥ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯೆ ಶ್ರೀಮತಿ ಬಿಪಾತು ಎಸ್.ಎ. ಅವರೇ, ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀ ಮೂಸಾ, ಇಲ್ಲಿ ಹಾಜರಿದ್ದಂಥ ವರ್ಕಡೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಅಬೂಬಕರ್ ಸಿದ್ದೀಕ್, ಸೇವಾಶ್ರಮ ಕಾನ್ವೆಂಟ್ ಪಾವೂರ್ ಇದರ ಸಿಸ್ಟರ್ ಸುಪೀರಿಯರ್ ಸಿಸ್ಟರ್ ಮರಿಯಾ ಲಿಯೋನಿಲ್ಲ ಹಾಗೂ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರು ವಿನ್ಸೆಂಟ್ ಸುವಾರಿಸ್, ಶಾಫಿ ಮೊಯ್ದೀನ್, ಜಾಫರ್ ಪಾವೂರು, ಲೀಜನ್ ಆಫ್ ಮೇರಿ ಪಾವೂರ್ ಇದರ ಅಧ್ಯಕ್ಷೆ ಕ್ರಿಸ್ಟಿನ್ ಕೊನೇರೋ, ಶಾಲಾ ಸಂಚಾಲಕರಾದಂಥ ವಂದನೀಯ ಡೊಮಿನಿಕ್ ಸಿಕ್ವೇರ ಸ್ವಾಮಿಯವರೇ ಹಾಗೂ ತಲಪಾಡಿಯ ವಂದನೀಯ ಸ್ವಾಮಿ ಗ್ರೆಗರಿ ಅವರೇ, ಮುಖ್ಯೋಪಾಧ್ಯಾಯನಿಯಾದಂಥ ಭಗಿನಿ ಸಿಸ್ಟರ್ ಲೀನಾ ಫರ್ನಾಂಡಿಸ್ ಅವರೇ, PTA ಪ್ರೆಸಿಡೆಂಟ್, SSG ಮಾತೆಯರ ಸಂಘ, ಹಾಗೆಲ್ಲ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂದೆ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ರಕ್ಷಕರೇ, ಹೆತ್ತವರೇ, ಮಕ್ಕಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿಯೇ ನನ್ನನ್ನು ಇಲ್ಲಿ ಕರೆದು ಈ ರೀತಿಯಲ್ಲಿ ಒಂದು ಗೌರವವನ್ನು ಕೊಟ್ಟದ್ದಕ್ಕಾಗಿ ತುಂಬ ಮುಜುಗರ ಆದರೂ ಸಹ ಅದು ಈ ಶಾಲೆಯ ಮುಖ್ಯೋಪಾಧ್ಯಾಯನಿಯಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವ ಸಿಸ್ಟರ್ ಲೀನಾ ಫರ್ನಾಂಡಿಸ್ ಅವರು ನನ್ನಲ್ಲಿ ತೋರಿಸಿದಂಥ ಪ್ರೀತಿ, ಅಭಿಮಾನ ಅಂತ ನಾನು ಎಂದುಕೊಂಡಿದ್ದೇನೆ. ಹಾಗಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಗೌರವದ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತಂದರೆ ಇಲ್ಲಿ ನನ್ನ ಸಣ್ಣ ಒಂದು ವಿವರವನ್ನು ಇಲ್ಲಿ ಸಿಸ್ಟರ್ ಫ್ಲೇವಿ ಅವರು ಇಟ್ಟರು. ಕೆಲವು ಅದರಲ್ಲಿ ತಪ್ಪುಗಳು ಸ್ವಾಭಾವಿಕ ಆಗಿದೆ. ಆದರೂ ನಾನು ಸಿಸ್ಟರ್ ಲೀನಾ ಅವರು ಕೈಯಾರು ಡಾನ್ ಬಾಸ್ಕೋ ಶಾಲೆಯಲ್ಲಿ ನಾನು ಕೂಡ ಒಂದೇ ವರ್ಷ ಒಂದು ದಿವಸ ಮಾತ್ರ ಹಿಂದೆ ಮುಂದೆ ನಾವು ಈ ಕೈಯಾರು ಡಾನ್ ಬಾಸ್ಕೋ ಶಾಲೆಗೆ ಸೇರಿದವರು. ಹಾಗಾಗಿ ಆ ನಂತರ ಒಂದೆರಡು ವರ್ಷ ನಾವಲ್ಲಿ ಶಿಕ್ಷಕರಾಗಿ ಅಧ್ಯಾಪಕರಾಗಿ ನಾವಲ್ಲಿ ಕೆಲಸ ಮಾಡಿದ್ದೇವೆ. ಹತ್ತಿರದ ಒಡನಾಟ ಆ ಶಾಲೆಯ ಆ ಕಾಂಪೌಂಡ್ನಲ್ಲಿ ನಮ್ಮದು. ಹಾಗಾಗಿ ಅವರು ಈ ಕೊಟ್ಟಂಥ ಗೌರವಕ್ಕೆ ನಾನು ಮತ್ತೊಮ್ಮೆ ಅವರನ್ನು ಕೃತಜ್ಞತಾಪೂರ್ವಕ ಅವರನ್ನು ಸ್ಮರಿಸ್ತಾ ಇದ್ದೇನೆ. ಸಣ್ಣ ತಿದ್ದುಪಡಿ ಅಂತಂದರೆ ಹೇಳಿದ್ದು, ನಾನು ಹುಟ್ಟಿದ್ದು ಚೇವಾರು, ಕೈಯಾರು ಪ್ರದೇಶ, ಕಲಿತದ್ದು ಮಾತ್ರ ನಾನು ಇಲ್ಲಿಯಲ್ಲೂ ಅಲ್ಲ, ಕಾಸರಗೋಡಿನಲ್ಲಿ GLPS ಕೂಡ್ಲಿನಲ್ಲಿ 1ರಿಂದ 4ನೇ ಕ್ಲಾಸು, 5ರಿಂದ 10ರವರೆಗೆ ಕೂಡ್ಲು ಗೋಪಾಲಕೃಷ್ಣ ಹೈಸ್ಕೂಲಲ್ಲಿ ನಾನು ಕಲಿತವ. ಆಮೇಲೆ ಸರ್ಕಾರಿ ಕಾಲೇಜು ವಿದ್ಯಾನಗರದಲ್ಲಿ ಆವಾಗಿನ PDC ಪ್ರೀ ಡಿಗ್ರಿ ಹಾಗೂ ಡಿಗ್ರಿ BSc ಮುಗಿಸಿ ಆಮೇಲೆ ತಲಶ್ಶೇರಿಯಲ್ಲಿ ನಾನು B.Ed ಮಾಡಿದ್ದೇನೆ. ನನ್ನ ಶೈಕ್ಷಣಿಕ ಅಥವಾ ಶಿಕ್ಷಕನಾಗಿ ನನ್ನ ವೃತ್ತಿ ಸೇವೆ ಆರಂಭಿಸಿದ್ದು ನಾರ್ತ್ ಈಸ್ಟ್ನಲ್ಲಿ ಆಗಿದೆ. ನಾಗಾಲ್ಯಾಂಡ್ನಲ್ಲಿ 2 ವರ್ಷ ನಾನು ಅಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಆಮೇಲೆ ಕೈಯಾರು ಡಾನ್ ಬಾಸ್ಕೋದಲ್ಲಿ ನಾನು ಸೇರಿದ್ದವ. ಹಾಗಾಗಿ ಅಷ್ಟು ನಿಮ್ಮ ಗಮನಕ್ಕೆ ತೊಂದರೆ ಇಲ್ಲ. ಸಿಸ್ಟರ್ ಲೀನಾ ಅವರ ಬಗ್ಗೆ ಹೇಳುವುದಿದ್ದರೆ, ಅವರು ಶಿಕ್ಷಕಿಯಾಗಿರುವಾಗ
ಚುರುಕಾಗಿ ಬಹಳಷ್ಟು ಎಲ್ಲ ಚಟುವಟಿಕೆಗಳಲ್ಲೂ ಮಕ್ಕಳನ್ನು ಆ ಚಟುವಟಿಕೆಗಳನ್ನು ಪೂರ್ತಿಗೊಳಿಸುವಲ್ಲಿ ಬಹಳಷ್ಟು ಶ್ರಮ ವಹಿಸಿದ ಸಿಸ್ಟರ್ ಅವರು ಭಗಿನಿಯಾಗಿರ್ತಾರೆ. ಮುಖ್ಯೋಪಾಧ್ಯಾಯಿನಿ ಆದ ನಂತರ ಸ್ವಲ್ಪ ಅವರು ಕಾಣುವಾಗ ಸ್ವಲ್ಪ ಟೆನ್ಷನ್ ಅಥವಾ ಒಂದು ಉದ್ವೇಗಕ್ಕೆ ಒಳಗಾಗಂತೆ ಇದ್ದರೂ ಕೂಡ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವುದರಲ್ಲಿ ಅವರು ನಿಸ್ಸೀಮರು, ಅದರಲ್ಲಿ ಸಂಶಯ ಇಲ್ಲ. ಇತ್ತೀಚೆಗೆ ಅಂದರೆ ಕಾಲ ಬದಲಾದ ಹಾಗೆ ಡಿಜಿಟಲ್ ಸಾಂಕೇತಿಕ ವಿದ್ಯೆಗಳು ಬರ್ತಾ ಇರುವಾಗ ಸ್ವಲ್ಪ ಅವರು ಇನ್ನೂ ಕೂಡ ಹೆಚ್ಚು ಉದ್ವೇಗ ಅಥವಾ ಒಂದು ಆತಂಕಕ್ಕೆ ಒಳಗಾಗಿದ್ದಾರೆ ಎಂಬುದು ನನಗೆ ತೋರಿದಂಥ ಒಂದು ಇದು ಅವರನ್ನು ಕಾಣುವಾಗ. ಆದರೂ ಅದರಲ್ಲಿ ಕೂಡ ಅವರು ಈ ಹೊಸ ಪದ್ಧತಿ ಅಥವಾ ಹೊಸ ಸಂಕೇತಗಳು ಬರುವಾಗ ಅದರಲ್ಲಿ ಕೂಡ ಅವರು ಮಿಂಚಿಕೊಂಡಿದ್ದಾರೆ. ಹಾಗೆ ಹಲವಾರು ವರ್ಷಗಳು ವಿವಿಧ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯನಿಯಾಗಿ ಈಗ ಕೊನೆಯದಾಗಿ ಇಲ್ಲಿ ಈ ಶಾಲೆಯಲ್ಲಿ ಅವರು ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಶಾಲೆಗಳು ಅದರಲ್ಲೂ ನಮ್ಮ ಕೇರಳದಲ್ಲಿ ಇರುವಂಥ ವಿದ್ಯಾ ಸಂಪ್ರದಾಯ ಅಥವಾ ವಿದ್ಯಾ ಪದ್ಧತಿಯ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ. ಬಹುಶಃ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಲ್ಲದಂಥ ಒಂದು ಸೌಕರ್ಯ, ಒಂದು ವಿಧಾನ, ಒಂದು ಪದ್ಧತಿ ನಾವು ಮುಂದುವರಿಸಿಕೊಂಡು ಬರ್ತಾ ಬಂದಿದ್ದೇವೆ. ಅದರ ಫಲ, ಅದರ ಗುಣವು ಕೂಡ ನಾವು ಮಕ್ಕಳಲ್ಲಿ ಕಾಣ್ತಾ ಬಂದಿದ್ದೇವೆ. ವಿದ್ಯಾ ಇಲಾಖೆ, ಸರಕಾರ, SSA ಡಯಟ್ ಮುಂತಾದಂಥ ಏಜೆನ್ಸಿಗಳು ಈ ಹೊಸ ಪದ್ಧತಿಯನ್ನು ಅನುಷ್ಠಾನಗೊಳಿಸುವಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಬಂದಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಶಾಲೆಗಳಲ್ಲಿ ಅದನ್ನು ಅನುಷ್ಠಾನಗೊಳಿಸಬೇಕು, ಅದನ್ನು ನಡೆಸಬೇಕಿದ್ರೆ ನಾವು ಶಿಕ್ಷಕರಾದಂಥ ನಾವು ಅದನ್ನು ಅರಿತುಕೊಂಡು ಮುಂದುವರಿಸಿಕೊಂಡು ಹೋದರೆ ಮಾತ್ರ ಅದರ ಪ್ರಯೋಜನ ಸಿಗುತ್ತದೆ. ಕಾಸರಗೋಡಿನಿಂದ ನಾವು ದಕ್ಷಿಣದ ಕಡೆಗೆ ಹೋದರೆ ಈ ಎಲ್ಲ ಪದ್ಧತಿ ಪ್ರಕಾರ, ಅದು ಪದ್ಧತಿಗಳು ಯಾವುದೇ ಪದ್ಧತಿಗಳು ಇರಲಿ, ಯಾವುದೇ ಹೊಸ ವಿಚಾರ ಇರಲಿ, ಚಟುವಟಿಕೆಗಳು, ವಿವಿಧ ಪ್ರೋಗ್ರಾಮ್ಗಳು ಇರಲಿ, ಅದು ಕ್ರಮವಾಗಿ ನಡೀತಾ ಬಂದಿದೆ. ನಮ್ಮಲ್ಲಿ ಕೂಡ ನಡೀತದೆ. ಮಂಜೇಶ್ವರ, ವಿಶೇಷವಾಗಿ ನಾವು ಗಡಿ ಪ್ರದೇಶದಲ್ಲಿ ಇರುವಂಥವರು, ನಮಗೆ ಸ್ವಲ್ಪ ಭಾಷೆಯ ಸ್ವಲ್ಪ ಸಮಸ್ಯೆಗಳು ಇದೆ. ಯಾಕಂದರೆ ಬರುವಂಥ ಎಲ್ಲ ವಿಚಾರಗಳು, ಎಲ್ಲ ವಿಷಯಗಳು ಮಲಯಾಳಂ ಭಾಷೆಯಲ್ಲಿರುವ ಕಾರಣ ನಮಗೆ ತಲುಪುವಾಗ, ಕನ್ನಡದ ಮಕ್ಕಳಿಗೆ ತಲುಪುವಾಗ ಅದು 1-2 ವರ್ಷಗಳು ತಡವಾಗಿ ತಲುಪುತ್ತದೆ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟ ರಿಸೋರ್ಸ್ಗಳು, ಸಂಬಂಧಪಟ್ಟಂಥ ಪುಸ್ತಕಗಳು ನಮಗೆ ಸಿಗುವಾಗ ತಡ ಆಗುತ್ತದೆ. ಆದರೂ ನಮ್ಮಲ್ಲಿ ಕೂಡ ಈ ಎಲ್ಲ ಚಟುವಟಿಕೆಗಳು, ಕಾರ್ಯಚಟುವಟಿಕೆಗಳು ಅವರನ್ನು ವಿದ್ಯಾಭ್ಯಾಸವನ್ನು ಎನ್ಹ್ಯಾನ್ಸ್, ಅವನು ಬಲಪಡಿಸಿಕೊಳ್ಳಲಿಕ್ಕೆ ಅಧ್ಯಾಪಕರಿಗೆ ಸಿಗುವಂಥ ತರಬೇತಿ ಬಹುಶಃ ನಾನು ಬೇರೆ ಎಲ್ಲೂ ಇಲ್ಲಿ ಈ ಕೇರಳ ರಾಜ್ಯದಲ್ಲಿ ಸಿಗುವಷ್ಟು ತರಬೇತಿ, ಈ ಕೇರಳದಲ್ಲಿ ಇರುವಷ್ಟು ರಿಸೋರ್ಸ್ ಪರ್ಸನ್ಸ್ಗಳು ಬಹುಶಃ ಬೇರೆ ಯಾವುದೇ ರಾಜ್ಯದಲ್ಲಿ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ವಿವಿಧ ರಾಜ್ಯಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವ್ಯವಹರಿಸಿಕೊಂಡವರು, ವಿವಿಧ ಇಲಾಖಾ ಅಧಿಕಾರಿಗಳು ನಮ್ಮಲ್ಲಿ ಹೇಳಿದಂಥ ವಿಚಾರವನ್ನೇ ನಾನು ನಿಮ್ಮ ಮುಂದೆ ಇಡ್ತಾ ಇರುವುದು. ಹಾಗಾಗಿ ಈ ಒಂದು ವಿದ್ಯಾ ಪದ್ಧತಿ ಅಥವಾ ಏನು ನಾವು ಇಲ್ಲಿ ನಡೆಸಿಕೊಂಡು ಬರ್ತೇವೆ ಮಕ್ಕಳಿಗೆ ಬೇಕಾಗಿ, ಇದು ಬಲ ಆಗಬೇಕಿದ್ರೆ, ಅದರ ಪ್ರಯೋಜನ ಮಕ್ಕಳಿಗೆ ಸಿಗಬೇಕಿದ್ರೆ ನಾವೆಲ್ಲರೂ ಒಂದಾಗಬೇಕು. ಶಿಕ್ಷಕರು ಮತ್ತು ರಕ್ಷಕರು ಕೂಡ ಆ ನಿಟ್ಟಿನಲ್ಲಿ ಶಾಲೆಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಶಾಲಾ ಸಂಚಾಲಕರು ಹಾಗೂ ನಮ್ಮ ಕಥೋಲಿಕ್ ವಿದ್ಯಾ ಬೋರ್ಡ್ ಬೇಕಾದ ಎಲ್ಲ ಸೌಕರ್ಯಗಳನ್ನು ನಮಗೆ ಧಾರಾಳವಾಗಿ ಈ ಎಲ್ಲ ಶಾಲೆಗಳಲ್ಲಿ, ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿರುವಂಥ ಎಲ್ಲ CBಯ ಕೈಗಳಿಗಿರುವಂಥ ಎಲ್ಲ ಶಾಲೆಗಳನ್ನು ಕೂಡ ಗಮನಿಸಿ ಅದನ್ನು
ಬೋಧಿಸ್ತಾ ಕೊಡುತ್ತಾ ಬಂದಿದೆ. ಮತ್ತು ನಮ್ಮ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ನಮ್ಮ ಜೊತೆ ಇರುವಂಥ ಸಿಸ್ಟರ್ಸ್ಗಳು, ನನ್ಸ್ ಅಥವಾ ಭಗಿನಿಯರು, ಅವರು ತಮ್ಮ ಜೀವನವನ್ನೇ ಈ ಒಂದು ಕಾರ್ಯಕ್ಕಾಗಿ ಮುಡಿಪಾಗಿಟ್ಟವರು, ಸೇವಾ ಕಾರ್ಯಕ್ಕೆ ಮುಡಿಪಾಗಿಟ್ಟವರು. ಈಗ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಅವರು ದುಡಿಯುತ್ತಾ ಬರುವಾಗ ಅವರನ್ನು ಸಂಪೂರ್ಣವಾಗಿ ಈ ಮಕ್ಕಳ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ರೀತಿಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ಳಿ ಬಂದಿದ್ದಾರೆ. ಅದರಲ್ಲಿಯೂ ಒಬ್ಬರು ನಮ್ಮ ಸಿಸ್ಟರ್ ಲೀನಾ ಫರ್ನಾಂಡಿಸ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ನೀವು ಬಂದವರು ರಕ್ಷಕರು, ನಿಮ್ಮ ಮಕ್ಕಳ ಪ್ರತಿಭೆಗಳು ಇಲ್ಲಿ ಅನಾವರಣಗೊಳ್ಳಲಿಕ್ಕಿದೆ. ಯಾಕೆಂದರೆ ಕಲೋತ್ಸವ, ವಿವಿಧ ಇತರ ಉತ್ಸವಗಳು ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಾ ಇರುವಾಗ ನಿಮ್ಮ ಮಕ್ಕಳ ಪ್ರದರ್ಶನ ನಿಮಗೆ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಕಾರಣದಿಂದಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದೀರಿ ಎಂಬುದು ನಮಗೆ ಗೊತ್ತು. ಹಾಗಾಗಿ ಹೆಚ್ಚಿಗೆ ನಾನು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಶಿಕ್ಷಕರು, ರಕ್ಷಕರು ಮತ್ತು ಈ ವ್ಯವಸ್ಥೆ ಇದೆಲ್ಲ ಒಂದಾಗಿ ನಮ್ಮ ಮಕ್ಕಳನ್ನು ಮೇಲೆ ತರುವತ್ತ ಇನ್ನು ಇಂಥ ಸಿಸ್ಟರ್ ಲೀನಾ ರವರಂತೆ ಅಂಥ ಅವರ ಒಂದು ಮಾದರಿಯನ್ನು ನಾವು ಕೂಡ ಅನುಸರಿಸಿದರೆ ಖಂಡಿತವಾಗಿ ನಮ್ಮ ಮಕ್ಕಳನ್ನು ಮೇಲಕ್ಕೆ ತರಲಿಕ್ಕೆ ನಮಗೆ ಸಾಧ್ಯ ಉಂಟು ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ನನಗೆ ಈ ಗೌರವವನ್ನು ನೀಡಿದ್ದಕ್ಕಾಗಿ ಸಿಸ್ಟರ್ ಲೀನಾ ಹಾಗೂ ಈ ಶಾಲೆಯ ಸಂಚಾಲಕರು, ಶಾಲೆಯ ಶಿಕ್ಷಕರು, ರಕ್ಷಕರು, ಹೆತ್ತವರು ಮತ್ತು ನಿಮ್ಮೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮಗೈತೇನೆ. ಜೈ ಹಿಂದ್, ಜೈ ಭಾರತ್. ಪ್ರಸ್ತಾಪಿಸಿ ತಮ್ಮ ಮುಂದೆ ಇಟ್ಟು ತಮ್ಮನ್ನು ಅಭಿನಂದಿಸಿದ ನಿಮಗೆ ಧನ್ಯವಾದಗಳು. ಸನ್ಮಾನಕ್ಕೆ ಸಿಕ್ಕಿದ್ದು ಯೋಗ್ಯ, ಸನ್ಮಾನಿಸಲು ಸಿಕ್ಕಿದ್ದು ನಮ್ಮ ಭಾಗ್ಯ. ವಂದನೆಗಳು ಸರ್. ತನ್ನನ್ನೇ ಅರ್ಪಿಸಿ ಇತರರಿಗೆ ಬೆಳಕು ನೀಡುವ ದೀಪ ನೀವು. ಅಹಂಕಾರ ಕರಗಿ ಭಕ್ತಿಯಾಗಿ ಧರ್ಮದ ದಾರಿಯಲ್ಲಿ ಸಾಗುವ ವ್ಯಕ್ತಿತ್ವ. ಧಾರ್ಮಿಕ ಜೀವನದಲ್ಲಿ ತಮ್ಮ ಸಮಯವನ್ನು ಇತರರಿಗೋಸ್ಕರ ಮುಡಿಪಾಗಿಟ್ಟ ಧೀಮಂತ ವ್ಯಕ್ತಿ ವಂದನೀಯ ಸ್ವಾಮಿ ಡೊಮಿನಿಕ್ ಸಿಕ್ವೇರ. ಇಂದು ಶಾಲಾ ಉತ್ಸವದಂದು ಪ್ರೀತಿಪೂರ್ವಕವಾಗಿ ಗೌರವಾರ್ಪಣೆ ಮಾಡೋದು ನಮ್ಮ ಪಾಲಿನ ಸೌಭಾಗ್ಯವಾಗಿದೆ. ಗುರುಗಳು ಮುಂದಿನ ಆಸನ ಅಲಂಕರಿಸಬೇಕಾಗಿ ವಿನಂತಿ. ಸನ್ಮಾನ ಪತ್ರವನ್ನು ಓದಲು ಮುಂದೆ ಬರುತ್ತಾರೆ ಸಹ ಶಿಕ್ಷಕಿ ಶ್ರೀಮತಿ ಶೋಭಾ ಟೀಚರ್. ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗೌರವಾನ್ವಿತ ಅತಿಥಿಗಳೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಮತ್ತು ಗೌರವದ ಕ್ಷಣ. ಶಿಕ್ಷಣ, ಯುವಜನ ಸೇವಾ ಕ್ಷೇತ್ರ ಮತ್ತು ಧಾರ್ಮಿಕ ಸೇವೆಯಲ್ಲಿ ಅಪಾರ ಕೊಡುಗೆ ನೀಡಿರುವ ವಂದನೀಯ ಸ್ವಾಮಿ ಡೊಮಿನಿಕ್ ಸಂತೋಷ್ ಸಿಕ್ವೇರರವರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸುವ ವಿಶೇಷ ಅವಕಾಶ ನಮಗೆ ದೊರೆತಿರುವುದು ಹೆಮ್ಮೆಯ ವಿಚಾರ. ವಂದನೀಯ ಸ್ವಾಮಿ ಡೊಮಿನಿಕ್ ಸಂತೋಷ್ ಸಿಕ್ವೇರರವರು 1963 ಫೆಬ್ರವರಿ 3ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸಾಧನೆಗಳನ್ನು ಮಾಡಿರುವರು. ಇವರ ಸಾಧನೆಗಳ ಕಿರು ಪರಿಚಯವನ್ನು ನಿಮ್ಮ ಮುಂದಿಡಲು ಬಯಸುತ್ತೇವೆ. ತಮಿಳುನಾಡಿನ ಯಾರ್ಕಾಡ್ನ ಸೆಲೇಶಿಯನ್ ಕಾಲೇಜಿನಿಂದ ತತ್ವಶಾಸ್ತ್ರ ವಿಭಾಗದಲ್ಲಿ BPH ಪದವಿ, ತಮಿಳುನಾಡಿನ ಚೆನ್ನೈಯಲ್ಲಿನ ಲೊಯೋಲಾ ಕಾಲೇಜಿನಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ BA ಪದವಿ, ಕರ್ನಾಟಕದ ಬೆಂಗಳೂರಿನ ಕ್ರಿಸ್ತು ಜ್ಯೋತಿ ಕಾಲೇಜಿನಿಂದ ಧರ್ಮಶಾಸ್ತ್ರದಲ್ಲಿ BTH ಪದವಿ, USAಯ ನ್ಯೂಯಾರ್ಕ್ನಲ್ಲಿನ ಫೋರ್ಡ್ಹ್ಯಾಮ್ ವಿಶ್ವವಿದ್ಯಾಲಯದ ಶಿಕ್ಷಣ ಮತ್ತು ಸಾಮಾಜಿಕ ಸೇವಾ ಇಲಾಖೆಯಿಂದ ಸಮಾಲೋಚನೆ ಮತ್ತು ವ್ಯಕ್ತಿತ್ವ ಸೇವೆಗಳಲ್ಲಿನ ಮಾಸ್ಟರ್ಸ್ ಪದವಿ, ಇಟಲಿ ರೋಮ್ನ ಸೆಲೇಶಿಯನ್ ಫಾಂಟಿಫಿಕಲ್ ವಿಶ್ವವಿದ್ಯಾಲಯದಿಂದ ಶಿಕ್ಷಣದಲ್ಲಿ ಡಾಕ್ಟರೇಟ್ ಪದವಿ. ಇವರು ಉತ್ತಮ ವಾಗ್ಮಿಯಾಗಿದ್ದು ಇಂಗ್ಲಿಷ್, ಇಟಾಲಿಯನ್, ಸ್ಪ್ಯಾನಿಷ್, ಹಿಂದಿ, ತಮಿಳು, ಕನ್ನಡ, ತೆಲುಗು ಹಾಗೂ ಕೊಂಕಣಿ ಭಾಷೆಗಳಲ್ಲಿ ಪ್ರವೀಣರಾಗಿದ್ದು, ಜೊತೆಗೆ ಮಲಯಾಳಂ ಮತ್ತು ಫ್ರೆಂಚ್ ಭಾಷೆಗಳನ್ನು
ಕೆಲಮಟ್ಟಿಗೆ ಮಾತನಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಶಕ್ತರಾಗಿರುವರು. ಶಿವಮೊಗ್ಗ ಧರ್ಮ ಪ್ರಾಂತ್ಯದ ಭದ್ರಾವತಿಯಲ್ಲಿ ಧರ್ಮಗುರುಗಳಾಗಿಯೂ, ಬೆಂಗಳೂರು ಧರ್ಮ ಪ್ರಾಂತ್ಯದ ಆರ್ ಲೇಡಿ ಆಫ್ ಲೂರ್ಡ್ಸ್ ಚರ್ಚ್ನ ಧರ್ಮಗುರುಗಳಾಗಿ ಹಾಗೂ ಬೆಂಗಳೂರು ಧರ್ಮ ಪ್ರಾಂತ್ಯದ ಲಿಂಗರಾಜಪುರಂನಲ್ಲಿನ ಡಾನ್ ಬೊಸ್ಕೋ ಇಗರ್ಜಿಯಲ್ಲಿ ಸಹಾಯಕ ಧರ್ಮಗುರುಗಳಾಗಿಯೂ ಸೇವೆ ಸಲ್ಲಿಸಿರುವರು. 2019ರಿಂದ 2021ರವರೆಗೆ ಕುವೈಟ್ನ ಸಾಲ್ಮಿಯಾ ಪ್ರದೇಶದಲ್ಲಿರುವ ಸೈಂಟ್ ತೆರೇಸಾ ಆಫ್ ಜೀಸಸ್ ಚೈಲ್ಡ್ ಇಗರ್ಜಿಯ ಧರ್ಮಗುರುಗಳಾಗಿಯೂ ಕಾರ್ಯನಿರ್ವಹಿಸಿರುವರು. ಜೂನ್ 2021ರಿಂದ ಮೇ 2023ರವರೆಗೆ KGFನ ಡಾನ್ ಬೊಸ್ಕೋದಲ್ಲಿ ಸಹಾಯಕ ಧರ್ಮಗುರುಗಳಾಗಿ ಹಾಗೂ ವೈಸ್ ರೆಕ್ಟರ್ ಆಗಿ ಸೇವೆ ಸಲ್ಲಿಸಿರುವರು. 2025 ಮೇ ತಿಂಗಳಲ್ಲಿ ನಮ್ಮ ಪಾವೂರಿನ ಹೋಲಿ ಕ್ರಾಸ್ ಇಗರ್ಜಿಗೆ ಧರ್ಮಗುರುಗಳಾಗಿ ವರ್ಗಾವಣೆಗೊಂಡು ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಶಾಲಾ ಸಂಚಾಲಕರಾಗಿ ಇವರಿಗೆ ನಮ್ಮ ಶಾಲೆಯ ಮೇಲೆ ಅಪಾರ ಅಭಿಮಾನವಿದೆ. ನಮ್ಮ ಶಾಲೆಗೆ ಆಗಾಗ ಭೇಟಿ ನೀಡಿ ಶಾಲೆಯ ಅಭಿವೃದ್ಧಿಗೋಸ್ಕರ ಶ್ರಮಿಸುತ್ತಿದ್ದಾರೆ. ಇವರು ನಮ್ಮ ಶಾಲೆಗೆ ನೀಡುವ ಸೇವೆಗೆ ನಾವು ಆಭಾರಿಯಾಗಿದ್ದೇವೆ ಹಾಗೂ ಇಂದು ನಾವು ಅವರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಲು ಸಂತೋಷಪಡುತ್ತೇವೆ. ಫಾದರ್, ನೀವು ನೀಡುವ ನಿಸ್ವಾರ್ಥ ಸೇವೆಗೆ ನಿಮಗಿದು ನಮ್ಮ ಆದರದ ಗೌರವ ಸಮರ್ಪಣೆ. ಸನ್ಮಾನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಭಾಗವಹಿಸುವುದು. ಸುಂದರ ಸುಮಧುರ ಕ್ಷಣದಲ್ಲಿ ಸನ್ಮಾನ ಸ್ವೀಕರಿಸಿದ ಗುರುಗಳಿಗೆ ವಂದನೆಗಳು. ಇರುವೆಯನ್ನು ನೋಡಿ ಕ್ರಮಶಿಕ್ಷಣ ಕಲಿ, ಭೂಮಿಯನ್ನು ನೋಡಿ ಸಹನೆ ಕಲಿ, ಮರಗಳನ್ನು ನೋಡಿ ಬೆಳೆಯುವುದು ಕಲಿ, ಶಿಕ್ಷಕರನ್ನು ನೋಡಿ ಸುಗುಣ ಕಲಿ. ಮಂಗಳೂರು ಕೆಥೋಲಿಕ್ ಮಂಡಳಿಗೆ ಒಳಪಟ್ಟ ಶಾಲೆಯಲ್ಲಿ 33 ವರ್ಷಗಳ ಸೇವೆ ಸಲ್ಲಿಸಿ ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿರುವ ಭಗಿನಿ ಸಿಸ್ಟರ್ ಲೀನಾ ಫೆರ್ನಾಂಡಿಸ್ ತಾವು ಸತತ 19 ವರ್ಷಗಳ ಕಾಲ ಪಾವೂರು ವಿದ್ಯೋದಯ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸುತ್ತಾ ಇದ್ದೀರಿ. ನಿಮಗಿದು ಆದರದ ನಲ್ಮೆಯ ಸನ್ಮಾನ. ತಾವು ಮುಂದಿನ ಆಸನವನ್ನು ಅಲಂಕರಿಸಬೇಕಾಗಿ ನಮ್ರತೆಯ ವಿನಂತಿ. ವಿದ್ಯೋದಯ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆ ಪಾವೂರು ಮಂಜೇಶ್ವರ. ಶಿಕ್ಷಣ ಕ್ಷೇತ್ರದಲ್ಲಿ 33 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತರಾಗಲಿರುವ ಮುಖ್ಯ ಶಿಕ್ಷಕಿ ಸಿಸ್ಟರ್ ಲೀನಾ ಫೆರ್ನಾಂಡಿಸ್ ಇವರಿಗೆ ಕೆಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಯಾದ ವಂದನೀಯ ಫಾದರ್ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದೋ ಇವರ ಘನ ಅಧ್ಯಕ್ಷತೆಯಲ್ಲಿ ಅರ್ಪಿಸುವ ಸನ್ಮಾನ ಪತ್ರ. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. 1 ತಿಮೋತಿ 1 ಅಧ್ಯಾಯ 12 ವಾಕ್ಯ.
ಸನ್ಮಾನ್ಯರೇ, ಪ್ರಕೃತಿಯ ರಮಣೀಯ ತಾಣವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ನೀರು ಮಾರ್ಗದ ತೆಂಕಾಯಿ ಕೋಡಿ ಕೃಷಿಕ ಕುಟುಂಬದವರಾದ ದಿವಂಗತ ಲಿಗೋರಿ ಫೆರ್ನಾಂಡಿಸ್ ಮತ್ತು ಲಿಲ್ಲಿ ಫೆರ್ನಾಂಡಿಸ್ ಇವರ 6 ಮಕ್ಕಳಲ್ಲಿ ಕೊನೆಯ ಸುಪುತ್ರಿಯಾಗಿ ಸುಸಂಸ್ಕೃತ ಪರಿಸರದಲ್ಲಿ ಬೆಳೆದು ಬಂದಿದ್ದೀರಿ. ಪ್ರಾಥಮಿಕ ಶಿಕ್ಷಣ ಸೈಂಟ್ ಲಿಗೋರಿ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಯಾರ್ ಪದವಿನಲ್ಲೂ, ಪ್ರೌಢ ಶಿಕ್ಷಣ ರಾಜೇಶ್ವರ ಹೈಸ್ಕೂಲು ಅಡ್ಯಾರ್ ಪದವಿನಲ್ಲೂ, PUC ಶಿಕ್ಷಣ ಸೈಂಟ್ ಆಗ್ನೀಸ್ ಕಾಲೇಜು ಮಂಗಳೂರಿನಲ್ಲಿಯೂ ಮುಗಿಸಿದ್ದೀರಿ. ಧೈರ್ಯಂ ಸರ್ವತ್ರ ಸಾಧನಂ ಎಂಬಂತೆ ಮುಂದಿಟ್ಟ ಹೆಜ್ಜೆ ಹಿಂದಿಡದೆ ದೇವರ ಕರೆಗೆ ಹೋಗೊಟ್ಟು 1987ರಲ್ಲಿ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಂಸ್ಥೆಯ ಸಿಸ್ಟರ್ಸ್ ಈ ಸಂಸ್ಥೆಗೆ ಸೇರಿ 1991ರಲ್ಲಿ ಮೊದಲ ಭಗಿನಿ ದೀಕ್ಷೆಯನ್ನು ಪಡೆದಿರುವಿರಿ. ಆವಾಗಲೇ ಇಂಗ್ಲಿಷ್ ಮತ್ತು ಕನ್ನಡ ಟೈಪಿಂಗ್ ಮುಗಿಸಿದ್ದೀರಿ. 1993ರಲ್ಲಿ ಡಯಟ್ ಮಾಯಿಪಾಡಿಯಲ್ಲಿ ಶಿಕ್ಷಕ ತರಬೇತಿ ಪಡೆದಿರುವಿರಿ. ಗೌರವಾನ್ವಿತರೇ, 1993ರಲ್ಲಿ ಕಯ್ಯಾರು ಡಾನ್ ಬಾಸ್ಕೋ ಶಾಲೆಯಲ್ಲಿ ಸೇವೆಗೆ ಸೇರಿ 1996ರಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಫಾತಿಮಾ ALP ಶಾಲೆಗೆ ಬಡ್ತಿ ಹೊಂದಿದ್ದು ಅಲ್ಲಿ 8 ವರ್ಷ ಸೇವೆ ಸಲ್ಲಿಸಿದ್ದೀರಿ. ನಂತರ 2004ರಲ್ಲಿ ಡಾನ್ ಬಾಸ್ಕೋ ಕಯ್ಯಾರಿಗೆ ವರ್ಗಾವಣೆಗೊಂಡು ಅಲ್ಲಿಂದ 2007ರಲ್ಲಿ ಪಾವೂರು VLP ಶಾಲೆಗೆ ವರ್ಗಾವಣೆಗೊಂಡು 19 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯಿನಿಯಾಗಿ ಪಾವೂರಿನಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿದ್ದೀರಿ. ಈ ಶಾಲೆಯಲ್ಲಿ ಅಮೂಲ್ಯ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದುತ್ತಿರುವ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸುವುದು ತಮ್ಮ ಪಾಲಿಗೊಂದು ಮಹಾ ಸೌಭಾಗ್ಯವಾಗಿದೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿದಂಥ ಸಂಬಂಧವಯ್ಯ ಎಂಬ ವಚನಗಳ ಸಾಲಿನಂತೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಪಾವೂರು ಎಂಬ ಕುಗ್ರಾಮದ ಶಾಲೆಯಲ್ಲಿ ಸಾವಿರಾರು ಮಕ್ಕಳಿಗೆ ಅಕ್ಷರದ ಬೀಜ ಬಿತ್ತಿ ವಿದ್ಯೆ ಎಂಬ ಹೆಮ್ಮರವನ್ನು ಬೆಳೆಸಿದ ಖ್ಯಾತಿ ತಮ್ಮದು. 2ನೇ ತರಗತಿಯ ಮಕ್ಕಳಿಗೆ ಮಾತೃವಾತ್ಸಲ್ಯವನ್ನು ತೋರಿ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಿ ಅವರ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ತಮ್ಮ ಪಾತ್ರ ಅಪಾರ. ಶಾಲೆ ತಮ್ಮ ಮನೆಯೆಂದು ಭಾವಿಸಿ ಮಕ್ಕಳೆಲ್ಲರೂ ಸ್ವಂತ ಮಕ್ಕಳೆಂದೇ ಪರಿಗಣಿಸಿದ ಹೃದಯ ವೈಶಾಲ್ಯತೆ ತಮ್ಮದು. ತಮ್ಮ ಬಹುಮುಖ ವ್ಯಕ್ತಿತ್ವವನ್ನು ವರ್ಣನೆ ಮಾಡುವುದು ಮಾತಿಗೆಟಕದ ಸತ್ಯ. ಕಲೆ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ, ಗಣಿತ, ಕರಕುಶಲ ಚಟುವಟಿಕೆಗಳಲ್ಲಿ ಅಪಾರ ಆಸಕ್ತಿ ತೋರಿಸಿ ವಿದ್ಯಾರ್ಥಿಗಳನ್ನು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಿ ಜಿಲ್ಲಾ ಮಟ್ಟದ ತನಕ ಶಾಲಾ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೇರಿಸಲು ತಾವು ಪಟ್ಟ ಶ್ರಮ ಶ್ಲಾಘನೀಯ. ಸದಾ ಉತ್ಸಾಹದ ಚಿಲುಮೆಯಂತಿರುವ ತಾವು ಲವಲವಿಕೆಯಿಂದ ಕೂಡಿ ವಿದ್ಯಾರ್ಥಿಗಳ, ರಕ್ಷಕರ, ಸಹೋದ್ಯೋಗಿಗಳ ಮತ್ತು ಹಳೆ ವಿದ್ಯಾರ್ಥಿಗಳ ವಿಶ್ವಾಸವನ್ನು ಗಳಿಸಿದ್ದೀರಿ. ತಮ್ಮ ಸೇವಾವಧಿಯಲ್ಲಿ ಆಗಾಗ ಅನಾರೋಗ್ಯ ಕಾಡುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಕಿಂಚಿತ್ತೂ ಬಿಡುವಿಲ್ಲದೆ ಕಾಯಕವೇ ಕೈಲಾಸವೆಂದು ಬಗೆದು ಮುಂಜಾನೆಯೇ ಶಾಲೆಗೆ ಬಂದು ಮುಸ್ಸಂಜೆಯ ತನಕ ದಣಿವಿಲ್ಲದೆ ದುಡಿದ ನಿಮ್ಮ ವಿಶಾಲ ಮನಸ್ಸನ್ನು ಮೆಚ್ಚತಕ್ಕದ್ದು. ಸರಕಾರದ ನಿಯಮದಂತೆ ಅಧೋಗತಿಗೆ ತಲುಪಿದ ಹಳೆ ಕಟ್ಟಡದಲ್ಲಿರುವ ಶಾಲೆಯನ್ನು ಈ ಸ್ಥಳಕ್ಕೆ ಸ್ಥಳಾಂತರಗೊಳಿಸಿದ್ದು ಅವಿಸ್ಮರಣೀಯ. ಶಾಲೆಯಲ್ಲಿ ನೀರಿನ ಅಭಾವ ಕಂಡುಬಂದಾಗ ಬೋರ್ವೆಲ್ ವ್ಯವಸ್ಥೆ, ಸುಂದರವಾದ ಅಡುಗೆ ಕೋಣೆ ತಾವು ನೀಡಿದ ಬಹುದೊಡ್ಡ ಕಾಣಿಕೆ. ತಮ್ಮಲ್ಲಿರುವ ತಾಳ್ಮೆ, ಸಮಯ ಪ್ರಜ್ಞೆ, ತಾವು ಕೈಗೊಂಡ ಕೆಲಸಕ್ಕೆ ತಕ್ಷಣ ಸ್ಪಂದಿಸಿ ಕಾರ್ಯಪ್ರವೃತ್ತರಾಗಿ ಆಗಲೇಬೇಕೆಂಬ ಛಲಕ್ಕೆ ನಾವು ಚಿರಋಣಿಗಳು. ಕರ್ತವ್ಯನಿಷ್ಠರೇ, ಪ್ರೀತಿಯಿಂದ ಮತ್ತು ನಿಷ್ಠೆಯಿಂದ ಮಾಡಿದ ಕೆಲಸಕ್ಕೆ ಉತ್ತಮ ಫಲ ಖಂಡಿತ ಎಂಬಂತೆ 35 ವರ್ಷಗಳ ಕಾಲ ಕನ್ಯಾಸ್ತ್ರೀಯಾಗಿ, 33 ವರ್ಷಗಳ ಕಾಲ ಮಾದರಿ ಶಿಕ್ಷಕಿಯಾಗಿ ಅವಿರತವಾಗಿ ಶ್ರಮಿಸಿ ಸಂತೃಪ್ತರಾಗಿರುವಿರಿ. ತಮ್ಮ ನಿವೃತ್ತ ಜೀವನದಲ್ಲಿ ಆಯುರಾರೋಗ್ಯ, ಸುಖ, ಸಂತೋಷ ಲಭಿಸಲಿ.
ಜೀವನ ಪಾವನವಾಗಲಿ ಎಂದು ಹಾರೈಸುತ್ತೇವೆ. ಸಂಖ್ಯಾಕಾಂಡ 6:24-26. ಭಗವಂತನು ನಿಮ್ಮನ್ನು ಆಶೀರ್ವದಿಸಲಿ, ಕಾಪಾಡಲಿ. ಭಗವಂತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ದಯೆ ತೋರಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಲಭಿಸಲಿ ಎಂದು ಹಾರೈಸುವ ಆಡಳಿತ ಮಂಡಳಿ, ಸಂಚಾಲಕರು, ಶಿಕ್ಷಕ ವೃಂದ, ರಕ್ಷಕ ಶಿಕ್ಷಕ ಸಂಘ ಹಾಗೂ ಹಳೆ ವಿದ್ಯಾರ್ಥಿ ಬಳಗ, ವಿದ್ಯೋದಯ ALP ಶಾಲೆ ಪಾವೂರು, ಸ್ಥಳ ಪಾವೂರು, ದಿನಾಂಕ 5/2/2026. ಭಗಿನಿಯವರು ಪಾಲ್ಗೊಳ್ಳಬೇಕಾಗಿ ವಿನಂತಿ.
ಮಾಡಲು ಮುಂದೆ ಬರುತ್ತಾರೆ. ಶ್ರೀಮಾನ್ ಇಬ್ರಾಹಿಂ ಕೊಂಬಗದಿ ಇವರಿಂದ ಸ್ಮರಣಿಕೆ. ಪಾವೂರು ALP ಶಾಲೆಯ ಈ ವಾರ್ಷಿಕೋತ್ಸವ ಹಾಗೂ ನಮ್ಮ ಶಾಲೆಯ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯವಾಗಿ ಉಳಿಯುವ ಅತಿ ಗೌರವಾನ್ವಿತ ಮುಖ್ಯ ಶಿಕ್ಷಕಿ ಸಿಸ್ಟರ್ ಲೀನಾ ಫೆರ್ನಾಂಡಿಸ್ ಇವರ ನಿವೃತ್ತಿ ಸಮಾರಂಭದ ಸ್ಮರಣೀಯ ಕ್ಷಣದ ಭಾಗವಾಗಿರುವುದು ನನಗೆ ಅಪಾರ ಹೆಮ್ಮೆ, ಗೌರವ ಮತ್ತು ಹೃದಯಪೂರ್ವಕ ಸಂತೋಷ ನೀಡುತ್ತದೆ. ದುರಾದೃಷ್ಟವಶಾತ್ ನನ್ನ ಅಧಿಕೃತ ಕರ್ತವ್ಯಗಳ ಒತ್ತಡ ಹಾಗೂ ಅಲ್ಪಾವಧಿ ರಜೆ ದೊರೆಯದ ಕಾರಣದಿಂದಾಗಿ ಈ ಮಹತ್ವದ ಸಮಾರಂಭದಲ್ಲಿ ನಾನು ದೈಹಿಕವಾಗಿ ಹಾಜರಾಗಲು ಸಾಧ್ಯವಾಗಲಿಲ್ಲ. ಆದರೆ ನಾನು ಶಾರೀರಿಕವಾಗಿಯೂ ಇಲ್ಲದಿದ್ದರೂ ನನ್ನ ಮನಸ್ಸು, ಹೃದಯ ಮತ್ತು ಭಾವನೆಗಳು ಸಂಪೂರ್ಣವಾಗಿ ಈ ವೇದಿಕೆಯಲ್ಲಿ ಈ ಕ್ಷಣದಲ್ಲಿ ನಿಮ್ಮೊಂದಿಗೆ ಇವೆ. ನಮ್ಮ ಪಾವೂರು ALP ಶಾಲೆಯ ಸಮಗ್ರ ಅಭಿವೃದ್ಧಿಗೆ, ಶೈಕ್ಷಣಿಕ ಗುಣಮಟ್ಟದ ಉನ್ನತಿಗೆ ಹಾಗೂ ಶಿಕ್ಷಣ ವೃತ್ತದ ಶಕ್ತೀಕರಣಕ್ಕೆ ಸದಾ ದೀಪಸ್ತಂಭದಂತೆ ನಿಂತು ಅಪಾರ ನಿಷ್ಠೆ, ಅಚಲ ಪ್ರಾಮಾಣಿಕತೆ ಮತ್ತು ಅಪೂರ್ವ ಸಮರ್ಪಣೆಯಿಂದ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿ ನಿವೃತ್ತಿಯಾಗುತ್ತಿರುವ ನಮ್ಮ ಪ್ರೀತಿಯ ಗೌರವಾನ್ವಿತ ಮುಖ್ಯ ಶಿಕ್ಷಕಿ ಸಿಸ್ಟರ್ ಲೀನಾ ಫೆರ್ನಾಂಡಿಸ್ ಅವರನ್ನು ಗೌರವಿಸುವುದು ನಮ್ಮೆಲ್ಲರ ಸೌಭಾಗ್ಯ ಮತ್ತು ಗೌರವದ ವಿಷಯವಾಗಿದೆ. ತಮ್ಮ ಸೇವಾ ಕಾಲದಲ್ಲಿ ಅವರು ಕೇವಲ ಮುಖ್ಯ ಶಿಕ್ಷಕಿಯಾಗಿ ಅಷ್ಟೇ ಅಲ್ಲ, ಒಂದು ಮಾರ್ಗದರ್ಶಿ ಹಾಗೂ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಪ್ರೇರಣಾ ಶಕ್ತಿಯಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಅವರ ಕಾರ್ಯಶೈಲಿ, ನಾಯಕತ್ವ ಮತ್ತು ಮಾನವೀಯ ಮೌಲ್ಯಗಳು ನಮ್ಮ ಶಾಲೆಯ ಇತಿಹಾಸದಲ್ಲಿ ಸದಾಕಾಲ ಬೆಳಗುತ್ತಿರಲಿ. ಆದ್ದರಿಂದ ದುಬೈಯಲ್ಲಿರುವ ಪಾವೂರು ALP ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀ M. ಶಾಫಿ ಬಂಡಸಾಲ ಅವರು ಅವರ ಪರವಾಗಿ ಈ ಗೌರವ ಚಿಹ್ನೆಯಾದ ಸ್ಮರಣಿಕೆಯನ್ನು ನಿವೃತ್ತಿಯಾಗುತ್ತಿರುವ ನಮ್ಮ ಅತ್ಯಂತ ಗೌರವಾನ್ವಿತ ಮುಖ್ಯ ಶಿಕ್ಷಕಿ ಸಿಸ್ಟರ್ ಲೀನಾ ಫೆರ್ನಾಂಡಿಸ್ ಅವರಿಗೆ ಫಾರೂಕ್ ಬಂಡಸಾಲ ಅವರ ಮೂಲಕ ಭಕ್ತಿ ಗೌರವ ಮತ್ತು ಕೃತಜ್ಞತೆಯೊಂದಿಗೆ ಹಸ್ತಾಂತರಿಸಲಾಗುತ್ತಿದೆ. ನಿವೃತ್ತಿ ಜೀವನವು ಸಿಸ್ಟರ್ ಲೀನಾ ಫೆರ್ನಾಂಡಿಸ್ ಅವರಿಗೆ ಆರೋಗ್ಯ, ಶಾಂತಿ, ಸಂತೋಷ ಹಾಗೂ ತೃಪ್ತಿಯಿಂದ ಕೂಡಿದ ಹೊಸ ಅಧ್ಯಾಯವಾಗಲೆಂದು ನಮ್ಮೆಲ್ಲನ ಹೃದಯಪೂರ್ವಕ ಹಾರೈಕೆ. M. ಶಾಫಿ ಬಂಡಸಾಲೆ ಅವರ ತಮ್ಮ ಫಾರೂಕ್ ಬರ್ತಿದ್ದಾರೆ. ಚಪ್ಪಾಳೆ ತಟ್ಟಿ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಮರಣಿಕೆಯನ್ನು ಕೊಡಲು ಮುಂದೆ ಬರುತ್ತಾರೆ. ಸಿಸ್ಟರ್ ಲೀನಾ ಫೆರ್ನಾಂಡಿಸ್
ರವರ ಆಪ್ತ ಮಿತ್ರೆ ಶ್ರೀಮತಿ ಹರಿಣಾಕ್ಷಿ ಬಡಾಜೆ ಶಾಲೆಯ ಮುಖ್ಯೋಪಾಧ್ಯಾಯಿನಿ. ಇವರು ಪ್ರೀತಿಯಿಂದ ಮಾಡುವ ಗೌರವಾರ್ಪಣೆ. ನೂರೊಂದು ನೆನಪುಗಳು ಎದೆಯಾಳದಿಂದ ಮಾತಾಗಿ ಬಂತು ಮನದಾಳದಿಂದ. ಗತಕಾಲದ ಕ್ಷಣಗಳಿಗೆ ಸುಮಧುರ ಸಮಯ. ಸಭಾಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಅಧ್ಯಾಪಕರೇ, ಹೆತ್ತವರೇ, ಹಳೆ ವಿದ್ಯಾರ್ಥಿಗಳೇ, ಊರ ಮಹನೀಯರೇ ಹಾಗೂ ಪುಟಾಣಿ ಮಕ್ಕಳೇ, ನನ್ನ ಸೇವೆಯನ್ನು ಮನಗಂಡು ಈ ಶಾಲಾ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನನ್ನನ್ನು ಸನ್ಮಾನಿಸಿ ಗೌರವಿಸಿದ ನಿಮಗೆಲ್ಲರಿಗೂ ನನ್ನ ತುಂಬು ಹೃದಯದ ಕೃತಜ್ಞತೆಗಳು. ನನಗೆ ಚಿಕ್ಕಂದಿನಿಂದ ಒಳ್ಳೆಯ ಶಿಕ್ಷಣವನ್ನು ನೀಡಿ ಈ ಹುದ್ದೆಗೆ ತಲುಪಲು ಹಾಗೂ 33 ವರ್ಷಗಳ ಸುದೀರ್ಘ ಶಿಕ್ಷಕ ವೃತ್ತಿಯನ್ನು ಪೂರೈಸಲು ಅವಕಾಶ ನೀಡಿದ ದಯಾಮಯರಾದ ಪರಮಾತ್ಮರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸ್ವರ್ಗಸ್ಥರಾದ ನನ್ನ ತಂದೆಗೆ ಚಿರಶಾಂತಿಯನ್ನು ಕೋರುತ್ತಾ, ನನ್ನನ್ನು ಪ್ರೀತಿಯಿಂದ ಸಾಕಿ ಸಲಹಿದ ನನ್ನ ಅಪ್ಪ, ಅಮ್ಮ, ಅಕ್ಕ, ಅಣ್ಣಂದಿರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಜೀವನದಲ್ಲಿ ಪ್ರತಿ ಕ್ಷಣಕ್ಕೂ ತನ್ನದೇ ಆದ ವಿಶೇಷ ಬೆಲವಿದೆ. ಕನ್ಯಾಸ್ತ್ರೀಯಾಗಿ ನನ್ನ ಜೀವನದಲ್ಲಿ ಪ್ರಪ್ರಥಮವಾಗಿ 1991ರಲ್ಲಿ ನಾರಂಪಾಡಿಗೆ ಬಂದಾಗ ನನಗೆ ಮಲಯಾಳ ಭಾಷೆಯು ಬರುತ್ತಿರಲಿಲ್ಲ. ನಾನು TTC ಮಾಡಲು ಹೋದಾಗ ನನ್ನ ತರಗತಿ ಆಪ್ತ ಮಿತ್ರರ ಸಹಾಯದಿಂದ ಇಲ್ಲಿಯ ಭಾಷೆಯನ್ನು, ಸಂಸ್ಕೃತಿಯನ್ನು ಕಲಿತೆನು. ಶಿಕ್ಷಕಿಯಾಗಿ ಕೈಯಾರು ಡಾನ್ ಬಾಸ್ಕೋ ಶಾಲೆಯಲ್ಲಿ ಸೇವೆ ಸಲ್ಲಿಸಲು ಹಾಗೂ ನನ್ನ ಬಾಳಿಗೆ ಉದ್ಯೋಗ ನೀಡಿದ ಕಥೋಲಿಕ್ ಶಿಕ್ಷಣ ಮಂಡಳಿ ಸಂಸ್ಥೆಗೆ ನಾನು ಚಿರಋಣಿಯಾಗಿದ್ದೇನೆ. ನನ್ನ ಪ್ರೊವಿನ್ಷಿಯಲ್ ಸುಪೀರಿಯರ್ ಮತ್ತು ಇತರ ಸಿಸ್ಟರ್ಸ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ನಾನು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವಾಗ ನನ್ನ ಎಚ್ಚಮಾಗಿರುವ ಸಿಸ್ಟರ್ ಕಾನ್ಸೆನ್ಸ್ ಇವರನ್ನು ನಾನು ಎಂದಿಗೂ ಮರೆಯಲಾರೆನು. ಯಾಕೆಂದರೆ ನಾನು ಇವತ್ತು ಮುಖ್ಯೋಪಾಧ್ಯಾಯಿನಿಯಾಗಿ ಈ ಹುದ್ದೆಯಲ್ಲಿ ಇರಬೇಕಾದರೆ ಅವರೇ ಕಾರಣ. ನನ್ನ TTC ಆದ ಕೂಡಲೇ ನನಗೆ ಡಿಪಾರ್ಟ್ಮೆಂಟ್ ಅಕೌಂಟ್ ಟೆಸ್ಟ್ ಬರೆಯಲು ಉತ್ತೇಜನ ನೀಡಿದವರು ಹಾಗೂ ಸಕಲ ರೀತಿಯಲ್ಲಿ ನನಗೆ ಪ್ರೋತ್ಸಾಹ ನೀಡಿದವರು ಅವರೇ. ಅವರಿಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕರುಣಿಸಲಿ ಎಂಬುದೇ ನನ್ನ ಪ್ರಾರ್ಥನೆ. ಇಂದು ನಾನು ಅವರಿಗೆ ಚಿರ ಋಣಿಯಾಗಿದ್ದೇನೆ. ನನ್ನ ಸೇವಾವಧಿಯಲ್ಲಿ ಆಗಿ ಸಹಕರಿಸಿದಂಥ ಶ್ರೀ ಇಬ್ರಾಹಿಂ ಸರ್, ಶ್ರೀ ರಮೇಶ್ ಸರ್, ಶ್ರೀ MG ನಾರಾಯಣರಾವ್ ಸರ್, ಶ್ರೀ ನಂದಿಕೇಶನ್ ಸರ್, ಶ್ರೀ ದಿನೇಶ್ ಸರ್, ಶ್ರೀ ಕೃಷ್ಣಮೂರ್ತಿ ಸರ್, ಶ್ರೀ ರಾಜಗೋಪಾಲನ್ ಸರ್ ಹಾಗೂ ಪ್ರಸ್ತುತ ಶ್ರೀ ಜಾರ್ಜ್ ಸರ್ ಇವರ ಮಾರ್ಗದರ್ಶನಕ್ಕೆ ಮನದಾಳದ ಕೃತಜ್ಞತೆಗಳು. ಆಫೀಸಿನ SS ಶ್ರೀ ಜಿತೇಂದ್ರ ಸರ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಬ್ಲಾಕ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ಸೇವೆ ಸಲ್ಲಿಸಿದ ಶ್ರೀ ಇಬ್ರಾಹಿಂ ಸರ್, ಶ್ರೀ ವಿಜಯಕುಮಾರ್ ಸರ್, ಶ್ರೀ ಗುರುಪ್ರಸಾದ್ ಸರ್, ಶ್ರೀ ಜಾಯ್ ಸರ್, ಶ್ರೀಮತಿ ಸುಮಾದೇವಿ ಟೀಚರ್ ಹಾಗೂ ಪ್ರಸ್ತುತ ಶ್ರೀ ರಾಜಗೋಪಾಲನ್ ಸರ್ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿನ್ನ ಗುರಿ ಸದಾ ಯಶಸ್ಸಿನ ಕಡೆಗೆ ನೋಡುತ್ತಿರಲಿ ಎಂದು ಮಹಾತ್ಮ ಗಾಂಧಿಯವರು ಹೇಳಿರುವಂತೆ ನಾನು ನನ್ನ ಎಲ್ಲ ಜವಾಬ್ದಾರಿಗಳನ್ನು ಶ್ರದ್ಧೆಯಿಂದ ಮಕ್ಕಳ ಒಳಿತಿಗಾಗಿಯೂ ಶಾಲೆಯ ಅಭಿವೃದ್ಧಿಗಾಗಿಯೂ ಸತತ ಹೆತ್ತವರಿಗೆ ಸ್ಪಂದಿಸಿ ನನ್ನ ಗುರಿಯು ಸದಾ ಯಶಸ್ಸಿನ ಕಡೆಗೆ ಪಯಣಿಸುತ್ತಿತ್ತು. ನಾನು ಎಲ್ಲ ಕರ್ತವ್ಯಗಳನ್ನು ಚಾಚು ತಪ್ಪದೆ ಮಾಡಿದ್ದೇನೆ. ಅನುಭವವು ಯಶಸ್ಸಿನ ಕಡೆಗೆ ಕೊಂಡೊಯ್ಯುವ ಸೋಪಾನ. ನನ್ನ ದೀರ್ಘಕಾಲದ ಅನುಭವದಲ್ಲಿ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವಲ್ಲದೆ ಜೀವನದ ಮೌಲ್ಯಗಳನ್ನು ಕಲಿಸಿದ್ದೇನೆ ಎಂಬ ತೃಪ್ತಿ ನನಗಿದೆ. 33 ವರ್ಷಗಳ ಸೇವೆಯ ಸವಿನೆನಪುಗಳು ಒಂದು ಉಡುಗೊರೆ ಎಂದು ಹೇಳಬಹುದು. ಕಷ್ಟಪಡಲು ಸದಾ ಸಿದ್ಧನಾಗು, ಯಶಸ್ಸು ತಾನಾಗೇ ಸಿಗ್ತದೆ ಎಂಬಂತೆ ತಾಳ್ಮೆ ಹಾಗೂ ಪ್ರೀತಿಯ ಮಾತುಗಳಿಂದ ಹೆತ್ತವರು, ಮಕ್ಕಳು, ಶಿಕ್ಷಕರು, ಹಳೆ ವಿದ್ಯಾರ್ಥಿಗಳು, ಶಾಲಾ ಸಂಚಾಲಕರು, ಮ್ಯಾನೇಜರ್, ಎಜುಕೇಷನ್ ಡಿಪಾರ್ಟ್ಮೆಂಟಿನ ಎಲ್ಲ ಸಿಬ್ಬಂದಿಗಳಿಗೆ ಸ್ಪರ್ಧಿಸಿ ನನ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಾಡಿದ ಯಶಸ್ಸು ಇಂದು ನನಗೆ ಲಭಿಸಿದೆ. ಇದಕ್ಕೆ ಕಾರಣಕರ್ತರಾದ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯೋಪಾಧ್ಯಾಯಿನಿಯಾಗಿ ನಾನು 3 ಶಾಲೆಗಳಲ್ಲಿ ಸೇವೆ ಸಲ್ಲಿಸಿದಾಗ ತುಂಬ ಕಷ್ಟದ ಸಂದರ್ಭಗಳನ್ನು ಎದುರಿಸುವ ಅನುಭವಗಳಿಂದ ನಾನು ಇಂದು ಜಯಗಳಿಸಿದ್ದೇನೆ. ನನ್ನ ಎಲ್ಲ ಸಹೋದ್ಯೋಗಿಗಳು ನನ್ನ ಜವಾಬ್ದಾರಿಯ ಪ್ರತಿಯೊಂದು ವಿಷಯದಲ್ಲೂ ಸಹಕಾರ ನೀಡಿ ನನ್ನನ್ನು ಹುರಿದುಂಬಿಸಿದ ಲೀಡಿಯಾನಾ ಟೀಚರ್, ಸಿಸ್ಟರ್ ಫ್ಲೇವಿ, ಸಿರಾಜುದ್ದೀನ್ ಸರ್, ಶೋಭಾ ಟೀಚರ್, ನಿಲಿಮಾ ಟೀಚರ್, ಫ್ಲೋರಾ ಟೀಚರ್, ಅಶ್ವಿತಾ ಟೀಚರ್, ನಳಿನಿ ಟೀಚರ್, ಸಿಸ್ಟರ್ ಸೆವ್ರಿನ್, ಸಿಸ್ಟರ್ ಜಾಸ್ಮಿನ್,
ಆಶಾ ಟೀಚರ್, ಪ್ರದೀಪ್ ಸರ್, ಸಾಬಿದಾ ಟೀಚರ್, ನಿಯಮುತ್ತುಲ್ಲಾ ಸರ್, ಆಗ್ನೆಸ್ ಟೀಚರ್, ಪ್ರಿಯಾ ಟೀಚರ್, ಇನ್ಸಿನಾ ಟೀಚರ್, ಸಿಫಾನಾ, ಫಾತಿಮಾ, ಪ್ರಜೀದಾ ಮತ್ತು ಖೈರುನಿಸಾ ಟೀಚರ್, ಹರೀಶ್ ಸರ್, ಸಾವಿತ್ರಿ ಅಕ್ಕ, ಗಿರಿಜಕ್ಕ, ನಾರಂಪಾಡಿ ಹಾಗೂ ಕಯ್ಯಾರು ಶಾಲೆಯಲ್ಲಿ ನನ್ನ ಸೇವಾವಧಿಯಲ್ಲಿ ನನಗೆ ಸಹಕರಿಸಿದ ಎಲ್ಲ ಶಿಕ್ಷಕಿಯರಿಗೆ ಮನದಾಳದ ಕೃತಜ್ಞತೆಗಳು. ಇಲ್ಲಿಯ ಸಂಚಾಲಕರಾದ ರೆವರೆಂಡ್ ಫಾದರ್ ಎಲೋಷಿಯಸ್, ರೆವರೆಂಡ್ ಫಾದರ್ ಜೋಸೆಫ್, ರೆವರೆಂಡ್ ಫಾದರ್ ವರ್ಗೀಸ್ ಚಕಾಲ, ರೆವರೆಂಡ್ ಫಾದರ್ ಜಾಲಿ, ರೆವರೆಂಡ್ ಫಾದರ್ ಮರಿಯಾ ಜೂಲಿಯನ್ ಹಾಗೂ ಈಗಿನ ಸಂಚಾಲಕರಾದ ರೆವರೆಂಡ್ ಫಾದರ್ ಡೊಮಿನಿಕ್ ಸಿಕ್ವೇರಾ, ಇವರೆಲ್ಲರಿಗೂ ನನ್ನ ಮನಪೂರ್ವಕ ವಂದನೆಗಳು. ನನಗೆ ಉದ್ಯೋಗ ನೀಡಿದ ಕಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಯವರಾದ ರೆವರೆಂಡ್ ಫಾದರ್ ಸಿರಿಲ್ ಡಿಸೋಜಾ, ರೆವರೆಂಡ್ ಫಾದರ್ ಬನವೆಂಚರ್ ನಜ್ರೆತ್, ರೆವರೆಂಡ್ ಫಾದರ್ ವಿಲ್ಸನ್ ವೈಟಸ್ ಡಿಸೋಜಾ, ರೆವರೆಂಡ್ ಫಾದರ್ ಜೆರಾಲ್ಡ್ ಡಿಸೋಜಾ, ರೆವರೆಂಡ್ ಫಾದರ್ ಆಂಟನಿ ಮೈಕಲ್ ಶೇರಾ, ರೆವರೆಂಡ್ ಫಾದರ್ ಪ್ರವೀಣ್ ಲಿಯೋ ಲಸ್ರಾದೋ, ಕಯ್ಯಾರು ಮತ್ತು ನಾರಂಪಾಡಿಯ ಎಲ್ಲ ಶಾಲಾ ಸಂಚಾಲಕರಿಗೂ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಎಚ್ಚಮಾಗಿರುವ ಸಮಯದಲ್ಲಿ ನನಗೆ ಸಹಕರಿಸಿದ ಎಲ್ಲ PTA ಪ್ರೆಸಿಡೆಂಟ್, MPTA ಪ್ರೆಸಿಡೆಂಟ್ರವರಿಗೆ ತುಂಬು ಮನದ ಕೃತಜ್ಞತೆಗಳು. ನನ್ನ ಪ್ರೀತಿಯ ಜ್ಯೋತಿ ನಿಲಯ ಕಾನ್ವೆಂಟಿನ ಸುಪೀರಿಯರ್ ಸಿಸ್ಟರ್ ಫ್ಲೇವಿ, ಸಿಸ್ಟರ್ ಸೋಫಿಯಾ, ಸಿಸ್ಟರ್ ಶೀಲಾ, ಸಿಸ್ಟರ್ ಜೆರೋಸಾ, ಸಿಸ್ಟರ್ ಮೇರಿ, ಮೋನಿಕಾ ಎಲ್ಲರಿಗೂ ನನ್ನ ಅನಂತ ವಂದನೆಗಳು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಇಬ್ರಾಹಿಂ ಕೊಮ್ಮಗುದಿ ಹಾಗೂ ಕಾರ್ಯದರ್ಶಿಯವರಾದ ಶ್ರೀ ಮೊಯ್ದೀನ್ ಶಾಫಿ ಬಂಡಸಾಲೆ ದುಬೈ ಮತ್ತು ಎಲ್ಲ ಹಳೆ ವಿದ್ಯಾರ್ಥಿಗಳು ನನಗೆ ನೀಡಿದ ಸಹಕಾರಕ್ಕೆ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಚರ್ಚಿನ ಎಲ್ಲ ಸಂಘ ಸಂಸ್ಥೆಗಳಿಗೂ, ಸೇವಾಶ್ರಮ ಕಾನ್ವೆಂಟಿನ ಎಲ್ಲ ಸಿಸ್ಟರ್ಸ್ರವರಿಗೂ, ಸುತ್ತಮುತ್ತಲು ಇರುವ ಈ ಊರಿನ ಎಲ್ಲ ಕ್ಲಬ್ಗಳಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿದ ಫಾದರ್ಸ್, ಎಲ್ಲ ಸಿಸ್ಟರ್ಸ್ರವರಿಗೂ ಮತ್ತು ಶಿಕ್ಷಕರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಶಾಲೆಗೆ ಮಕ್ಕಳನ್ನು ಸುರಕ್ಷಿತವಾಗಿ ತಂದು ಬರುವ ರಿಕ್ಷಾ ಹಾಗೂ ಇತರ ವಾಹನಗಳ ಎಲ್ಲ ಚಾಲಕರಿಗೂ ನಾನು ನನ್ನ ಅನಂತ ಕೃತಜ್ಞತೆಗಳು. ಶಿಕ್ಷಣವು ಮನುಷ್ಯನನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಡಾಕ್ಟರ್ ರಾಧಾಕೃಷ್ಣನ್ ಹೇಳಿದ್ದಾರೆ. ಪ್ರೀತಿಯ ಮಕ್ಕಳೇ, ನೀವು ನಮ್ಮಿಂದ ಕಲಿತ ಪಾಠಗಳನ್ನು, ಒಳ್ಳೆಯ ಮೌಲ್ಯ, ಒಳ್ಳೆಯ ಗುಣನಡತೆಗಳನ್ನು ನಿಮ್ಮ ಬಾಳಲ್ಲಿ ಅಳವಡಿಸಿಕೊಂಡು ನಿಮ್ಮ ಬಾಳಿನ ದೀಪ ಹೊತ್ತಿಸಿಕೊಂಡು ಪರರ ಬಾಳನ್ನು ಬೆಳಗುವ ಪ್ರಯತ್ನ ಮಾಡಿ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳಿ ಎಂಬುದೇ ನನ್ನ ಕಿವಿ ಮಾತು. ಎಲ್ಲರೂ ತಮ್ಮ ವೃತ್ತಿಯಲ್ಲಿ ನಿವೃತ್ತರಾಗಲೇಬೇಕು. ಈ ಶಿಕ್ಷಕಿ ಹಾಗೂ ಮುಖ್ಯೋಪಾಧ್ಯಾಯಿನಿಯಾಗಿ ಈ ಸೇವಾವಧಿಯಲ್ಲಿ ಅನುಭವಿಸಿದ ಎಲ್ಲ ಸವಿ ನೆನಪುಗಳು ಚಿರಸ್ಮರಣೀಯ. ನನ್ನ ಮೇಲಿನ ಪ್ರೀತಿಯಿಂದ ನಮ್ಮ ಕರೆಗೂ ಹೋಗೊಟ್ಟು ನೀವೆಲ್ಲರೂ ಆಗಮಿಸಿದ್ದೀರಿ. ನಿಮ್ಮೆಲ್ಲರ ಪ್ರೀತಿ ಆದರಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಈ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯತಾ ಭಾವದಿಂದ ಭಾವನೆಗಳನ್ನು ತಮ್ಮ ಮುಂದೆ ಬಿಚ್ಚಿಟ್ಟ ತಮಗೆ ಅನಂತಾನಂತ ಧನ್ಯವಾದಗಳು. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಂದಿಗೆ ಬೆರೆತು ಬಾಳಿದ ಈ ನೆನಪುಗಳು ಅಮರವಾಗಲಿ ಎಂದು ಹಾರೈಸುತ್ತೇವೆ. ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ನರಸುರರು ಒಲಿದು ಸುರಿದು ಕೈಲಾಸ ಕರತಲಾಮಲಕ ಸರ್ವಜ್ಞ. ಗುರು ಹಿರಿಯರಲ್ಲಿ ಭಕ್ತಿಯಿಂದ ತಲೆಬಾಗಿದರೆ ಸ್ವರ್ಗವೇ ಅಂಗೈಯಲ್ಲಿದ್ದಂತೆ ಎಂದು ಸರ್ವಜ್ಞರು ನುಡಿದಿದ್ದಾರೆ. ಇಂದಿನ ಈ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿದ ಕೆಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಗಳಾದ ವಂದನೀಯ ಫಾದರ್ ಡಾಕ್ಟರ್ ಲಿಯೋ ಲಸ್ರಾದೋರವರು ಕೆಥೋಲಿಕ್ ಶಿಕ್ಷಣ ಮಂಡಳಿಯ ಆಡಳಿತಕ್ಕೊಳಪಟ್ಟ ಈ ಶಾಲೆಯ ಮ್ಯಾನೇಜರ್ ಆಗಿದ್ದು, ನಮ್ಮ ಶಾಲಾ ಹಬ್ಬದ ಸುದಿನದಂದು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕಳೆದು ನಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸಿದ್ದೀರಿ. ಈಗ ತಮ್ಮಿಂದ ಅಧ್ಯಕ್ಷೀಯ ಮಾತುಗಳು. ವೇದಿಕೆಯಲ್ಲಿರುವಂತಹ ವಂದನೀಯ ಸ್ವಾಮಿ ಡೊಮಿನಿಕ್ ಸಿಕ್ವೇರರವರೇ, ಶ್ರೀಯುತ ಜಾರ್ಜ್ ಕ್ರಾಸ್ತಾ ಉಪಜಿಲ್ಲಾ ವಿದ್ಯಾಧಿಕಾರಿಗಳು ಮಂಜೇಶ್ವರ, ವಂದನೀಯ ಸ್ವಾಮಿ ಗ್ರೆಗರಿ ಪಿರೋರೆರವರೇ, ಭಗಿನಿ ಮರಿಯಾ ಲಿಯೋನಿಲ್ಲರವರೇ, ಇವತ್ತು ಸನ್ಮಾನಿತಗೊಂಡ ಭಗಿನಿ ಲೀನಾ ಫೆರ್ನಾಂಡಿಸ್ನವರೇ, ಇನ್ನಿತರ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಧರ್ಮ ಭಗಿನಿಯರೇ, ಪೋಷಕರೇ, ವಿದ್ಯಾಭಿಮಾನಿಗಳೇ, ಮಕ್ಕಳೇ, ಭಗಿನಿ ಲೀನಾ ಫೆರ್ನಾಂಡಿಸ್ರವರು
ನೀರು ಕುಡಿದು ಕುಡಿದು ಎಲ್ಲರನ್ನು ವಂದಿಸಿದ್ರು. ಅವರ ಹೃದಯ ಇವತ್ತು ಬಹುಶಃ ಧನ್ಯತಾ ಭಾವದಿಂದ, ಕೃತಜ್ಞತೆಯಿಂದ ತುಂಬಿ ತುಳುಕ್ತಾ ಉಂಟು. ನಾನಿಲ್ಲಿ ಬಂದಾಗಿನಿಂದ ಅವರು ಹೇಳ್ತಾ ಇದ್ದಾರೆ, ನನ್ನೊಂದಿಗೆ ಇದ್ದ ಎಲ್ಲ ಸಹೋದ್ಯೋಗಿಗಳು ಎಲ್ಲರೂ ಬಂದಿದ್ದಾರೆ ಅಂತ 3 ಸಲ ಅವರು ಹೇಳಿದರು. ಅವರ ಮುಖದಲ್ಲಿ ಆ ಮುಗುಳ್ನಗೆ, ಆ ಸಂತೋಷ, ಆ ತೃಪ್ತಿ ಮನೋಭಾವ ನೋಡುವಾಗ ನನಗೂ ಬಹಳ ಸಂತೋಷ ಅಂತ ಅನ್ನಿಸ್ತದೆ. ಈ ಸಭೆಯಲ್ಲಿ ಅವರು ಮಂಡಿಸಿದಂತಹ ವರದಿಯಲ್ಲಿ ಅವರು ಒಂದು ಮಾತನ್ನು ಹೇಳಿದರು. ಕಥೋಲಿಕ ವಿದ್ಯಾ ಮಂಡಳಿಯ ಕಾರ್ಯದರ್ಶಿಯವರು ನಮಗೆ ಆಗಾಗ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಅಂತ. ಹೌದು, ನಾನು ಕಾರ್ಯದರ್ಶಿಯಾಗಿ, ಮ್ಯಾನೇಜರ್ ಆಗಿ ಕಥೋಲಿಕ ವಿದ್ಯಾಮಂಡಳಿಯಿಂದ ಆಗಾಗ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತೇನೆ. ಅದನ್ನು ಯಾಕೆಂದರೆ ಅದು ಧರ್ಮಕ್ಕೆ ಕೊಡೋದು, ಅದಕ್ಕೆ ಹಣ ಕೊಡಬೇಕಂತ ಇಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಇಲ್ಲಿರುವ ಶಾಲೆಗಳಿಗೆ ನಾವು ಕಥೋಲಿಕ ವಿದ್ಯಾಮಂಡಳಿಯಿಂದ ಬರೀ ಸಲಹೆ ಸೂಚನೆಗಳನ್ನು ಕೊಟ್ಟರೆ ಸಾಕು. ಯಾಕೆಂದರೆ ಕಾಸರಗೋಡಿನಲ್ಲಿ ಇರುವಂತಹ ಎಲ್ಲ ಶಾಲೆಗಳು ಸರಕಾರದ ಸಹಾಯ ಹಸ್ತ ಇಲ್ಲಿ ಬಹಳಷ್ಟು ಇದೆ, ಬೇರೆಲ್ಲಿಯೂ ಕಾಣದಷ್ಟು. ಈಗಾಗಲೇ ಜಾರ್ಜ್ ಸರ್ ಅವರು ನಮಗೆ ಈ ಬಗ್ಗೆ ಹೇಳಿದ್ದಾರೆ. ಬೇರೆ ಎಲ್ಲಿಯೂ ಕಾಣಸಿಗದಂತಹ ಸಹಕಾರ ಇಲ್ಲಿ ಸಿಗ್ತಾ ಉಂಟು. ಅದು ಬಹಳ ಸಂತೋಷದ ವಿಷಯ. ಜೊತೆಗೆ ಇಲ್ಲಿ ಇರುವ ಈ ಬಿಲ್ಡಿಂಗ್ ಏನಿದೆ ಅದು ಕೂಡ ಕಥೋಲಿಕ ವಿದ್ಯಾಮಂಡಳಿ ಕಟ್ಟಿದ್ದಲ್ಲ. ಇಲ್ಲಿರುವ ಈ ಶಾಲೆಯ ಸಂಚಾಲಕರು ಡಾನ್ ಬಾಸ್ಕೋ ಫಾದರ್ಸ್ನವರು ಅವರ ಪರಿಶ್ರಮದಿಂದ ಹಾಗೂ ಇಲ್ಲಿರುವ ಊರ ಮಹನೀಯರ, ದಾನಿಗಳ, ವಿದ್ಯಾಭಿಮಾನಿಗಳ ಸಹಕಾರದಿಂದ ಈ ಶಾಲೆ ನಡೀತಾ ಉಂಟು. ಜೊತೆಗೆ ಭಗಿನಿ ಲೀನಾ ಫೆರ್ನಾಂಡಿಸ್ ರವರಂತಹ ಶ್ರದ್ಧಾ ಮನೋಭಾವದ, ಡೆಡಿಕೇಟೆಡ್, ಕಮಿಟೆಡ್ ಏನು ಮುಖ್ಯ ಶಿಕ್ಷಕರು, ಶಿಕ್ಷಕೇತರ ವರ್ಗದವರು ಇಲ್ಲಿಯ ಶಾಲೆಗಳನ್ನು ನಡೆಸ್ತಾ ಇರುವಂತಹದ್ದು ಬಹಳ ಅಭಿಮಾನದ, ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ಶಿಕ್ಷಕರನ್ನು ಇಲ್ಲಿ ನೋಡ್ತಾ ಇದ್ದೇನೆ. ಬಹಳಷ್ಟು ಧರ್ಮ ಭಗಿನಿಯರು ಇಲ್ಲಿದ್ದಾರೆ. ಶಿಕ್ಷಕ ವೃತ್ತಿ ಎಂಬುದು ಬಹಳ ಪವಿತ್ರವಾದ ವೃತ್ತಿ. ನಾನು ಸುಮಾರು 42, ನನಗೆ ಪ್ರಾಯ ತುಂಬ ಅಷ್ಟು 43 ಅಂತ ಹೇಳ್ಬೋದು, ನಾನು ಕಲಿತಾ ಇದ್ದೆ. ಇಲ್ಲಿ ಮುಗಿಸಿ ರೋಮಿನಲ್ಲಿದ್ದೆ. ಈ ಇಷ್ಟು ವರ್ಷದಲ್ಲಿ ಒಂದು 100 ವಿವಿಧ ಶಿಕ್ಷಕರನ್ನು ವಿವಿಧ ಹಂತಗಳಲ್ಲಿ ನಾನು ನೋಡಿದ್ದೇನೆ, ಅವರೊಂದಿಗೆ ಮಾತಾಡಿದ್ದೇನೆ, ಅವರಿಂದ ಕಲಿತಿದ್ದೇನೆ. ಆದರೆ ಈಗಲೂ ನನಗೆ ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ನೆನಪಿರುವಂತಹ ಶಿಕ್ಷಕರು ಅಂದರೆ ಈ ಪ್ರಾಥಮಿಕ ಶಿಕ್ಷಕರು. ನನಗೆ ಮೊದಲು ಅಕ್ಷರ ಜ್ಞಾನವನ್ನು, ಪಾಠವನ್ನು, ಏನು ಹೇಳಬೇಕು, ಹೇಗೆ ಮಾತಾಡಬೇಕು, ಹೇಗೆ ಓದಬೇಕು ಎಂಬುದನ್ನು ಕಲಿಸಿದಂತಹ ಶಿಕ್ಷಕರು. ಇಂತಹ ಒಳ್ಳೆಯ ವೃತ್ತಿಯನ್ನು ದೇವರು ಭಗಿನಿ ಲೀನಾ ಫೆರ್ನಾಂಡಿಸ್ ಮತ್ತು ಇಲ್ಲಿರುವ ಹಲವಾರು ಶಿಕ್ಷಕರಿಗೆ, ಭಗಿನಿಯರಿಗೆ ಕೊಟ್ಟಿರುವುದು ಮತ್ತು ಈ ಕೊಟ್ಟಂತಹ ಅವಕಾಶವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ಮಾಡುತ್ತಿರುವುದು ಬಹಳ ಅಭಿಮಾನದ ಸಂಗತಿ. ಕಥೋಲಿಕ ವಿದ್ಯಾಮಂಡಳಿಯಲ್ಲಿ 100 ಶಾಲೆಗಳಿವೆ, ಸುಮಾರು 221 ವಿದ್ಯಾಸಂಸ್ಥೆಗಳಿವೆ, ಸುಮಾರು 2500ರಷ್ಟು ಶಿಕ್ಷಕ ವರ್ಗದವರಿದ್ದಾರೆ, ಶಿಕ್ಷಕಿಯರು ಇದ್ದಾರೆ. ಪ್ರತಿಯೊಂದು ವರ್ಷ 200ರಿಂದ 300 ಹೊಸ ಶಿಕ್ಷಕರನ್ನು ಆಯ್ಕೆ ಮಾಡಿ ಅವರಿಗೆ ಈ ಜವಾಬ್ದಾರಿಯನ್ನು ಕೊಡುವಂತಹ ಒಂದು ಕೆಲಸ ನಾನು ಮಾಡಬೇಕಾಗ್ತದೆ. ಆದರೆ ಈ ಸಂದರ್ಭದಲ್ಲಿ ನನಗೆ ಆಗುವ ಒಂದು ಕಷ್ಟ ಅಂದರೆ 2-3 ವರ್ಷದಲ್ಲಿ ನಾನು ನೋಡಿದ್ದು, ಒಳ್ಳೆಯ ಶಿಕ್ಷಕರು ಈಗ ಸಿಗುವುದಿಲ್ಲ. ಶಿಕ್ಷಕ ವೃತ್ತಿಗೆ ಬರುವವರು ಬಹಳ ಕಡಿಮೆ ಆಗ್ತಾ ಇದ್ದಾರೆ. ಇನ್ನೊಂದು ಬೇಸರದ ಸಂಗತಿ ಅಂದರೆ, ಒಳ್ಳೆಯ ಶಿಕ್ಷಕರಾಗಿದ್ದವರು ವರ್ಷಕ್ಕೆ 50-60 ಮಂದಿ ನಿವೃತ್ತಿ ಹೊಂದಿ ಹೋಗ್ತಾ ಇದ್ದಾರೆ, ಭಗಿನಿ ಲೀನಾ ಫೆರ್ನಾಂಡಿಸ್ ರವರಾಗೆ.
ನಮಗೆ ಉತ್ತಮ ಶಿಕ್ಷಕರು ಬೇಕು, ಒಳ್ಳೆಯ ಶಿಕ್ಷಕರು ಬೇಕು. ಈ ಸಮಾಜಕ್ಕೆ ನಮ್ಮ ಮಕ್ಕಳನ್ನು ಅರ್ಪಿಸಬೇಕಾದ್ರೆ, ಅವರನ್ನು ನಾವು ಮುಂದಕ್ಕೆ ತರಬೇಕಾದ್ರೆ ಶ್ರದ್ಧೆಯಿಂದ, ಭಕ್ತಿಯಿಂದ, ವಿತ್ ಕಮಿಟ್ಮೆಂಟ್ ಆ್ಯಂಡ್ ಡೆಡಿಕೇಶನ್, ದ ಒನ್ಸ್ ಹೂ ಕ್ಯಾನ್ ಟೀಚ್ ಟು ಆರ್ ಸ್ಟೂಡೆಂಟ್ಸ್. ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸುವಂತಹ ಕೈಗಳು, ಮನಸ್ಸುಗಳು, ಹೃದಯಗಳು ನಮಗೆ ಬೇಕು. ಆದ ಕಾರಣ ನಾವೆಲ್ಲರೂ ಶಿಕ್ಷಕರ ಬಗ್ಗೆ ಬಹಳಷ್ಟು ಗೌರವದಿಂದ ನಾವು ವರ್ತಿಸಬೇಕು, ಅವರಿಗೆ ಕೃತಜ್ಞರಾಗಬೇಕು. ನಮ್ಮ ಜೀವನದಲ್ಲಿ ಅವರು ಮಾಡಿದಂತಹ ಸೇವೆಯನ್ನು ನೆನಪಿಸಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ನೋಡಿ, ಇವತ್ತು ಹೇಗೆ ಊರಿಂದ ಪರವೂರಿಂದ ಮಕ್ಕಳು, ಹಿರಿಯರು, ಹಾಗೆ ಹೀಗೆ ಅಂತ ಎಷ್ಟು ಮಂದಿ ಸಿಸ್ಟರ್ ಲೀನಾ ಅವರನ್ನು ಅಭಿನಂದಿಸಿದರು. ಹಾಗೆ ನಾವೆಲ್ಲರೂ ಕೂಡ ಈ ವೃತ್ತಿಯ ಬಗ್ಗೆ ನಾವು ಗೌರವಪೂರ್ವರಾಗಬೇಕು, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನನ್ನ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ನೀಡಲು ಬಹಳ ಸಂತೋಷ ಪಡುತ್ತೇನೆ. ಕಥೋಲಿಕ ವಿದ್ಯಾಮಂಡಳಿ ಈ ಶಾಲೆಗೆ ತನ್ನಿಂದ ಆದಷ್ಟು ಸಹಕಾರವನ್ನು ಇನ್ನೂ ನೀಡಲಿದೆ. ಈ ಶಾಲೆ ಮುಂದಕ್ಕೂ ಬಾಳಲಿ, ಬೆಳೆಯಲಿ. ಇಲ್ಲಿರುವ ಎಲ್ಲ ಮಕ್ಕಳಿಗೂ, ಊರಿನ ಜನರಿಗೂ ಇಲ್ಲಿಂದ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ. ಇಲ್ಲಿರುವ ಎಲ್ಲ ಶಿಕ್ಷಕರು, ವಿಶೇಷವಾಗಿ ಕಥೋಲಿಕ ವಿದ್ಯಾಮಂಡಳಿಯ ಶಿಕ್ಷಕೇತರ ವರ್ಗದವರು ಇದ್ದಾರೆ, ಅವರಿಂದ ಅಪೂರ್ವ ಸೇವೆ ನಮಗೆ ಸಿಗಲಿ. ಈ ಊರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಭಾರತ್. ಶಿಕ್ಷಕ ವೃತ್ತಿಯನ್ನು ಹಾಡಿ ಹೊಗಳಿದ ಗುರುಗಳೇ, ನಿಮಗೆ ವಂದನೆಗಳು. ಉದಯಿಸಿದ ಸೂರ್ಯನು ಮುಳುಗುವಂತೆ, ಅರಳುವ ಹೂ ಬಾಡುವಂತೆ ಆರಂಭಿಸಿದ ಕಾರ್ಯಕ್ರಮ ಮುಕ್ತಾಯ ಆಗಬೇಕು. ಈಗ ಸಭಾ ಕಾರ್ಯಕ್ರಮದ ಮುಕ್ತಾಯ ಹಂತ. ಧನ್ಯವಾದ ಸಮರ್ಪಣೆ ಮಾಡಲು ಮುಂದೆ ಬರುತ್ತಾರೆ ಶ್ರೀಮಾನ್ ಸಿರಾಜುದ್ದೀನ್ ಸರ್. ಈ ಕತ್ತಲೆಯ ವೇಳೆಯಲ್ಲಿ ಉದ್ದದ ಭಾಷಣದ ಅವಶ್ಯಕತೆ ಇಲ್ಲ. ನೀವೀಗಾಗಲೇ ಕೇಳಿದ ಹಾಗೆ ಧನ್ಯವಾದದ ಸಮರ್ಪಣೆ ನನ್ನ ಮೇಲೆ ಅರ್ಪಿತವಾದ ಕರ್ಮವಾಗಿದೆ. ನಮ್ಮ ಈ ಶಾಲಾ ವಾರ್ಷಿಕೋತ್ಸವಕ್ಕೆ ಬಂದು ನಮಗೆ ಸಲಹೆ ಸೂಚನೆ ನೀಡಿದ ಈ ಕಾರ್ಯಕ್ರಮ ಅಧ್ಯಕ್ಷರಾದ ವಂದನೀಯ ಸ್ವಾಮಿ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದೋ ಅವರಿಗೆ ವಿದ್ಯೋದಯ ALP ಶಾಲೆಯ ಪರವಾಗಿ ಧನ್ಯವಾದ ಸಮರ್ಪಿಸುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮ ಉದ್ಘಾಟಿಸಿದ ಶ್ರೀಮತಿ ಬಿ.ಪಾತು ಎಸ್.ಎ ಸದಸ್ಯರು, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅವರಿಗೆ ಶಾಲಾ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಈ ವಾರ್ಡಿನ ಮಂಜೇಶ್ವರ ಗ್ರಾಮ ಪಂಚಾಯತ್ ವಾರ್ಡಿನ ಸದಸ್ಯರಾದ ಶ್ರೀಮಾನ್ ಮೂಸಾ ಅವರಿಗೂ ಶಾಲಾ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ನಮ್ಮ ಹಳೆಯ ಶಾಲೆ ಇದ್ದಂತಹ ವರ್ಕಾಡಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀಮಾನ್ ಅಬುಬಕರ್ ಸಿದ್ದೀಕ್ ಅವರಿಗೂ ಶಾಲಾ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಗಳಾದ ಶ್ರೀ ಜಾರ್ಜ್ ಕ್ರಾಸ್ ಅವರಿಗೆ ಶಾಲಾ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಪಾವೂರು ಸೇವಾಶ್ರಮ ಕಾನ್ವೆಂಟ್ ಸುಪೀರಿಯರ್ ಸಿಸ್ಟರ್ ಮರಿಯಾ ಲಿಯೋನಿಲ್ಲಾ ಅವರಿಗೂ ಶಾಲಾ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಪಾವೂರು ಚರ್ಚ್ ಪಾಲನಾ ಸಮಿತಿ ಉಪಾಧ್ಯಕ್ಷರಾದ ಶ್ರೀ ವಿನ್ಸೆಂಟ್ ಸುವಾರಿಸ್ ಇವರಿಗೂ ಶಾಲಾ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಪಾವೂರು ಲೀಜನ್ ಆಫ್ ಮೇರಿ ಅಧ್ಯಕ್ಷೆ ಶ್ರೀಮತಿ ಕ್ರಿಶ್ಚಿಯನ್ ಕೊಣೆರೋ ಅವರಿಗೂ ಶಾಲಾ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ತಲಪಾಡಿ ಮರಿಯಾಶ್ರಮ ಚರ್ಚ್ನ ಧರ್ಮಗುರುಗಳಾದ ಗ್ರೆಗರಿ ಪೇರ ಅವರಿಗೂ ಶಾಲಾ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮ ನಡೆಸುವಲ್ಲಿ ನಮಗೆ ಇದಕ್ಕೆ ಬೇಕಾದ ಸಲಹೆಯನ್ನು ನೀಡಿದ ನಮ್ಮ ಶಾಲಾ ಸಂಚಾಲಕರಾದ ವಂದನೀಯ ಸ್ವಾಮಿ ಡೊಮಿನಿಕ್ ಸಿಕ್ವೇರ್ ಅವರಿಗೂ ಶಾಲಾ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮ ನಡೆಸಬೇಕಾದ್ದು ನಮ್ಮ ಕರ್ತವ್ಯ. ಯಾಕೆಂದರೆ ನನಗೆ 4 ವರ್ಷಗಳ ಕಾಲ ಮಾತ್ರ ಮುಖ್ಯೋಪಾಧ್ಯಾಯನಿಯಾಗಿರುವಂತಹ ಈ ಶಾಲೆಯಲ್ಲಿ 19 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯನಿಯಾಗಿ ಈ ಸಂದರ್ಭದಲ್ಲಿ ಅವರ ವೃತ್ತಿ ಜೀವನದಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಸ್ವೀಕರಿಸಿದ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಭಗಿನಿ ಲೀನಾ ಫರ್ನಾಂಡಿಸ್ ಅವರಿಗೂ
ಶಾಲಾ ಪರವಾಗಿ ನನ್ನ ಸಹೋದರ ಬಂಧುಗಳ ಪರವಾಗಿಯೂ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಶ್ರೀ ಬಶೀರ್ ಅಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ, ಅದೇ ರೀತಿ ಶ್ರೀಮತಿ ಸಫಿಯಾ ಮಾತೆಯರ ಸಂಘದ ಅಧ್ಯಕ್ಷೆ, ಇವರಿಗೂ ಶಾಲಾ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಶ್ರೀ ಇಬ್ರಾಹಿಂ ಅಹಮದ್ ಕೊಮ್ಮಗೋದಿ ಅಧ್ಯಕ್ಷರು ಅಲಿವಿದ್ದರ್ ಸಂಘ, ಅದೇ ರೀತಿ SSG ಕನ್ವೀನರ್ ಶ್ರೀಮತಿ ಅಗ್ನಿಸ್ ಡಿಸೋಜ ನನ್ನ ಮರಾಠಂ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು, ಅವರಿಗೂ ನನ್ನ ವೈಯಕ್ತಿಕ ಪರವಾಗಿಯೂ VALP ಶಾಲೆಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ಸ್ಟೇಜಿಯಲ್ಲಿ ಅತಿ ಕಿರಿಯ ವ್ಯಕ್ತಿ ನಮ್ಮ ಶಾಲೆಯ ಶಾಲಾ ನಾಯಕಿ ಅಮೀನಾ ಉದಾ, ಅವಳಿಗೂ ನನ್ನ ವೈಯಕ್ತಿಕ ಪರವಾಗಿಯೂ ನನ್ನ ಸಹೋದ್ಯೋಗಿಗಳ ಪರವಾಗಿಯೂ ಹಾಗೂ ನನ್ನ VALP ಶಾಲೆಯ ಎಲ್ಲರ ಪರವಾಗಿಯೂ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಈ ನೆರೆದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಅದು ಯಾರು ಹೋಗಬೇಡಿ, ನೀವು ಕಾಯ್ತಿರುವಂತಹ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗಲಿಕ್ಕಿರುವ ಕಾರಣ ಎಲ್ಲರನ್ನೂ ಸ್ವಾಗತಿಸುತ್ತಾ ಧನ್ಯವಾದ ಕರ್ಮವನ್ನು ಕೊನೆಗೊಳಿಸಿದ್ದೇನೆ. ಜೈ ಹಿಂದ್. ಎಲ್ಲರನ್ನು ಧನ್ಯತಾ ಭಾವದಿಂದ ಧನ್ಯವಾದಗಳನ್ನು ಸಮರ್ಪಿಸಿದ ಸರ್, ನಿಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ವೇದಿಕೆ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಎಲ್ಲರೂ ವೇದಿಕೆಯಲ್ಲಿರುವ ಅತಿಥಿಗಳು ವೇದಿಕೆಯನ್ನು ಬಿಟ್ಟುಕೊಡಬೇಕಾಗಿ ವಿನಂತಿಸುತ್ತೇನೆ. ಹಾಗೂ ಮುಂದಿನ ಕಾರ್ಯಕ್ರಮ ಈಗಾಗಲೇ ಆರಂಭವಾಗುತ್ತಿದೆ. ನಮ್ಮೆಲ್ಲರ ಮುಖದಲ್ಲಿ ನಗು ತರಿಸಲು, ಹೃದಯ ತುಂಬಿ ಖುಷಿ ಕೊಡಲು ನಮ್ಮ ಪ್ರೈಮರಿ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟು ವೇದಿಕೆಗೆ ಬರಲಿದ್ದಾರೆ. ಮುದ್ದಾದ ನಗು, ಚಿಕ್ಕ ಚಿಕ್ಕ ಹೆಜ್ಜೆಗಳು ಮತ್ತು ಅಪಾರ ಉತ್ಸಾಹದೊಂದಿಗೆ ಈ ಪುಟ್ಟ ಮಕ್ಕಳು ತಮ್ಮ ಮೊದಲ ನೃತ್ಯ ಪ್ರದರ್ಶನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿರುವರು. ಪುಟ್ಟ ಮಕ್ಕಳ ಆತ್ಮವಿಶ್ವಾಸಕ್ಕೆ ನಿಮ್ಮ ಕೈ ಚಪ್ಪಾಳೆ ಮತ್ತು ಪ್ರೋತ್ಸಾಹವೇ ದೊಡ್ಡ ಬಹುಮಾನ. தூங்கு மூஞ்சி லேசி கோஸ் லாஸ்ட் பெஞ்ச் மறவாண்ட டிஃபன் பாக்ஸ் சமைய கட்டு அயன் பண்ணு யூனிஃபார்ம் மேத்ஸ் கிளாஸ் நீல் டவுன் பெஞ்ச் மேல ஏறி நில்லு லேட் நைட் பாலிஷ் போட்டு அழுக்கு சாக்ஸ வாஷ் பண்ணு டெய்லி லேட் கெட் அவுட் தூக்கம் போச்சு டயர்ட் ஆச்சு ஹோம் வர்க் எஸ்கேப் டெய்லி இதே வேலையா போச்சு சிச்சிலிக்கி பிச்சிலிக்கி பிம்பிலிக்கி பிலாபி கையில் மாட்டுக்கிட்டா நிலவோடு மார்னிங் வாக்கா யா முய்யா டாக்கா சும்மா இங்கி பிங்கி பாங்கி போட்டு ஓடி போட்டா பேபி மம்மி நான்தானே பேபி டாடி நான்தானே எந்தன் உலகம் நீதானே எந்தன் இதயம் நீதானே ஏ ஹே 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 ஏ ஹே 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 விட நம்ம ரேஞ்சுடா ஓகேலா லவ் யூலா குட்டி குட்டி தப்பு பண்ணி கத்துக்கலாம்
ಜಾಲಿಕಟ ಜಾಂಗಿರಿನಿ ಏ ಹೇ 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 ಏ ಹೇ 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 ಏ ಹೇ 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 ಏ ಹೇ 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 ಮುದ್ದಾದ ನಗುವಿನ ಮೂಲಕ ಉತ್ಸಾಹದ ಹೆಜ್ಜೆಗಳನ್ನಿಟ್ಟು ನಮ್ಮ ಮನಸ್ಸನ್ನು ರಂಜಿಸಿದ ಪುಟಾಣಿಗಳಿಗೆ ಅಭಿಮಾನದ ಅಭಿನಂದನೆಗಳು. ಹೆತ್ತವರ ಗಮನಕ್ಕೆ, ತಮ್ಮ ಚಿಕ್ಕ ಮಕ್ಕಳು ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಮುಂದೆ ಸ್ಟೇಜ್ಗೆ ಹತ್ತುವಂಥ ಸಂದರ್ಭಗಳು ಕಳೆದ ವರ್ಷ ನಡೆದಂತೆ ಈ ವರ್ಷವೂ ಸಾಧ್ಯತೆ ಕಾಣುತ್ತಾ ಉಂಟು. ತಾಯಿಯ ಹೃದಯ, ತ್ಯಾಗ ಎಂದರೆ ತಾಯಿಯ ಬದುಕು, ರಕ್ಷಣೆ ಎಂದರೆ ತಾಯಿಯ ಮಮತೆ. ಈ ಜಗತ್ತಿನಲ್ಲಿ ನಿಸ್ವಾರ್ಥ ಪ್ರೀತಿಗೆ ಅರ್ಥ ನೀಡುವ ಏಕೈಕ ವ್ಯಕ್ತಿ ತಾಯಿ. ಮಕ್ಕಳ ಸಂತೋಷವೇ ತನ್ನ ಸಂತೋಷ, ಮಕ್ಕಳ ನೋವೇ ತನ್ನ ನೋವು ಎಂದು ಬದುಕುವ ತಾಯಿಯ ಪ್ರೀತಿ ಅನಂತವೂ ಅಮೂಲ್ಯವೂ ಆಗಿದೆ. ಇಂದು ನಮ್ಮ ವಿದ್ಯಾರ್ಥಿಗಳು ತಾಯಿಯ ಮಮತೆ, ತ್ಯಾಗ ಮತ್ತು ಅವಿನಾಭಾವ ಬಂಧವನ್ನು ನೃತ್ಯದ ಮೂಲಕ ಸುಂದರವಾಗಿ ನಿಮ್ಮ ಮುಂದೆ ಜೀವಂತಗೊಳಿಸಲಿದ್ದಾರೆ. देखी जब से दुनिया तेरी ममता ही पाई माँ, दरिया से बड़ा तेरा दिल है मेरी माँ. ये जीवन सुना तुझ बिन तेरे कदमों में जन्नत माँ, रब से मिली सबसे बड़ी देन तू है माँ. देखी जब से दुनिया तेरी ममता ही पाई माँ, दरिया से बड़ा तेरा दिल है मेरी माँ. ये जीवन सुना तुझ बिन तेरे कदमों में जन्नत माँ, रब से मिली सबसे बड़ी देन तू है माँ. मेरी राहों में हर पल थी साथ माँ. देखी जब से दुनिया तेरी ममता ही पाई माँ, दरिया से बड़ा तेरा दिल है मेरी माँ. ये जीवन सुना तुझ बिन तेरे कदमों में जन्नत माँ, रब से मिली सबसे बड़ी देन तू है माँ. ही बात हर जन्म में रहूं तेरे साथ. देखी जब से दुनिया तेरी ममता ही पाई माँ, दरिया से बड़ा तेरा दिल है मेरी माँ. ये जीवन सुना तुझ बिन तेरे कदमों में जन्नत माँ, रब से मिली सबसे बड़ी देन तू है माँ.
देखी जब से दुनिया तेरी ममता ही पाई माँ दरिया से बड़ा तेरा दिल है मेरी माँ ये जीवन सुना तुझ बिन तेरे कदमों में जन्नत माँ रब से मिली सबसे बड़ी देन तू है माँ ಸುಂದರವಾದ ನೃತ್ಯದ ಮೂಲಕ ಪ್ರತಿಯೊಬ್ಬರ ಮನಸ್ಸನ್ನು ಸ್ಪರ್ಶಿಸಿ ತಾಯಿಯ ಪ್ರೀತಿಯ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸಿದ ಮಕ್ಕಳಿಗೆ ಅಭಿನಂದನೆಗಳು. ಕೇರಳದ ಮುಸ್ಲಿಂ ಸಮುದಾಯದ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಲಯ, ತಾಳ, ಗಾನದ ಸೊಬಗಿನಿಂದ ಮನಸೆಳೆಯುವ ಜನಪದ ನೃತ್ಯವೇ ಒಪ್ಪಣ. ವಿವಾಹ ಮತ್ತು ಹಬ್ಬಗಳ ಸಂದರ್ಭದಲ್ಲಿ ಮಹಿಳೆಯರು ವೃತ್ತಾಕಾರವಾಗಿ ನಿಂತು ಕೈತಾಳದೊಂದಿಗೆ ಹಾಡುತ್ತಾ ಪ್ರದರ್ಶಿಸುವ ಈ ನೃತ್ಯವು ಸಂತೋಷ, ಸಹೋದರತ್ವ ಮತ್ತು ಸಂಸ್ಕೃತಿಯ ಸೌಂದರ್ಯವನ್ನು ಸಾರುತ್ತದೆ. ಇಂದು ನಮ್ಮ ಈ ಸುಂದರ ಸಂಜೆಗೆ ಮತ್ತಷ್ಟು ಕಳೆ ತರುವಂತೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಿಂದ ಒಪ್ಪಣ ನೃತ್ಯ ಪ್ರದರ್ಶನ ಇದೀಗ ನಿಮ್ಮ ಮುಂದೆ ಮೂಡಿಬರಲಿದೆ.
ಕಲಾತ್ಮಕ ಹೆಜ್ಜೆಗಳು ಮತ್ತು ಲಯಬದ್ಧ ತಾಳಕ್ಕೆ ನಮ್ಮ ಹೃದಯ ತಾಳ ಕೂಡ ಒಂದಾಗಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ಅನೇಕ ವೀರರ ತ್ಯಾಗದಿಂದ ನಿರ್ಮಿತವಾದ ಪವಿತ್ರ ಭೂಮಿ. ದೇಶಭಕ್ತಿ ಎಂದರೆ ಕೇವಲ ಮಾತಲ್ಲ, ಅದು ನಮ್ಮ ನಡೆ, ನಿಲುವು ಮತ್ತು ಕರ್ತವ್ಯದಲ್ಲಿ ವ್ಯಕ್ತವಾಗಬೇಕು. ಈ ಮಹಾನ್ ಭಾವನೆಯನ್ನು ಲಯ, ತಾಳ ಮತ್ತು ಹೃದಯಸ್ಪರ್ಶಿ ಭಾವಗಳ ಮೂಲಕ ನಿಮ್ಮ ಮುಂದೆ ತರುವುದಕ್ಕೆ ನಮ್ಮ ವಿದ್ಯಾರ್ಥಿಗಳು ಉತ್ಸುಕರಾಗಿದ್ದಾರೆ. ಅವರನ್ನು ಈ ವೇದಿಕೆಗೆ ಸ್ವಾಗತಿಸೋಣ. ಮುಂಗೋಳಿ ಕೂಗ್ಯಾವೋ ಮೂಡು ಕೆಂಪೇರ್ಯಾವೋ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ಎದ್ದೊಂದು ಗಳಿಗೆ ನೆನೆದೇವೋ ಜಲದಲ್ಲಿ ಜೀವಿಸುವ ಕುಲವನ್ನು ಕಾಪಾಡಿ. ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ 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 ದಿಂದಿನಕ ದಿಂದಿನಕ ತೈ ತೈ ತೈ
ವಾಯು ಮಾಲಿನ್ಯವನ್ನು ನೀವು ಮಾಡಬೇಡಿ. ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ 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 ದಿಂದಿನಕ ದಿಂದಿನಕ ತೈ ತೈ ತೈ. ಬಂಗಾರ ಬೆಳೆಯುವ ಮಣ್ಣನ್ನು ನೋಡಿ ನಿನ್ನಾಸೆ ಗೊಬ್ಬರಕ್ಕೆ ಅಂತೆ ನೀವು ಹಾಡಿ. ಬಂಗಾರ ಬೆಳೆಯುವ ಮಣ್ಣನ್ನು ನೋಡಿ ನಿನ್ನಾಸೆ ಗೊಬ್ಬರಕ್ಕೆ ಅಂತೆ ನೀವು ಹಾಡಿ. ಮಣ್ಣಿನ ಮಾಲಿನ್ಯ ನೀವು ಮಾಡಬೇಡಿ. ಮಣ್ಣಿನ ಮಾಲಿನ್ಯ ನೀವು ಮಾಡಬೇಡಿ. ಮತ್ತೇನ್ ಮಾಡುವಂತೀಯಪ್ಪ? ಸಾವಯವ ಕೃಷಿಯಿಂದ ಮಣ್ಣನ್ನು ಕಾಪಾಡಿ. ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ 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 ದಿಂದಿನಕ ದಿಂದಿನಕ ತೈ ತೈ ತೈ. ನಾಡು ಬೆಳೆಸಿ ನಾಡು ಉಳಿಸಿ. ನಾಡು ಬೆಳೆಸಿ ನಾಡು ಉಳಿಸಿ. ನಾಡು ಉಳಿಸಿ. ಹೌದಾ ಹೌದಾ. ಗಿಡ ಮರಗಳ ಕಡಿದಾರ ಬರಗಾಲ ನೋಡಿ ಕಾಡುಗಳ ಹಾಳು ಮಾಡಿ ಬರಡು ಭೂಮಿ ನೋಡಿ. ಗಿಡ ಮರಗಳ ಕಡಿದಾರ ಬರಗಾಲ ನೋಡಿ ಕಾಡುಗಳ ಹಾಳು ಮಾಡಿ ಬರಡು ಭೂಮಿ ನೋಡಿ. ಮನೆಗೊಂದು ಮರ ಬೆಳೆಸಿ ಊರಿಗೊಂದು ಕಾಡು ಬೆಳೆಸಿ. ಮನೆಗೊಂದು ಮರ ಬೆಳೆಸಿ ಊರಿಗೊಂದು ಕಾಡು ಬೆಳೆಸಿ. ಮತ್ತೇನ್ ಮಾಡುವಂತೀಯಪ್ಪ? ಕಾಡಿನ ಸಂಪತ್ತ ಉಳಿಸೋಣ ಬನ್ನಿ. ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ 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 ದಿಂದಿನಕ ದಿಂದಿನಕ ತೈ ತೈ ತೈ. ತಾನಿ ತಂದಾನು. ಅಣ್ಣಯ್ಯ ಅಕ್ಕಯ್ಯ ಒಂದಾಗಿ ಬನ್ನಿ ಸ್ವಚ್ಛ ಸಮಾಜವನ್ನು ಕಟ್ಟೋಣ ಬನ್ನಿ. ಅಣ್ಣಯ್ಯ ಅಕ್ಕಯ್ಯ ಒಂದಾಗಿ ಬನ್ನಿ ಸ್ವಚ್ಛ ಸಮಾಜವನ್ನು ಕಟ್ಟೋಣ ಬನ್ನಿ. ಸ್ವಚ್ಛ ಭಾರತಕ್ಕಾಗಿ ಹೆಜ್ಜೆ ಹಾಕ ಬನ್ನಿ. ಸ್ವಚ್ಛ ಭಾರತಕ್ಕಾಗಿ ಹೆಜ್ಜೆ ಹಾಕ ಬನ್ನಿ. ಮತ್ತೇನ್ ಮಾಡುವಂತೀಯಪ್ಪ? ಪರಿಸರ ಸಂರಕ್ಷಣೆ ಮಾಡೋಣ ಬನ್ನಿ. ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ 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 ದಿಂದಿನಕ ದಿಂದಿನಕ ತೈ ತೈ ತೈ.
ಸುಂದರ ಪರಿಸರ ಆರೋಗ್ಯ ಜೀವನದ ಮನಿಸರ. ಪ್ರಕೃತಿ ನಮ್ಮ ಜೀವಾಳ. ಮರ, ನೀರು, ಮಣ್ಣು, ಗಾಳಿ ಇವೆಲ್ಲವಿಲ್ಲದೆ ಜೀವನವೇ ಸಾಧ್ಯವಿಲ್ಲ. ಆದರೆ ಇಂದು ಮಾನವನ ಅಜಾಗರೂಕತೆಯಿಂದ ಪರಿಸರ ಅಪಾಯದಲ್ಲಿದೆ. ಈ ಮಹತ್ವದ ಸಂದೇಶವನ್ನು ಕೇವಲ ಮಾತಿನಲ್ಲಿ ಅಲ್ಲ, ಕಲೆಯ ಭಾಷೆಯಲ್ಲಿ ಸಾರಿದ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆ ನೃತ್ಯದ ಮೂಲಕ ಪ್ರಕೃತಿಯನ್ನು ಕಾಪಾಡಿದರೆ ಭವಿಷ್ಯವನ್ನು ಉಳಿಸಬಹುದು ಎಂಬ ಸಂದೇಶವನ್ನು ನಮಗೆ ನೆನಪಿಸಿದ್ದಾರೆ. ನಮ್ಮ ಶಾಲಾ ವಾರ್ಷಿಕೋತ್ಸವದ ಈ ವೇದಿಕೆಯಲ್ಲಿ ಜಾಗೃತಿ ಮತ್ತು ಮನರಂಜನೆಯ ಸಂಗಮವಾಗಿ ಮೂಡಿಬಂದಿರುವ ಈ ವಿಶಿಷ್ಟ ನೃತ್ಯ ಪ್ರದರ್ಶನ ನೀಡಿದ ಮಕ್ಕಳಿಗೆ ಅಭಿನಂದನೆಗಳು. ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ಅನೇಕ ವೀರರ ತ್ಯಾಗದಿಂದ ನಿರ್ಮಿತವಾದ ಪವಿತ್ರ ಭೂಮಿ. ದೇಶಭಕ್ತಿ ಎಂದರೆ ಕೇವಲ ಮಾತಲ್ಲ, ಅದು ನಮ್ಮ ನಡೆ, ನಿಲುವು ಮತ್ತು ಕರ್ತವ್ಯದಲ್ಲಿ ವ್ಯಕ್ತವಾಗಬೇಕು. ಈ ಮಹಾನ್ ಭಾವನೆಯನ್ನು ಹೃದಯಸ್ಪರ್ಶಿ ಭಾವಗಳ ಮೂಲಕ ನಿಮ್ಮ ಮುಂದೆ ತರುವುದಕ್ಕೆ ನಮ್ಮ ವಿದ್ಯಾರ್ಥಿಗಳು ಉತ್ಸುಕರಾಗಿದ್ದಾರೆ. ಅವರನ್ನು ಈ ವೇದಿಕೆಗೆ ಸ್ವಾಗತಿಸೋಣ.
ವೀರರ ತ್ಯಾಗ, ರಾಷ್ಟ್ರದ ಗೌರವ ಮತ್ತು ತಿರಂಗೆಯ ಹೆಮ್ಮೆಯನ್ನು ಸಾರುವ ನೃತ್ಯದ ಮೂಲಕ ನಮ್ಮೆಲ್ಲರ ಹೃದಯದಲ್ಲಿ ದೇಶಪ್ರೇಮದ ಜ್ವಾಲೆಯನ್ನು ಮತ್ತಷ್ಟು ಪ್ರಜ್ವಲಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮಳೆ ಎಂದರೆ ಕೇವಲ ನೀರಿನ ಹನಿಗಳಲ್ಲ, ಅದು ಭೂಮಿಗೆ ಜೀವ, ರೈತನಿಗೆ ಆಸೆ, ಮಕ್ಕಳಿಗೆ ಸಂತೋಷ, ಪ್ರಕೃತಿಗೆ ನವಚೈತನ್ಯ. ಒಣಗಿದ ಮಣ್ಣಿಗೆ ಜೀವ ತುಂಬುವ ಮಳೆ ನಮ್ಮ ಸಂಸ್ಕೃತಿ ಮತ್ತು ಜೀವನದ ಅವಿಭಾಜ್ಯ ಭಾಗವಾಗಿದೆ. ಈ ಸುಂದರ ಪ್ರಕೃತಿಯ ಅದ್ಭುತವನ್ನು ಲಯ, ತಾಳ ಮತ್ತು ಭಾವಗಳ ಮೂಲಕ ನಿಮ್ಮ ಮುಂದೆ ತರುವುದಕ್ಕೆ ನಮ್ಮ ವಿದ್ಯಾರ್ಥಿಗಳು ಮಳೆ ನೃತ್ಯ ಪ್ರದರ್ಶನವನ್ನು ಸಾದರಪಡಿಸಲಿದ್ದಾರೆ.
ಮಳೆಯ ಚಪ್ಪಳಿಸುವ ಶಬ್ದ, ಮಕ್ಕಳ ಕುಣಿತದ ಸಂಭ್ರಮ ಮತ್ತು ಪ್ರಕೃತಿಯ ನವೋತ್ಸಾಹ ಇವೆಲ್ಲವನ್ನು ನೃತ್ಯದ ಮೂಲಕ ಜೀವಂತವಾಗಿ ಪ್ರಸ್ತುತಪಡಿಸಿದ ಮಕ್ಕಳಿಗೆ ಅಭಿನಂದನೆಗಳು. ನಮ್ಮ ನಾಡಿನ ನಿಜವಾದ ನಾಯಕನು ರೈತ. ಬಿಸಿಲು, ಮಳೆ, ಮಣ್ಣಿನೊಂದಿಗೆ ಹೋರಾಡುತ್ತಾ ನಮ್ಮ ತಟ್ಟೆಗೆ ಅನ್ನ ತರುವ ಶ್ರಮಜೀವಿ ಅವನು. ರೈತನ ಜೀವನ, ಶ್ರಮ ಮತ್ತು ಭಾವನೆಗಳನ್ನು ಸಂಸ್ಕೃತಿಯ ಸೊಗಡಿನೊಂದಿಗೆ ಅಭಿನಯದಲ್ಲಿ ಮೂಡಿಸುವುದು ಇಂದು ನಿಮ್ಮ ಮುಂದೆ ಬರಲಿರುವ ಈ ನೃತ್ಯ ಪ್ರದರ್ಶನ. ಭೂಮಿಯೊಂದಿಗೆ ಇರುವ ಆತ್ಮೀಯ ಸಂಬಂಧ, ಬೆಳೆಯ ಸಂತೋಷ ಮತ್ತು ಬದುಕಿನ ಹೋರಾಟ ಇವೆಲ್ಲವನ್ನು ಈ ನೃತ್ಯ ഹൃദയസ്പർശിയാಗಿ വ്യക്തപ്പെടുത്തുತ್ತದೆ. ജീവിതത്തിന്റെ എല്ലാ മേഖലകളെയും സ്പർശിക്കുന്ന വിശാല ഭൂമികയാണ് മലയാളി. മറ്റെന്തിനേക്കാളും നെല്ലിനെ സ്നേഹിക്കുന്നവരാണ്. ഭക്ഷണമെന്നാൽ നമുക്ക് ചോറാണ്. എത്ര ഘട്ടങ്ങൾ പിന്നിട്ടാണ് നാം നട്ട ഞാറ് ചോറായി മാറുന്നത്. ഞാറ് നട്ട് കള പറിച്ച് കാള പൂട്ടി കൊയ്തെടുത്ത് മെതി കഴിഞ്ഞ് നെൽ പുഴുങ്ങി നെല്ലുണക്കി കുത്തി അരിയെടുത്തു. ആ അരി വെന്ത് ചോറാകുന്നു. എത്ര വിസ്മയകരമായ പരിണാമ വഴികൾ! കുഞ്ഞങ്കാളമണിക്കാളെ ചേർന്ന് നടക്കട കാല കുട്ടങ്കാളമണിക്കാളെ വേഗം നടക്കട കാല കുഞ്ഞങ്കാളമണിക്കാളെ ചേർന്ന് നടക്കട കാല കുട്ടങ്കാളമണിക്കാളെ തന്തിന്നം ദത്തരികിട തന്തിന്നം ദത്തരികിട തന്തിന്നം ദത്തരികിടോ ഏലേലേലേലേലേലേലേലേലോ ചേർന്ന് നടക്കണന്റെ വെള്ളക്കുട്ടി കൂട്ടങ്ങള് പറിക്കണന്റെ കണ്ണാത്തിയോള് ചേർന്ന് നടക്കണന്റെ വെള്ളക്കുട്ടി കൂട്ടങ്ങള് കൊത്തി പറിക്കണന്റെ കണ്ണാത്തിയോളെ തന്തിനം താനോ തകതന്തിനം തന്തിനം താനോ തകതന്തിനം തന്തിനം തന്തിനം താനോ തന്തിനം താനോ കാളെ നട കാളെ കാളെ നട കാളെ കാളെ നട കാളെ നട കാളേ പറക്കണണ്ട് ആനത്തുമ്പി മാനത്ത് മൂങ്ങാനിരിക്കണണ്ട് പൊത്തൻ തവള വരമ്പത്ത് പാറി പറക്കണണ്ട് ആനത്തുമ്പി മാനത്ത് മൂങ്ങാനിരിക്കണണ്ട് പൊത്തൻ തവള വരമ്പത്ത് ഉച്ചവെയിൽ മൂക്കണണ്ട് പച്ചപ്പുല്ല് തീരണണ്ട് വേഗം നടക്കട കാള കരിമ്പൻ കാളേ കാളേ ഉച്ചവെയിൽ മൂക്കണണ്ട് പച്ചപ്പുല്ല് തീരണണ്ട് വേഗം നടക്കട കാള കരിമ്പൻ കാളേ ഏലോ 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 ഏലേലോ 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 വേഗം നടക്കട കാള കുഞ്ഞൻ കാളമണിക്കാളെ ചേർന്ന് നടക്കട കാള കുട്ടൻ കാളമണിക്കാളെ ഏലോ 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 ഏലേലേ ഏലേലേലേലേലേലേലോ പടത്തെ പൂങ്കുയിൽ
കൊച്ചുവരമ്പിന്മേലെ കൊയ്തെടുക്കണ കതിരോണ്ട് നാടാകെ കല്യാണ സദ്യയൊരുക്കണ്ടേ, ഈ നാടാകെ പൊന്നോണ ചന്തമൊരുക്കണ്ടേ. മേലെ ചന്തേലാളും കൂട്ടം കലവില കൂട്ടണ് കേട്ടില്ലേ, ചെയ്താലിക്കാക്കാന്റെ കാളെ നടകാളെ, വന്നാലിക്കോയാന്റെ കാളെ നടകാളെ. കൊച്ചുവരമ്പിന്മേലെ കൊയ്തെടുക്കണ കതിരോണ്ട് നാടാകെ കല്യാണ സദ്യയൊരുക്കണ്ടേ, ഈ നാടാകെ പൊന്നോണ ചന്തമൊരുക്കണ്ടേ. മേലെ ചന്തേലാളും കൂട്ടം കലവില കൂട്ടണ് കേട്ടില്ലേ, ചെയ്താലിക്കാക്കാന്റെ കാളെ നടകാളെ, വന്നാലിക്കോയാന്റെ കാളെ നടകാളെ. ಸುಂದರವಾದ ನೃತ್ಯದ ಮೂಲಕ ಈ ವಿಶೇಷ ಸಂಜೆಗೆ ಅರ್ಥಪೂರ್ಣತೆ ತುಂಬುವ ನೃತ್ಯ ಪ್ರದರ್ಶನ ನೀಡಿದ ಮಕ್ಕಳಿಗೆ ಅಭಿನಂದನೆಗಳು. ಸಮುದ್ರದ ಅಲೆಗಳ ಸೊಗಸು, ಹಸಿರಿನ ನಿಸರ್ಗ, ಸಂಗೀತ, ನೃತ್ಯದ ಉತ್ಸಾಹ ಇವೆಲ್ಲವನ್ನು ಒಟ್ಟಾಗಿ ಹೊತ್ತುಕೊಂಡಿರುವುದು ಗೋವಾ ಸಂಸ್ಕೃತಿ. ಸರಳತೆ, ಸಂತೋಷ ಮತ್ತು ಬಣ್ಣ ಬಣ್ಣದ ಜನಪದ ಪರಂಪರೆಯಿಂದ ಗುರುತಿಸಿಕೊಂಡಿರುವ ಗೋವಾ ಜನರ ಜೀವನ ಶೈಲಿ ಭಾರತೀಯ ಸಂಸ್ಕೃತಿಯ ಒಂದು ಸುಂದರ ಅಂಗವಾಗಿದೆ. ಈಗ ಈ ವೇದಿಕೆಯಲ್ಲಿ ಗೋವಾದ ಸಾಂಸ್ಕೃತಿಕ ವೈಭವವನ್ನು ಲಯ, ತಾಳ ಮತ್ತು ಚೈತನ್ಯ ಭರಿತ ಹೆಜ್ಜೆಗಳ ಮೂಲಕ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಜೀವಂತವಾಗಿ ಮೂಡಿಸಲಿದ್ದಾರೆ.
तू आवडतो आमचे गोंयकाराचे आख्या संवसाराक ना दुसरे मेळपाचे मायाच्या म्हयने भिरे ट्युरिस्टाचे संवसाराक आसता ना गोवा शाराचे मायाच्या म्हयने भिरे ट्युरिस्टाचे संवसाराक आसता ना गोवा शाराचे गोवा आमचे गोवा आमचे गोवा आवडतो ता शांतिकायेचे गोवा आमचे गोवा आमचे गोवा खुशाल पोट गोंयकाराचे हुला ला हुले हो हुला ला हुले हुले हो हुला ला हुले हो हुला ला हुले हुले हो हुला ला हुले हो हुला ला हुले हुले हो हुला ला हुले हो हुला ला हुले हुले हो ನೃತ್ಯದ ಮೂಲಕ ಗೋವಾದ ಸಂಭ್ರಮ, ಸಂಗೀತದ ತಾಳ ಮತ್ತು ಸಂಸ್ಕೃತಿಯ ಸೊಬಗನ್ನು ವರ್ಣಿಸುತ್ತಾ ನಮ್ಮ ಮನಸ್ಸನ್ನು ಸೆಳೆದ ಮಕ್ಕಳಿಗೆ ಅಭಿನಂದನೆಗಳು. ಮನಸ್ಸಿನ ಆನಂದ, ಉಲ್ಲಾಸ ಮತ್ತು ಧನಾತ್ಮಕ ಮನೋಭಾವದಲ್ಲಿ ಅಡಗಿದೆ. ನಗು, ಸಂತೋಷ ಮತ್ತು ಪರಸ್ಪರ ಪ್ರೀತಿಯೇ ಆರೋಗ್ಯಕರ ಸಮಾಜದ ನಿಜವಾದ ಮೌಲ್ಯಗಳು. ಈ ಮಹತ್ವದ ಮೌಲ್ಯಗಳನ್ನು ಮಾತಿನಲ್ಲಿ ಮಾತ್ರವಲ್ಲದೆ ನೃತ್ಯದ ಮೂಲಕ ನಿಮ್ಮ ಮುಂದೆ ತರಲು ನಮ್ಮ ವಿದ್ಯಾರ್ಥಿಗಳು ಸಿದ್ಧರಾಗಿದ್ದಾರೆ. ದುಂಡು ಭೂಮಿಗೆ ಸುತ್ತೋ ಖುಷಿ, ದಟ್ಟ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಉಂಡ ಗಾಳಿಗೆ ಅಲೆಯೋ ಖುಷಿ, ಖುಷಿ ಖುಷಿಯ ಸಗ್ಗವಿಲ್ಲಿದೆ, ಹಿಗ್ಗು ಕಟ್ಟುವ ಹಗ್ಗವಿಲ್ಲಿದೆ, ನಾಳೆ ಯಾರ್ 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 ಬಲ್ಲರೋ, ನಾಳೆ ಯಾರ್ 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 ಬಲ್ಲರೋ, ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ, sing and dance 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 all of you, life is sweet sweet like a honeydew, ದುಂಡು ಭೂಮಿಗೆ ಸುತ್ತೋ ಖುಷಿ, ದಟ್ಟ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಉಂಡ ಗಾಳಿಗೆ ಅಲೆಯೋ ಖುಷಿ. ಅಂಟದಂತೆ ಕೂರೋದೆ ಇಬ್ಬನಿ ಖುಷಿ, ಹೂವಿಗೋ ಮನಗಳ ಕೆಣಕೋ ಖುಷಿ, ಮನಕೋ ರೆಕ್ಕೆಗಳ ಕಂಡರೆ ಖುಷಿ, ಮೋಡದಲ್ಲಿ ನೀಯೋದೆ ಬೆಟ್ಟದ ಖುಷಿ, ತೀರಕ್ಕೋ ಅಲೆಗಳ ಅಟ್ಟುವ ಖುಷಿ, ಜಲಕ್ಕೋ ಜಾರೋ ಬಂಡೆ ಆಡೋದೆ ಖುಷಿ, ನಮ್ಗೆ ಏನೇನ್ ಬೇಕೋ ಇಲ್ಲಿದೆ, ನಮ್ಗೆ ಏನ್ ಏನ್ ಬೇಕೋ ಇಲ್ಲಿದೆ, ನಮ್ಮ ಜಾಣ್ಮೆ ಆಯ್ಕೆಯಲ್ಲಿದೆ, sing and dance 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 all of you, life is sweet sweet like a honeydew, ದುಂಡು ಭೂಮಿಗೆ ಸುತ್ತೋ ಖುಷಿ, ದಟ್ಟ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಉಂಡ ಗಾಳಿಗೆ ಅಲೆಯೋ ಖುಷಿ.
ದೇಹಕ್ಕೆ ಮಿಲನದಿ ಮಿಡಿಯುವ ಖುಷಿ, ಖುಷಿಗೂ ಬಾಳ ಕೊನೆ ಮರೆಸೋ ಖುಷಿ. ನಾಳೆ ಯಾರ್ 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 ಬಲ್ಲರು, ನಾಳೆ ಯಾರ್ 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 ಬಲ್ಲರು, ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ. Sing and dance, 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 all of you. Life is sweet, sweet like a honeydew. Do-do-do, do-do-do, do-do-do. ದುಂಡು ಭೂಮಿಗೆ ಸುತ್ತು ಖುಷಿ, ದಟ್ಟ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಉಂಡ ಗಾಳಿಗೆ ಅಲೆಯೋ ಖುಷಿ, ಖುಷಿ ಖುಷಿಯ ಸಗ್ಗವಿಲ್ಲಿದೆ, ಹಿಗ್ಗು ಕಟ್ಟುವ ಹಗ್ಗವಿಲ್ಲಿದೆ. ನಾಳೆ ಯಾರ್ 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 ಬಲ್ಲರು, ನಾಳೆ ಯಾರ್ 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 ಬಲ್ಲರು, ಖುಷಿ ಕಾರ್ಬಾರ್ ಹಿಂದೆ ಮಾಡಿರು. Sing and dance, 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 all of you. Life is sweet, sweet like a honeydew. Sing and dance, 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 all of you. Life is sweet, sweet like a honeydew. Sing and dance, 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 all of you. Life is sweet, sweet like a honeydew. ಉಲ್ಲಾಸಭರಿತ ಹೆಜ್ಜೆಗಳು, ನಗೆ ಮತ್ತು ಚೈತನ್ಯಮಯ ಸಂಗೀತದೊಂದಿಗೆ ನೃತ್ಯದ ಮೂಲಕ ನಮ್ಮೆಲ್ಲರಿಗೂ ಸಂತೋಷ ಹಂಚುವ ಜೊತೆಗೆ ಸಂತೋಷವೇ ಜೀವನದ ಶಕ್ತಿ ಎಂಬ ಸಂದೇಶವನ್ನು ಸಾರಿದ ಮಕ್ಕಳಿಗೆ ಅಭಿನಂದನೆಗಳು. ಧನ ಸಹಾಯ ಮಾಡಿದಂತಹ ಹಳೆ ವಿದ್ಯಾರ್ಥಿಗಳಾದ ರೇಷ್ಮಾ ಡಿಸೋಜಾ, ಇಬ್ರಾಹಿಂ, ಹರಿಕಿರಣ್, ಜೆರಾಲ್ಡ್ ಮೆಂತೇರೋ, ಸಿಪ್ರಿಯನ್ ಡಿಸೋಜಾ, ದೇವೇಂದ್ರ, ಲಿಯೋ ಮೆಂತೇರೋ, ಹೆಲನ್ ಡಿಸೋಜಾ, ಬಾಪ್ಟಿಸ್ಟ್ ಡಿಸೋಜಾ, ಎಲಿಯಾಸ್ ಮರ್ಸಿನ್ ಡಿಸೋಜಾ, ಪ್ರಕಾಶ್, ಅಬ್ದುಲ್ ಖಾದರ್, ಸುಜಿತ್ ಸಿಪಾರಿ, ಪಿಯಾಜ್ ಸುಯೇರಿಸ್, ಅಬೂಬಕರ್, ಅವೇಶ್ ವೆರೇದಾ, ನಿಲೀಮಾ, ನಿಲೀಶ್ ಆ್ಯಂಡ್ ನಿಲೀಶಾ, ಫೆಲಿಕ್ಸ್, ಮೊಯ್ದೀನ್ ಶಾಫಿ ಬಂಡಸಾಲೆ, ಸುಮನ್ ಜೋಸ್, ಮಹೇಶ್, ಥಾಮಸ್ ಡಿಸೋಜಾ, ಅವೆರಲ್ ಮೆಂತೇರೋ, ಹೆರಾಲ್ಡ್ ಮೆಂತೇರೋ, ಶೇಖರ್, ಪದ್ಮನಾಭ, ಲೀನಾ ಡಿಸೋಜಾ, ಕೀರ್ತಿ ಕಿರಣ್, ಜಾರ್ಜ್ ವಿಕ್ಟರ್, ಇವನ್ ಡಿಸೋಜಾ, ಹೆಲನ್ ಲೋಬೋ, ಇನಸ್ ಡಿಸೋಜಾ, ಜೆನಿಶಾ ವೆರೇದಾ, ರೆಮ್ಮಿ ಮೆಂತೇರೋ, ಮಾಲಿನಿ, ಡೋಲ್ವಿನ್ ಪೇರಾ, ಗಿರಿಜಾ, ಮಾರ್ಕ್ ಸಿಪಾರಿ, ಶಾಂತಿ ಪರ್ದೇರಾ, ರೇಷ್ಮಾ, ಪ್ರಿಯಾಂಕಾ ಈ ಹಳೆ ವಿದ್ಯಾರ್ಥಿಗಳೆಲ್ಲ ಶಾಲೆಯ ಈ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿ ಸಹಕರಿಸಿದ್ದಾರೆ. ಎಲ್ಲರಿಗೂ ಶಾಲಾ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಭಾರತ ದೇಶ ವಿವಿಧ ಭಾಷೆಗಳ ನಾಡು, ಸಂಸ್ಕೃತಿಗಳ ತೋಟ. ಪ್ರತಿ ರಾಜ್ಯಕ್ಕೂ ತನ್ನದೇ ಆದ ಭಾಷೆ, ವೇಷಭೂಷಣ, ಸಂಗೀತ ಮತ್ತು ನೃತ್ಯ ಪರಂಪರೆ ಇದೆ. ಈ ವೈವಿಧ್ಯತೆಯಲ್ಲಿಯೇ ನಮ್ಮ ದೇಶದ ಏಕತೆ ಅಡಗಿದೆ. ಇಂದು ಈ ಭವ್ಯ ವೇದಿಕೆಯಲ್ಲಿ ಭಾರತದ ವಿವಿಧ ರಾಜ್ಯಗಳ ಭಾಷೆಗಳ ಸೊಗಸು ಮತ್ತು ನೃತ್ಯ ರೂಪಗಳ ವೈವಿಧ್ಯತೆಯನ್ನು ಒಂದು ಉತ್ಸಾಹಭರಿತ ನೃತ್ಯ ಪ್ರದರ್ಶನದ ಮೂಲಕ ನಮ್ಮ ಮಕ್ಕಳು ನಿಮ್ಮ ಮುಂದೆ ತರುತ್ತಿದ್ದಾರೆ. புது வெக்கம் வந்து மாமை இப்போ சொக்கி நின்னா
തീയാടാൻ തിറയാടാൻ മാണിക്ക കാവിലുറഞ്ഞാടാൻ ഓനാന്ന് ഓനാന്ന് എത്തു പിടിക്കണതോനാന്ന് നേരാന്നേ നേരാന്നേ കൂട്ടിന് വന്നവനാന്നേ മണ്ണാന്ന് മണ്ണാന്ന് വന്ന് വിളയണ മണ്ണാന്ന് പോയോരും വന്നോരും ചോര പൊടിച്ചൊരു മണ്ണാന്ന് അതിരെല്ലാം കെട്ടണ് കെട്ടണ് പതിരെല്ലാം പാട്ടണ് പാട്ടണ് നിറയറേ കണ്ടിര തന്നാരോ അതിരെല്ലാം കെട്ടണ് കെട്ടണ് പതിരെല്ലാം പാട്ടണ് പാട്ടണ് നിറയറേ കണ്ടിര തന്നാരോ ആരാന്നേ ആരാന്നേ ഒത്തുപിടിക്കുന്നതാരാന്നേ തീയാടാൻ തിറയാടാൻ മാണിക്ക കവിലുറഞ്ഞാടാ సిగ్గులొలుకుతున్నాయే సింగారాలు వలపులొలుకుతున్నాయే వయ్యారాలు సిగ్గులొలుకుతున్నాయే సింగారాలు చీర కట్టులోన ముద్ద మందారాలు చీర కట్టులోన ముద్ద మందారాలు ముద్దులైపోయనమ్మ చూసే కళ్ళు వలపులొలుకుతున్నాయే వయ్యారాలు సిగ్గులొలుకుతున్నాయే సింగారాలు మన పింగాని మాల బోలవలి రాత ఖాలవలి పోరి పింగా लटपट कमर दामिनी अधर रागिनी हो लटपट कमर दामिनी अधर रागिनी मेरे दर आई कैसी सजी धजी देखो मेरे पिया की सावरी जिया से बावरी मेरे अंगना में देखो आज खिला है चांद ये बाजे धुन झम झम झमाते जा तो नाचे मन झम झम झमाते जा ये बाजे धुन झम झम झमाते जा तो नाचे मन झम झम झमाते जा लटपट कमर दामिनी अधर रागिनी मेरे दर आई कैसे सजी धजी देखो मेरे पिया की सावरी जिया से बावरी मेरे अंगना में देखो आज खिला है चांद ये बाजे धुन झम झम झमाते जा तो नाचे मन झम झम झमाते जा ये बाजे धुन झम झम झमाते जा तो नाचे मन झम झम झमाते जा पिंगा गपोरी पिंगा गपोरी पिंगा गपोरी पिंगा पिंगा गपोरी पिंगा गपोरी पिंगा गपोरी पिंगा
बाजे ढाई ढाई धम धम धाय नगाड़े संग ढोल बाजे ढाई ढाई धाय धम धाय ये धिन तड़ाक आचार के सराट पैरों से बेड़ी जरा खोल नगाड़े संग ढोल बाजे ढाई ढाई धम धम धाय नगाड़े संग ढोल बाजे ढाई ढाई धाय धम धाय। ಒಂದೇ ವೇದಿಕೆಯಲ್ಲಿ ಹಲವು ರಾಜ್ಯಗಳ ಸಂಸ್ಕೃತಿ, ಬೇರೆ ಬೇರೆ ಭಾಷೆಗಳ ಸೌಂದರ್ಯ ಮತ್ತು ಲಯಬದ್ಧ ಹೆಜ್ಜೆಗಳ ಸಂಭ್ರಮ ತರುವ ಪ್ರದರ್ಶನದ ಮೂಲಕ ವಿವಿಧತೆಯಲ್ಲಿ ಏಕತೆ ಎಂಬ ಮಹಾನ್ ಸಂದೇಶವನ್ನು ಸಾರಿದ ಮಕ್ಕಳಿಗೆ ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಹಲವು ವಿದ್ಯಾರ್ಥಿಗಳಲ್ಲದೆ ಹಿತೈಷಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿರುತ್ತಾರೆ. ಶಾಲೆ ಎಂದರೆ ಕೇವಲ ಕಟ್ಟಡವಲ್ಲ, ಅದು ಮೌಲ್ಯಗಳ ಮಂದಿರ, ಜ್ಞಾನದೀಪ ಬೆಳಗುವ ಪವಿತ್ರ ಸ್ಥಳ. ಆ ಮಂದಿರಕ್ಕೆ ದಿಕ್ಕು ನೀಡಿದವರು, ಅನೇಕ ಮಕ್ಕಳ ಬದುಕಿಗೆ ಬೆಳಕು ತುಂಬಿದವರು ನಮ್ಮ ಅತ್ಯಂತ ಗೌರವಾನ್ವಿತ ಮುಖ್ಯೋಪಾಧ್ಯಾಯಿನಿಯವರು. ತಮ್ಮ ಸೇವಾವಧಿಯಲ್ಲಿ ಶಿಸ್ತು, ಪ್ರೀತಿ, ಮಾರ್ಗದರ್ಶನ ಮತ್ತು ಮೌಲ್ಯಗಳನ್ನು ನಮ್ಮೆಲ್ಲರ ಹೃದಯಗಳಲ್ಲಿ ಬಿತ್ತಿದ ಅವರು ಇಂದು ನಿವೃತ್ತಿಯ ಹಂತಕ್ಕೆ ತಲುಪಿದ್ದಾರೆ. ಆದರೆ ಅವರ ಆದರ್ಶಗಳು ಎಂದೆಂದಿಗೂ ನಮ್ಮ ಜೊತೆಯಲ್ಲೇ ಇರುತ್ತವೆ. ಈ ಭಾವಪೂರ್ಣ ಕ್ಷಣವನ್ನು ಕೇವಲ ಮಾತಿನಲ್ಲಿ ಅಲ್ಲದೆ ನೃತ್ಯದ ಮೂಲಕ ಗೌರವ ವ್ಯಕ್ತಪಡಿಸಲು ನಮ್ಮ ವಿದ್ಯಾರ್ಥಿಗಳು ಒಂದು ವಿಶೇಷ ಪ್ರದರ್ಶನವನ್ನು ಅವರಿಗೆ ಸಮರ್ಪಿಸುತ್ತಿದ್ದಾರೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು.
ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನವ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈಲಿ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ವಂದನೆಯೇ ಅಭಿನಂದನೆಯೇ ಗುರಿಯನ್ನು ತೋರಿದ ಗುರುಗಳಿಗೆ. ವಂದನೆಯೇ ಅಭಿನಂದನೆಯೇ ಮರೆತರು ಮರೆಯದ ಈಗಳಿಗೆ. ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭಾರತವನ್ನೇ ಕಂಡವರು, ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು. ಮರೆಯಲು ಸಾಧ್ಯವೇ ನಿಮ್ಮ ಹೆಸರು, ವಂದನೆಯೇ ಅಭಿನಂದನೆಯೇ. ನೃತ್ಯದ ಮೂಲಕ ಮುಖ್ಯೋಪಾಧ್ಯಾಯಿನಿಯವರಿಗೆ ಕೃತಜ್ಞತೆ, ಗೌರವ ಮತ್ತು ಪ್ರೀತಿಯ ನಮನ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಸಮುದ್ರದ ಅಲೆಗಳೊಂದಿಗೆ ಬದುಕನ್ನು ಕಟ್ಟಿಕೊಂಡವರು, ಬೆಳಗ್ಗೆಯೇ ಧೈರ್ಯ ಮತ್ತು ಶ್ರಮವನ್ನು ಹೊತ್ತು ಹೊರಡುವವರು ಅವರು ನಮ್ಮ ಮೀನುಗಾರರು. ಅಲೆಗಳ ಮಧ್ಯೆ ಹೋರಾಡುತ್ತಾ ಅಪಾಯಗಳನ್ನು ಎದುರಿಸುತ್ತಾ ಸಮಾಜಕ್ಕೆ ಆಹಾರ ನೀಡುವ ನಿಶ್ಶಬ್ದ ನಾಯಕರು ಅವರು. ಈ ಮೀನುಗಾರರ ಜೀವನವನ್ನು ಪ್ರತಿಬಿಂಬಿಸುವ ನೃತ್ಯವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲು ನಿಮ್ಮ ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು.
உனை போல என்னை நினைப்பேன் உனக்கென்று என்னை தந்தேன் கொண்டு போடா வெற்றி கொடி எது வீசும் நம்ம காத்து வருங்காலம் நம்ம கையில் தாண்டா கட்டு மரம் போல ஒட்டி இருப்போமே நம்மை வெல்ல யாரும் இல்லடா தென்றல் காற்றுதான் எழுந்தாக்கா சூறை காற்றுதான் பிறந்தாச்சு நல்ல வேளைதான் இனி நம்ம காட்டில் என்றும் மடை மழைதான் வெற்றி கொடி எது வீசும் நம்ம காத்து வருங்காலம் நம்ம கையில் தாண்டா கட்டு மரம் போல ஒட்டி இருப்போமே நம்மை வெல்ல யாரும் இல்லடா ಮೀನುಗಾರರ ಜೀವನದ ಶ್ರಮ, ತ್ಯಾಗ, ಸಹನೆ ಮತ್ತು ಸಮುದ್ರದೊಂದಿಗೆ ಅವರ ಸಂಬಂಧವನ್ನು ಲಯ, ತಾಳ ಮತ್ತು ಭಾವಗಳ ಮೂಲಕ ನಮ್ಮ ಶಾಲಾ ವಾರ್ಷಿಕೋತ್ಸವದ ಈ ವಿಶೇಷ ಸಂಜೆಗೆ ಅರ್ಥ ಮತ್ತು ಗೌರವವನ್ನು ಸೇರಿಸುವ ಈ ಪ್ರದರ್ಶನದ ಮೂಲಕ ಪ್ರತಿ ಹೃದಯಕ್ಕೂ ಸ್ಪರ್ಶಿಸಿದ ಮಕ್ಕಳಿಗೆ ಅಭಿನಂದನೆಗಳು. ಕರಾವಳಿ ಕರ್ನಾಟಕದ ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸುವ ಶಕ್ತಿ, ಉತ್ಸಾಹ ಮತ್ತು ಲಯದಿಂದ ತುಂಬಿದ ಜನಪದ ನೃತ್ಯವೇ ತುಳು ಸಂಸ್ಕೃತಿಯ ಹುಲಿ ನೃತ್ಯ. ದಸರಾ ಹಾಗೂ ಹಬ್ಬಗಳ ಸಂದರ್ಭದಲ್ಲಿ ಹುಲಿಯಂತೆ ವೇಷ ಧರಿಸಿ ಡೋಲು, ಚೆಂಡೆಯ ತಾಳಕ್ಕೆ ಕುಣಿಯುವ ಈ ನೃತ್ಯ ಧೈರ್ಯ, ಶೌರ್ಯ ಮತ್ತು ಸಮುದಾಯದ ಏಕತೆಯನ್ನು ಪ್ರತಿನಿಧಿಸುತ್ತದೆ. ಇದೀಗ ಈ ವೇದಿಕೆಯಲ್ಲಿ ತುಳುನಾಡಿನ ಉತ್ಸಾಹಭರಿತ ಸಂಸ್ಕೃತಿಯನ್ನು ನಮ್ಮ ವಿದ್ಯಾರ್ಥಿಗಳು ತಮ್ಮ ಚೈತನ್ಯಮಯ ಹೆಜ್ಜೆಗಳ ಮೂಲಕ ನಿಮ್ಮ ಮುಂದೆ ಜೀವಂತವಾಗಿ ಮೂಡಿಸಲಿದ್ದಾರೆ. పెతాసద పెట్టరు ఊరుద పిలికులు నలిపున పొర్లుతు యానా ఆసేద కన్నడు ఊరుద పొన్నులు తెలిపున మర్లుతు యానా పెతాసద పెట్టరు ఊరుద పిలికులు నలిపున పొర్లుతు యానా ఆసేద కన్నడు ఊరుద పొన్నులు తెలిపున మర్లుతు యానా అరే హో గయా నా దీవానా బల నలిపున యావో ನನ್ನ ಬಾರಿ ಜಾಲಿಯ ನಮ್ಮನೆ ದಾಸದ ಪೆಟ್ಟು ಊರುದ ಪಿಲಿಕುಲು ನಲಿಪುನ ಪೊರ್ಲುತು ಯಾನ ಆಸೆದ ಕಣ್ಣಡು ಊರುದ ಪೊಣ್ಣಲು ತಿಳಿಪುನ ಮರ್ಲುತು ಯಾನ ದಾಸದ ಪೆಟ್ಟು ಊರುದ ಪಿಲಿಕುಲು ನಲಿಪುನ ಪೊರ್ಲುತು ಯಾನ ಆಸೆದ ಕಣ್ಣಡು ಊರುದ
பொண்ணு தெளிப்புன மரல துயானா ಉತ್ಸಾಹದ ಕುಣಿತದ ಮೂಲಕ ನಮ್ಮ ಮನಸ್ಸನ್ನು ಮುದಗೊಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಫಲ ಸೋಲು. ಜೀವನದಲ್ಲಿ ಗೆಲುವು ಮತ್ತು ಸೋಲು ಎರಡೂ ಸಹಜ. ಆದರೆ ಅಹಂಕಾರವು ಮಾನವನ ದೃಷ್ಟಿಯನ್ನು ಮಸುಕುಗೊಳಿಸಿ ಅವನನ್ನು ತಪ್ಪುದಾರಿಯಲ್ಲಿ ನಡೆಸುತ್ತದೆ. ಇತಿಹಾಸವೂ ನಮಗೆ ಹೇಳುವುದು ಒಂದೇ: ಅಹಂಕಾರದ ಅಂತ್ಯ ಸೋಲಲ್ಲದೆ ಮತ್ತೇನೂ ಅಲ್ಲ. ಈ ಗಂಭೀರ ಹಾಗೂ ಅರ್ಥಪೂರ್ಣ ಸಂದೇಶವನ್ನು ಮಾತಿನಲ್ಲಿ ಮಾತ್ರವಲ್ಲದೆ ನೃತ್ಯದ ಮೂಲಕ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ತರಲು ಸಿದ್ಧರಾಗಿದ್ದಾರೆ.
ಅಹಂಕಾರದಿಂದ ಉಂಟಾಗುವ ಪತನ, ವಿನಯದಿಂದ ದೊರೆಯುವ ಬಲವನ್ನು ನೃತ್ಯದ ಮೂಲಕ ನಮಗೆ ಆತ್ಮ ಪರಿಶೀಲನೆ ಮಾಡುವಂತೆ ಪ್ರೇರೇಪಿಸಿ ಒಂದು ಮಹತ್ವದ ಜೀವನ ಪಾಠವನ್ನು ಕಲಿಸಿದ ಪ್ರದರ್ಶನಕ್ಕೆ ಮಕ್ಕಳೇ ನಿಮಗೆ ಅಭಿನಂದನೆಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ನೃತ್ಯವನ್ನು ಮಕ್ಕಳು ನಮ್ಮ ಮುಂದೆ ಈ ರೀತಿ ಕುಣಿಯಲು ಕುಪ್ಪಳಿಸಲು ಸಹಕರಿಸಿದ ಸಂಧ್ಯಾ ಮತ್ತು ಭಾರತಿಯವರಿಗೆ ಶಾಲಾ ಸ್ಮರಣಿಕೆಯನ್ನು ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಲೀನಾ ಫರ್ನಾಂಡಿಸ್ ಅವರು ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಸಂಧ್ಯಾ ಮತ್ತು ಭಾರತಿ ಅವರು ಸ್ಟೇಜಿಗೆ ಬಂದು ನಮ್ಮ ಮುಖ್ಯೋಪಾಧ್ಯಾಯ ಕೈಯಿಂದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರ ಕೈ ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಭಾರತಿ ಮುಖ್ಯೋಪಾಧ್ಯಾಯ ಸಿಸ್ಟರ್ ಲೀನಾ ಫರ್ನಾಂಡಿಸ್ ಅವರ ಕೈಯಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಲೀನಾ ಫರ್ನಾಂಡಿಸ್ ಅವರಿಗೆ. ನಮ್ಮ ಜೀವನದಲ್ಲಿ ನಾವು ಪಡೆದಿರುವ ಪ್ರತಿಯೊಂದು ಸಂತೋಷ, ಪ್ರತಿಯೊಂದು ಅವಕಾಶ ಮತ್ತು ಪ್ರತಿಯೊಂದು ಸಾಧನೆಯ ಹಿಂದೆ ದೇವರ ಆಶೀರ್ವಾದ ಅಡಗಿದೆ. ಅದನ್ನು ನೆನಪಿಸಿಕೊಂಡು ಕೃತಜ್ಞತೆ ವ್ಯಕ್ತಪಡಿಸುವುದೇ ಮಾನವೀಯತೆಯ ಮಹಾನ್ ಗುಣ. ಈ ಪವಿತ್ರ ಭಾವನೆಯನ್ನು ಮಾತಿನಲ್ಲಿ ಮಾತ್ರವಲ್ಲದೆ ನೃತ್ಯದ ಮೂಲಕ ನಿಮ್ಮ ಮುಂದೆ ತರಲು ನಮ್ಮ ವಿದ್ಯಾರ್ಥಿಗಳು ಸಿದ್ಧರಾಗಿದ್ದಾರೆ. ಎಲ್ಲ ವೇಳೆಯಲ್ಲಾರಾಧನೆ ಮಾಡುವೆನು, ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವೆನು. ಎಲ್ಲ ವೇಳೆಯಲ್ಲಾರಾಧನೆ ಮಾಡುವೆನು, ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವೆನು. ನನ್ನ ಪ್ರಾಣ ಪ್ರಿಯ ಯೇಸುವಿಗೆ, ನನ್ನನ್ನು ಹುಟ್ಟಿಸಿದ ತಂದೆಯಾದ ಯೇಸುವಿಗೆ, ನನ್ನ ಪ್ರಾಣ ಪ್ರಿಯ ಯೇಸುವಿಗೆ, ನನ್ನನ್ನು ಹುಟ್ಟಿಸಿದ ತಂದೆಯಾದ ಯೇಸುವಿಗೆ ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಆರಾಧನೆ 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 ಆರಾಧನೆ. ಬಲವಂತನೇ ಜಯಶೀಲನೇ, ಮರಣ ಜಯಿಸಿದ ನನ್ನ ಜೀವದಾತನೇ. ಬಲವಂತನೇ ಜಯಶೀಲನೇ, ಮರಣ ಜಯಿಸಿದ ನನ್ನ ಜೀವದಾತನೇ. ಇದ್ದವನು ಇರುವವನು ನಿನಗೆ ಸ್ತುತಿ, ಸೃಷ್ಟಿಕರ್ತನಾದ ಜೀವಂತ ದೇವನೇ ನಿನಗೆ ಸ್ತುತಿ. ಇದ್ದವನು ಇರುವವನು ನಿನಗೆ ಸ್ತುತಿ, ಸೃಷ್ಟಿಕರ್ತನಾದ ಜೀವಂತ ದೇವನೇ ನಿನಗೆ ಸ್ತುತಿ. ನಿನ್ನನ್ನು ಸ್ತುತಿಸುವುದು ನನಗೆ ಮಹಾಶೋಭೆ, ನಿನ್ನನ್ನು ಸ್ತುತಿಸುವುದು ನನಗೆ ಮಹಾಶೋಭೆ. ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಆರಾಧನೆ
ಪ್ರಿಯನೇ ನಿಜವಾದ ದೇವನೇ ಶಕ್ತಿವಂತನೇ ಸರ್ವಶಕ್ತಿವಂತನೇ ನಿನ್ನ ಹೊರತು ನನಗೆ ಯಾರು ಇಲ್ಲಯ್ಯ ನಿನ್ನ ಹೊರತು ಯಾರನ್ನು ನಾನು ಪೂಜಿಸುವುದಿಲ್ಲಯ್ಯ ನಿನ್ನ ಹೊರತು ನನಗೆ ಯಾರು ಇಲ್ಲಯ್ಯ ನಿನ್ನ ಹೊರತು ಯಾರನ್ನು ನಾನು ಪೂಜಿಸುವುದಿಲ್ಲಯ್ಯ ನಿತ್ಯವು ನಿನ್ನ ನಾಮವನ್ನೇ ಸ್ತುತಿಸುವೆನು ನಿತ್ಯವು ನಿನ್ನ ನಾಮವನ್ನೇ ಸ್ತುತಿಸುವೆನು ಸ್ತುತಿ 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 ಆರಾಧನೆ ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ಸ್ತುತಿ 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 ಆರಾಧನೆ ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ 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 ಎಲ್ಲ ವೇಳೆಯೆಲ್ಲ ಆರಾಧನೆ ಮಾಡುವೆನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವೆನು ಎಲ್ಲ ವೇಳೆಯೆಲ್ಲ ಆರಾಧನೆ ಮಾಡುವೆನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವೆನು ನನ್ನ ಪ್ರಾಣ ಪ್ರಿಯ ಯೇಸುವಿಗೆ ನನ್ನನ್ನು ಹುಟ್ಟಿಸಿದ ತಂದೆಯಾದ ಯೇಸುವಿಗೆ ನನ್ನ ಪ್ರಾಣ ಪ್ರಿಯ ಯೇಸುವಿಗೆ ನನ್ನನ್ನು ಹುಟ್ಟಿಸಿದ ತಂದೆಯಾದ ಯೇಸುವಿಗೆ ಸ್ತುತಿ 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 ಆರಾಧನೆ ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ಸ್ತುತಿ 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 ಆರಾಧನೆ ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ 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 ನೃತ್ಯದ ಮೂಲಕ ದೇವರಿಗೆ ಒಂದು ವಿನಮ್ರ ನಮನ, ಒಂದು ಹೃದಯಪೂರ್ವಕ ಧನ್ಯವಾದ ಮತ್ತು ಆಶೀರ್ವಾದಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾ ನಮ್ಮ ಶಾಲಾ ವಾರ್ಷಿಕೋತ್ಸವದ ಈ ಶಾಂತ ಮತ್ತು ಭಾವಪೂರ್ಣ ಕ್ಷಣದಲ್ಲಿ ಈ ದೈವಭಕ್ತಿಯ ಸಂದೇಶ ಹೃದಯ ಸ್ಪರ್ಶಿಯಾಗಿ ನೀಡಿದ ಮಕ್ಕಳಿಗೆ ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿದ ಎಲ್ಲ ಹೆತ್ತವರಿಗೂ ಹಾಗೂ ಶಾಲಾ ಮಕ್ಕಳ ಪೋಷಕರಿಗೂ ಪಿಟಿ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಎಲ್ಲರಿಗೂ ಶಾಲಾ ಮಕ್ಕಳ ಅಲೆ ವಿದ್ಯಾರ್ಥಿನಿಯರಿಗೂ ಈ ಕಾರ್ಯಕ್ರಮ ಕೈ ಜೋಡಿಸಿದ ಪೋಷಕರಿಗೆ ಹಿತೈಷಿ ದಾನಿಗಳೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ಶಾಲಾ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ICYM YCS ಯೂನಿಟ್ ವರ್ಕಾಡಿ ಇದರ ಸದಸ್ಯರಿಗೆಲ್ಲರಿಗೂ ಶಾಲಾ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಹತ್ತಿರದ ಎಲ್ಲ ಕ್ಲಬ್ಗಳಿಗೂ ಶಾಲಾ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಇಂದಿನ ಸಂಜೆಯನ್ನು ತಂಪು ಮಾಡಿ ಈ ಕೊನೆಯ ಗಳಿಗೆವರೆಗೂ ಎಲ್ಲರಿಗೂ ತಂಪು ಪಾನೀಯನ್ನು ನೀಡಿ ಸಹಕರಿಸಿದ ನಜರ್ ಕ್ಲಬ್ ತಂಡದ ಎಲ್ಲ ಸದಸ್ಯರಿಗೂ ಶಾಲಾ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಫೋಟೋಗ್ರಫಿ, ವಿಡಿಯೋಗ್ರಫಿ ಮತ್ತು LED ಅನ್ನು ನಮಗೆ ಸೌಕರ್ಯ ಮಾಡಿಕೊಟ್ಟಂತ ಡೆಲ್ಸನ್ ಮೀಡಿಯಾದವರಿಗೂ, ಅದೇ ರೀತಿ ಸಾಮ್ಯಾನ ಸೌಂಡ್ಸ್ ಒದಗಿಸಿಕೊಟ್ಟಂತ ನಾಗರಾಜ್ ಸೌಂಡ್ಸ್ ಅಂಡ್ ಸಾಮ್ಯಾನ ಇವರಿಗೂ ನಮ್ಮ ಕಾರ್ಯಕ್ರಮದ ಪರವಾಗಿ ಕಾರ್ಯಕ್ರಮಕ್ಕೆ VALPS ಪಾವೂರು ಶಾಲೆಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ಚಂದಗಾಣಿಸಲು ಅವಿರತ ಶ್ರಮವಹಿಸಿದ ನನ್ನ ಸಹೋದ್ಯೋಗಿ ಎಲ್ಲರಿಗೂ ಅನಂತ ಧನ್ಯವಾದಗಳು. ನಮ್ಮ ನೃತ್ಯ, ಡ್ರೆಸ್ಸಿಂಗ್ ಮತ್ತು ಮೇಕಪ್ಗಳಿಗೆ ಸಹಕರಿಸಿದ ಶಿಕ್ಷಕರಿಗೆ ಹಾಗೂ ಪೋಷಕರಿಗೂ ಹಾಗೂ ಸಂಧ್ಯಾ ಮತ್ತು ಭಾರತಿ ಇವರೆಲ್ಲರಿಗೂ ಶಾಲಾ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬೊಂಡ ಕೊಟ್ಟು ಅದೇ ರೀತಿ ಬುಧವಾರ ಭೋಜನ ತಯಾರಿಸಿಕೊಟ್ಟಂತ ಸಂತೋಷ್ ಇವರಿಗೆ ಶಾಲಾ ಪರವಾಗಿ ಮನದಾಳದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಶಾಲೆಗೆ ತೆಂಗಿನಕಾಯಿ ಕೊಟ್ಟು ಸಹಕರಿಸಿದ್ದ ಮೇರಿ ಮುಂತೆಯವರು ಬೋಲಾ ಇವರಿಗೂ
ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನೃತ್ಯ ಮಾಡಿದಂಥ ಎಲ್ಲ ಶಾಲಾ ವಿದ್ಯಾರ್ಥಿನಿಯರಿಗೂ ನಮ್ಮ ಹಳೆ ವಿದ್ಯಾರ್ಥಿನಿಯರಿಗೂ ನಮ್ಮ ಎಲ್ಲ ಪೋಷಕರಿಗೂ ಅದೇ ರೀತಿ ಹೆಸರನ್ನು ಹೇಳದೆ ಈ ಕಾರ್ಯಕ್ರಮ ಚಂದ ಕಾಣಿಸಲು ಪ್ರಯತ್ನಿಸಿದಂತಹ ಎಲ್ಲ ಹಿರಿಯ ಕಿರಿಯ ಸದಸ್ಯರೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ಮಗದೊಮ್ಮೆ ಎಲ್ಲರಿಗೂ ಮನದಾಳದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು. VALPS ಶಾಲೆಯ ಎಲ್ಲ ಶಿಕ್ಷಕಿಯರು ಸ್ಟೇಜಿನ ಮೇಲೆ ಬರಬೇಕೆಂದು ಈ ಮೂಲಕ ಕೇಳಿಕೊಳ್ತಿದ್ದೇನೆ. VALPS ಶಾಲೆಯ ಶಿಕ್ಷಕಿ ವೃಂದದವರು ಸ್ಟೇಜಿನ ಮೇಲೆ ಬರಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ.